ಉಪ್ಪಳಕ್ಕೆ ನಮ್ಮ ಈ ಅಯ್ಯಪ್ಪ ಮಂದಿರಕ್ಕೆ ಬಂದು ತಮ್ಮೆಲ್ಲರಿಗೂ ಮಾಹಿತಿಯನ್ನು ನೀಡಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಈ ಅಯ್ಯಪ್ಪ ಮಂದಿರದಲ್ಲಿ ಅದೆಷ್ಟೋ ಕೆಲಸ ಕಾರ್ಯಗಳನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿರುವಂತಹ ವ್ಯಕ್ತಿ ಗುರುಸ್ವಾಮಿ ಇದ್ದುಕೊಂಡು ಶ್ರೀ ಕುಟ್ಟಿಕೃಷ್ಣ ಸರ್ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕೆಲಸ ಕಾರ್ಯಗಳಲ್ಲೆಲ್ಲ ಭಾಗವಹಿಸಿ ಅನೇಕರಿಗೆ ಚಿರಪರಿಚಿತರಾದಂತಹ ಆತ್ಮೀಯರಾದಂತಹ ಈ ಒಂದು ಮಂದಿರದ ಗೌರವಾಧ್ಯಕ್ಷರಾದಂತಹ VM ಭಾಸ್ಕರ್ ಸರ್ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮಗೆ ಈ ಒಂದು ಥೆರಪಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟು ನಮ್ಮೊಂದಿಗೆ ಸದಾ ಇರುವಂತಹ ಈ ಒಂದು ಅಯ್ಯಪ್ಪ ಮಂದಿರದ ಕಾರ್ಯದರ್ಶಿಯಾಗಿರುವಂತಹ ಶಿವಾನಂದ ಸರ್ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಬಂದಂಥ ಎಲ್ಲರಿಗೂ ಸ್ವಾಗತವನ್ನು ಮಾಡುತ್ತಾ ಇವತ್ತಿನ ಈ ಒಂದು ಗೌರವಾಧ್ಯಕ್ಷರಾದ VM ಭಾಸ್ಕರ್ ಅವರು ಸೀತಾರಾಮ್ ಶೆಟ್ಟಿ ಅವರನ್ನು ಹೂಗುತ್ತ ಕೊಡುವ ಮುಖಾಂತರ ಉಪ್ಪಳಕ್ಕೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವ ಕುಟ್ಟಿಕೃಷ್ಣ ಗುರುಸ್ವಾಮಿ ಅವರಿಗೆ ಮೋಹನ್ ಅವರು ಪುಸ್ತಕ ಕೊಟ್ಟು ಸ್ವಾಗತವನ್ನು ಮಾಡಬೇಕು. ಮೋಹನ್. ಭಾಸ್ಕರ್ ಸರ್ ಅವರಿಗೆ ನಾರಾಯಣ ಅವರು ಪುಸ್ತಕ ಕೊಟ್ಟು ಸ್ವಾಗತವನ್ನು ಮಾಡಬೇಕು. ಕಾರ್ಯದರ್ಶಿ ಶಿವಾನಂದ ಸರ್ ಅವರಿಗೆ ಪ್ರಶಾಂತಿ ಅವರು ಪುಸ್ತಕವನ್ನು ಕೊಟ್ಟು ಸ್ವಾಗತವನ್ನು ಮಾಡಬೇಕು. ಇದೀಗ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ ಕುಟ್ಟಿಕೃಷ್ಣ ಗುರುಸ್ವಾಮಿಯವರು. ಕಳೆದ 2ನೇ ತಾರೀಕಿನಿಂದ ಇವತ್ತಿನವರೆಗೆ ಇಲ್ಲಿ ಫೋರ್ಸ್ ಪಲ್ಸ್ ಥೆರಪಿ ಎಂಬ ಉಚಿತವಾದಂತಹ ಕಾರ್ಯಕ್ರಮವನ್ನು ಕೊಡ್ತಾ ಬಂದಿದ್ದಾರೆ. ಇದು ಯಾಕೆ ಅಂತ ಹೇಳಿದರೆ ಮನುಷ್ಯನಿಗೆ ಆರೋಗ್ಯ ಎಂಬುದು ಮುಖ್ಯವಾಗಿ ಬೇಕಾಗ್ತದೆ. ಈ ಆರೋಗ್ಯಕ್ಕೆ ಬೇಕಾಗಿ ನಾವು ಎಷ್ಟೋ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೇವೆ. ಡಾಕ್ಟ್ರ್ ಹತ್ರ ಹೋದರೆ ಕೇವಲ ಒಂದು ಸಣ್ಣ ಆರೋಗ್ಯಕ್ಕಾದರೂ ಕೂಡ ದೊಡ್ಡ ದೊಡ್ಡ ಅಮೌಂಟನ್ನು ತೆಗೀತಾ ಇದ್ದಾರೆ. ಮತ್ತು 2 ಗಂಟೆ 3 ಗಂಟೆ 4 ಗಂಟೆ ನಾವು ಕಾಯಬೇಕಾಗ್ತದೆ. ಆದರೆ ಇಲ್ಲಿ ಒಂದು ಅರ್ಧ ಗಂಟೆ ಕಾಯುವಾಗ ಜನರಿಗೆ ಸಾಕಾಗ್ತದೆ. ಬೇಡ, ಏನು ಕಾಣುವುದಿಲ್ಲ, ಇವರು ಬರುವವರು ಏನು ಬರಲಿಲ್ಲ ಅಂತೇಳಿ ಮಾತನಾಡ್ಕೊಂಡು ಇದ್ದರು. ಆದರೆ ಆ ರೀತಿ ಆಗಬಾರದು. ಅಂದರೆ ಅವರು ಬರುವುದು ಉಚಿತವಾದ ಸೇವೆ, ಯಾರಾದರೂ ಹಣ ಕೊಟ್ಟು ಮಾಡುವಂಥದ್ದಲ್ಲ. ಇವರು ಉಚಿತವಾಗಿ ನಮಗೆ ಎಲ್ಲ ದಿವಸ 16ನೇ ತಾರೀಕಿನವರೆಗೆ ಕೊಡ್ತಾ ಇದ್ದಾರೆ. ಈ ಉಚಿತ ಸೇವೆಗೆ ನಾವೆಲ್ಲರೂ ಸ್ಪಂದಿಸಬೇಕು. ಸ್ಪಂದಿಸುವುದು ಮಾತ್ರವಲ್ಲ, ಅದಕ್ಕೆ ಬೇಕಾಗಿ ನಾವು ಎಲ್ಲರ ಕಾರ್ಯಕ್ರಮಕ್ಕೂ ಬಂದು ಅದರಲ್ಲಿ ಸಹಕರಿಸಬೇಕೆಂತೇಳಿ ನಾನು ಕೇಳಿಕೊಳ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮಗೆ ಇಲ್ಲಿ ಥೆರಪಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಈ ಮಂದಿರದ ಕಾರ್ಯದರ್ಶಿಯಾಗಿರುವಂತಹ ಶಿವಾನಂದ ಸರ್ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಅಯ್ಯಪ್ಪ ಸೇವಾ ಸಮಿತಿ ಅಯ್ಯಪ್ಪ ಮಂದಿರ ಉಪ್ಪಳ ಹಾಗೂ ಕಂಪನಿಯೋ ನೆಮ್ಮದಿ ವೆಲ್ನೆಸ್ ಸೆಂಟರ್ ಪುತ್ತೂರು ಇವರು ಜಂಟಿಯಾಗಿ ಆಯೋಜಿಸಿರುವಂತಹ ಈ ಒಂದು ಹೊಸ ರೀತಿಯ ಆರೋಗ್ಯ ರಕ್ಷಣೆಯ ಶಿಬಿರ ನಮಗೆಲ್ಲರಿಗೂ ಒಂದು ಹೊಸ ಅನುಭವ. ಯಾವುದೇ ಔಷಧಿ ಇಲ್ಲದೆ ಸುಮಾರು 120 ಕಾಯಿಲೆಗಳನ್ನು ವಾಸಿ ಮಾಡಲು ಶಕ್ತಿ ಇರುವಂತಹ ಒಂದು ಥೆರಪಿ
ನಮಗೆಲ್ಲರಿಗೂ ಒಂದು 90% ಜನರಿಗೆ ಒಂದು ಹೊಸ ಅನುಭವ, ಎಲ್ಲರಿಗೂ ಒಂದು ಬರುವಂಥ ಎಲ್ಲರಿಗೂ ಇದರ ಅನುಭವ ಆಗಿರ್ಬೋದು. ಇದರ ಬಗ್ಗೆ ನಮ್ಮಲ್ಲಿ ವಿಚಾರಿಸಿದಾಗ ನಮ್ಮ ಈ ಪರಿಸರದ ಜನರಿಗೆ ಇದರಿಂದ ಏನಾದರೂ ಪ್ರಯೋಜನ ಆಗೋದಾದರೆ ಒಳ್ಳೆಯದು ಎಂದು ಭಾವಿಸಿ ನಾವು ಈ ಮಂದಿರದಲ್ಲಿ ಇದರ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಆಗಮಿಸಿದಂತಹ ಎಲ್ಲರೂ ಇದರ ಸದುಪಯೋಗವನ್ನು ಪಡಿಕೊಂಡು ಇನ್ನು ಮುಂದೆ ಅವರ ಯಂತ್ರೋಪಕರಣಗಳನ್ನು ಖರೀದಿಸುವಲ್ಲಿ ಕೂಡ ಸಹಕಾರಿಯಾಗಿದ್ದುಕೊಂಡು ತಮ್ಮ ಆರೋಗ್ಯವನ್ನು ಸಂರಕ್ಷಿಸಿಕೊಳ್ಳಲು ಆ ಯಂತ್ರ ತಮಗೆಲ್ಲರಿಗೂ ಉಪಯುಕ್ತವಾಗಲಿ. ಹಾಗೂ ಈ ಕಾರ್ಯಕ್ರಮವನ್ನು ಇಲ್ಲಿ ಉಚಿತವಾಗಿ ಆಯೋಜಿಸಿದಂತಹ ಕಂಪ್ಯಾನಿಯೋ ನೆಮ್ಮದಿ ವೆಲ್ನೆಸ್ ಸೆಂಟರ್ ಪುತ್ತೂರು ಇದರ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸಿಕೊಂಡು ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಈ ಒಂದು ಥೆರಪಿಯನ್ನು ಉದ್ಘಾಟನೆ ಮಾಡಿದಂತಹ ಗುರುಸ್ವಾಮಿ ಕುಟ್ಟಿಕೃಷ್ಣ ಸ್ವಾಮಿ ಅವರು ಒಂದೆರಡು ಮಾತಾಡಬೇಕಾಗಿ ಕೇಳಿದರು. സ്വാമി ശരണം. ഇന്ന് ഇവിടെ വന്നവർക്കെല്ലാം അയ്യപ്പസ്വാമിയുടെ കൃപ ഉണ്ടായിരിക്കണമെന്ന് ഞാൻ പ്രാർത്ഥിക്കുന്നു. എല്ലാവരും ഒരേ മനസ്സിൽ ഒരേ ഇതിൽ വന്നതും നമുക്ക് വേണ്ടി ആരോഗ്യത്തിന് വേണ്ടി ഈ കമ്പനി അവർ വന്ന് ഇവിടെ ചെയ്യുന്ന സേവ എല്ലാം വളരെ വലുതാണ്. ഇത്ര പുത്തൂർന്ന് ഡെയിലി 4 ആള് കാറിൽ ഇവിടെ വന്ന് എല്ലാം നമുക്ക് വേണ്ടുന്ന ഏർപ്പാടെല്ലാം ചെയ്തു തരുന്നതിലും വളരെയധികം സന്തോഷം. അവർക്ക് ആരോഗ്യം ആ സ്വാമി കരൺസലി എന്ന് പ്രാർത്ഥിക്കുന്നു. എല്ലാവർക്കും ഇന്ന് വന്ന് ചേർന്ന എല്ലാവർക്കും അയ്യപ്പസ്വാമിയുടെ കൃപ ഉണ്ടായിരിക്കണമെന്ന് അയ്യപ്പസ്വാമിയോട് ഞാൻ അപേക്ഷിക്കുന്നു. സ്വാമി ശരണം. ಸರ್, ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಥೆರಪಿಯನ್ನು ಪಡಿತಾ ಇರುವ ಅದೆಷ್ಟೋ ಕಾಯಿಲೆಗಳನ್ನು ಗುಣಬೇಕಾಗಿರುವಂತಹ ನಮ್ಮೊಟ್ಟಿಗಿರುವಂತಹ ಆತ್ಮೀಯವಾದ ಮುಸ್ತಫ ಸರ್ ಇದ್ದಾರೆ. ಇವರು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್ ಎಲ್ಲರೂ ಹೇಳಿ. ಗುಡ್ ಮಾರ್ನಿಂಗ್. ಬೆಳಗಿನ ಜಾವದಲ್ಲಿ ಗುಡ್ ಮಾರ್ನಿಂಗ್ ಹೇಳುವಾಗ ನಮ್ಮ ಮನಸ್ಸಿಗೊಂದು ಸಂತೋಷ ಅಲ್ವಾ? ನಾವು ಇಲ್ಲಿ ಬಂದು ಸೇರಿದ್ದು ಇವತ್ತಿನ ಕಾರ್ಯಕ್ರಮ ಫಿಸಿಯೋಥೆರಪಿ ಅವರ ಇವತ್ತಿನ ಅಧ್ಯಕ್ಷರಾದಂಥ ಕುಟ್ಟಿಕೃಷ್ಣ ಗುರುಸ್ವಾಮಿ ಅವರು, ಅದೇ ಥರ ನಮಗೆ ಇವತ್ತು ಉದ್ಘಾಟನೆ ಮಾಡಿಕೊಟ್ಟಂತಹ ಸೀತಾರಾಮ ಶೆಟ್ಟಿ, ಅದೇ ಥರ ವೇದಿಕೆಯಲ್ಲಿರುವಂತಹ ನನ್ನ ಹಿರಿಯರೇ, ನನ್ನ ಮುಂಭಾಗದಲ್ಲಿರುವಂತಹ ನನ್ನ ಕಣ್ಮನೆಯಾದಂತಹ ಸಹೋದರ ಸಹೋದರಿಯರು, ಇವತ್ತು ಇಲ್ಲಿ ಸೇರಿದವರಿಗೆಲ್ಲರಿಗೂ ಒಂದು ಪೆರುನಾಳ್ ಹಬ್ಬ ಥರ. ಏಕೆಂದರೆ ಸಂತೋಷದಿಂದ ಬಂದಿದ್ದೀರಾ. ಆರೋಗ್ಯದ ಒಂದು ಕಾರಣಕ್ಕೆ ಬೇಕಾಗಿ ನೀವೆಲ್ಲರೂ ಬಂದ. ಆರೋಗ್ಯಕ್ಕೆ ಬಂದವರು ಯಾರು? ಕೈ ಎತ್ತಿ. ಗುಡ್. ಎಲ್ಲರೂ ಆರೋಗ್ಯಕ್ಕೆ ಬಂದವರು. ಎಲ್ಲರೂ ಇವರು ಕರೆಯದೆ ಬಂದವರ ಅಲ್ಲ, ಒಬ್ಬರಿಂದ ಒಬ್ಬರಿಗೆ ಹೇಳಿ ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಗೊತ್ತಾಗಿ ಮಾತಿನಿಂದ ಬಂದವರು. ಆ ಬರುವಾಗ ನಮ್ಮ ಮನಸ್ಸಲ್ಲಿ ಎಂತ, ನಮಗೆ ಆರೋಗ್ಯ ಒಂದು ಕ್ಲಿಯರ್ ಆಗಬೇಕು ಅಲ್ವಾ? ಆರೋಗ್ಯ ಅಂದ್ರೆ ಏನು? ನಮ್ಮ ಶರೀರಕ್ಕೆ ಇರುವಂತಹ ಒಂದು ಸಂತೋಷ. ರೋಗವಿಲ್ಲದೆ ಬಾಳುವುದೇ ದೊಡ್ಡ ಆರೋಗ್ಯ ಅಲ್ವಾ? ನಮಗೆ ಆರೋಗ್ಯ ಇದ್ರೆ ಏನು ಮಾಡ್ಬೋದು? ನಮ್ಮ ಮಕ್ಕಳನ್ನು ನೋಡ್ಬೋದು. ನಮಗೆ ಪ್ರಾಯ ಆದಂತಹ 65-75 ವರ್ಷ ಆದಂತಹ ನಮ್ಮ ತಂದೆ ತಾಯಿಯನ್ನು ನೋಡ್ಬೋದು, ತಾತರನ್ನು ನೋಡ್ಬೋದು. ನಮಗೆ ಆರೋಗ್ಯ ಇದ್ರೆ ಮಾತ್ರ. ನಮ್ಮೊಂದು ಕಾಲಿಗೆ ಬಲವಿಯಾದಾದರೆ ಯಾರನ್ನು ನೋಡ್ಲಿಕ್ಕೆ ಆಗ್ತದಾ? ಯಾರನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ನಮ್ಮನ್ನು 60 ವರ್ಷ ಪ್ರಾಯ ಆದಂತಹ ನಮ್ಮ ತಾಯಿಯವರು ನಮ್ಮನ್ನು ನೋಡ್ಬೇಕು ಅಲ್ವಾ? ಒಂದು ಬೆಡ್ ಮೇಲೆ ಫ್ಲಾಟ್ ಆದರೆ ಮಲಗಿದ್ರೆ ನಮ್ಮನ್ನು ನೋಡೋರು ಯಾರು? ನಮಗಿಂತ ಪ್ರಾಯ ಆದವರು. ಅವರಿಗೆ ಆರೋಗ್ಯ ಇರುತ್ತದೆ. ಯಾಕೆ ಇರುತ್ತದೆ? 65 ವರ್ಷದವರಿಗೆ ಇದ್ದ ಆರೋಗ್ಯ 35 ವರ್ಷ ಇದ್ದಂತಹ ನಮಗೆ ಇಲ್ಲ. ಯಾಕೆ ಇಲ್ಲ ಹೇಳಿ? ಯಾಕೆ ಇಲ್ಲ? ನಮ್ಮ ಈಗಿನ
ಫುಡ್ ಬೇಕಾದಾಗೆ ಸಿಕ್ಕುವುದಿಲ್ಲ. ಅದಕ್ಕಾಗಿರುತ್ತದೆ ಈ ಒಂದು ಥೆರಪಿ. ಈ ಥೆರಪಿಯಲ್ಲಿ ಎಲ್ರಿಗೂ ಆರಾಮಾಗುತ್ತಾ? ಯಾರಿಗೆಲ್ಲ ಆರಾಮಾಗಿದೆ ಕೈ ಎತ್ತಿ. ನಿಮ್ಗೆ ಆಗಿಲ್ವಾ? ಎಷ್ಟು ದಿವಸ ಆಯ್ತು? ಫಸ್ಟ್. ನೋಡಿ, ನಾಳೆಯಿಂದ ನೋಡಿ. ನಾನು ನನ್ನ ಒಂದು ಫೀಡ್ಬ್ಯಾಕ್ ಹೇಳ್ತೀನಿ. ನನ್ನ ಮಿಸ್ಸಸ್ಗೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಸರ್ ನೋಡಿದ್ರು, ಇಬ್ಬರು ಸಹ ಅವರಿಲ್ಲಿದ್ರು. ನಡುವೆ ಕೈ ಹಿಡ್ಕೊಂಡು ನಾನು ಮೇಲೆ ಎತ್ಕೊಂಡು, ನಮ್ಮ ಬ್ಯಾಂಕಿನ ಮೇಲೆ, ಮಜ್ಬೇಲ್ ಬ್ಯಾಂಕಿನ ಮೇಲೆ ಕೈ ಹಿಡ್ಕೊಂಡು ಎತ್ತಿಕೊಂಡು ಬಂದೆ. ಆವಾಗ ಇವರಿಗೆ ತುಂಬ ಬೇಸರ ಇತ್ತು. 45 ವರ್ಷ ವಯಸ್ಸೆಷ್ಟು ಅಂತ ಕೇಳಿದರು. 45 ವರ್ಷ. ನಡ್ಕೊಂಡು ಬರುವಾಗ 75 ವರ್ಷ ಥರ ಇದ್ರು ಅವರು. ನಾನು ಕೈ ಹಿಡ್ಕೊಂಡು ಅವರನ್ನು ಮೇಲೆ ಬೆಂಕಿನ ಮೇಲೆ ಎತ್ಕೊಂಡು ಬರುವಾಗ ತುಂಬ ಬೇಸರಾಗಿ ಇವರು ಹೇಳಿದರು, ನೀವು ಟೆನ್ಷನ್ ಮಾಡಬೇಡ, ನೀವು ಪ್ಲೀಸ್ ಥೆರಪಿಗೆ ಕೂತ್ಕೊಳ್ಳಿ, ಸರಿ ಆಗ್ತಿ ಅಂತ. ಅದೇ 2 ದಿವಸ ಥೆರಪಿಗೆ ಬಂದಾಗ 3ನೇ ದಿವಸ ಸಾಕ್ಷಿಗೆ ಇದ್ದಾರೆ ಊರಲ್ಲಿ ಕಾಯಿಂಚ, ಎಲ್ಲೋ ನಾವು ಕೈ ಎತ್ತಿ ಕಾಯಿಂಚ ಇದ್ದಾರೆ, ಅವ್ರ ಹತ್ರ ಕೇಳಿ. 3ನೇ ದಿವಸ ನನ್ನ ಮಿಸ್ಸಸ್ ಕೈ ಬಿಟ್ಕೊಂಡು ನಡ್ಕೊಂಡು ಬಂದರು. ಇವರು ಹೇಳಿದರು, ದೇವರಿಗೆ ಒಂದು ತತ್ವಸ್ಥ ಹೇಳಿ, ದೇವರ ಒಂದು ದೊಡ್ಡ ಒಂದು ಏನು ಹೇಳ್ತಾರೆ ಮಲಯಾಳದಲ್ಲಿ, ಅಲ್ಲಾಹು ಕಾತು ಅಲ್ಲೇ, ಅಲ್ಲಾಹು ಕಾತು, ದೇವರು ಕಾಪಾಡಿದರು. ನಾನು ಸತ್ಯ ಹೇಳ್ತೇನೆ, 15 ವರ್ಷದಿಂದ ನನ್ನ ಮಿಸ್ಸಸ್ ಸರಿಯಾಗಿ ನಿದ್ದೆ ಮಾಡಿಲ್ಲ. ಅದು 2 ಥೆರಪಿಗೆ ಬಂದಾಗ ಅವರು ಶರೀರಕ್ಕೆ ನಿದ್ದೆ ಮಾಡಿದರು. ಒಂದು ರಾತ್ರಿಯಲ್ಲಿ 5-6 ಸಲ ಅವರು ಏನು ಯೂರಿನ್ ಪಾಸ್ ಮಾಡಲಿಕ್ಕೆ ಹೋಗ್ತಾ ಇದ್ರು. ನನಗೆ ಸಹ ನಿದ್ದೆ ಇಲ್ಲ, ಅವರು ಹೋಗುವಾಗ ನಾನು ಕರ್ಕೊಂಡು ಹೋಗ್ಬೇಕು. ಆವಾಗ ಇಲ್ಲಿ ಬಂದು 5 ದಿವಸ ಆಗುವ ಅವರ ಯೂರಿನ್ ಪಾಸು 2 ಸಲ ರಾತ್ರಿ, 5-6 ಸಲ ಹೋಗೋರು. ಯಾವುದರಿಂದ ಬಂತು? ಈ ಥೆರಪಿಯಿಂದ ಬಂತು. ನಾನು ಸತ್ಯ ಹೇಳ್ತೇನೆ, ಯಾವುದೆಲ್ಲ ಮದ್ದು ಮಾಡಿದ್ದೇನೆ, ಆದರೆ ಇಷ್ಟು ಒಂದು ಪಕ್ಕ ನಮಗೆ ಅದರ ಪ್ರತಿಫಲ ಸಿಕ್ಕುವಂಥದ್ದು ಯಾವುದೂ ಇಲ್ಲ. ನಾನೊಂದು ವಿಷಯ ಹೇಳ್ತೇನೆ, ನಾವೆಲ್ಲರೂ 1 ಕೋಟಿ ಕೊಟ್ಟು ಒಂದು ಕಾರ್ ತೆಗಿತೇವೆ ಅಲ್ವಾ? 1 ಕೋಟಿ ಕೊಟ್ಟು ನಾವು ಬೆನ್ಸ್ ಕಾರೊಂದು ತೆಗಿತೇವೆ. ಅಂದರೆ ನಮ್ಮ ಒಂದು ಕಾಲಿಗೆ ಬಲ ಇಲ್ಲ ಅಂತಾದರೆ ಆಕ್ಸಿಲೇಟ್ರ್ ಎಡಕಾಲು ಬೇಡ, ಈಗ ಆಟೋಮೆಟಿಕ್ ಕಾರೆಲ್ಲ ಬರೋದು, ಕಾಲಿಗೆ ಬಲ ಇಲ್ಲ ಅಂತ ಹೇಳಿ. ಅಂದರೆ ನಮ್ಮ 1 ಕೋಟಿ ಕಾರದ ರೇಟ್ ಎಷ್ಟು ಹೇಳಿ? ಯಾರಾದರೂ ಹೇಳಿ, ಎಷ್ಟು ಗೊತ್ತಾ? ಈಗ ಡ್ರೈವರಿಗೆ 1000 ರೂಪಾಯಿ ಸಂಬಳ, ಅಲ್ಲದ್ರಿಂದ 700 ರೂಪಾಯಿ ಸಂಬಳ. ಆ ಕಾರಿನ ರೇಟು ಎಷ್ಟು ಸರ್ ಗೊತ್ತಾ? ಸತ್ಯ ಹೇಳಿದರೆ ಆ ಕಾರಿನ ರೇಟು 1000 ರೂಪಾಯಿ. 1000 ರೂಪಾಯಿ ಒಂದು ಡ್ರೈವರ್ ಬರದಿದ್ರೆ ಆ ಕಾರ್ ರೇಟು 0. 1 ಕೋಟಿ ಕೊಟ್ಟು ತಕೊಂಡು ಬಂದು ಮನೆಯಲ್ಲಿಟ್ಟಂತಹ ಕಾರಿಗೆ 0, ಏನು ಬೆಲೆ ಇಲ್ಲ. ನನ್ನ ಕಾಲಿಗೆ ಬೆಲೆ ಇದ್ರೆ, ನನ್ನ ಒಂದು ಕಾಲಲ್ಲಿ ಬಲ ಇದ್ರೆ, ನಾನು ಸ್ವಂತ ಡ್ರೈವಿಂಗ್ ಮಾಡ್ತಾ ಹೋಗ್ತಿದ್ರೆ ಆ ಕಾರಿನ ರೇಟು 1 ಕೋಟಿ ಮಿಕ್ಕಾಗ್ತದೆ, 1 ಕೋಟಿಗಿಂತ ಮೇಲಾಗ್ತದೆ. ನಾನು ಏಕೆ ಹೇಳಿದೆ ಅಂದರೆ, ನಮ್ಮ ಶರೀರದ ಒಂದು ಅವಯವಗಳಿಗೆ ತಾಕತ್ತಿಲ್ಲ ಅಂತಾದರೆ, ಅದಕ್ಕೆ ಒಂದು ನಮ್ಮ ಸ್ವತಂತ್ರವಾಗಿ ಉಪಯೋಗಿಸಲಿಕ್ಕೆ ಆಗದಿದ್ದರೆ ನಮ್ಮ ಯಾವುದೇ ಹಣ, ಯಾವುದೇ ಮನೆ ಎಲ್ಲ ವೇಸ್ಟು. ಅದಕ್ಕೆ ಇಂತಹ ಒಂದೊಂದು ಥೆರಪಿ ಸಿಕ್ಕುವಾಗ ನೋಡಿ, ಇಷ್ಟು ಜನ ಬಂದು ಇಲ್ಲಿ ನಿಂತಿದ್ದೀರಲ್ಲ, ಇದರಲ್ಲಿ ಎಲ್ಲರ ಆರೋಗ್ಯದಲ್ಲಿದ್ದಾರಾ? ಇಲ್ಲ, ಇದ್ದಾರಾ? ಒಬ್ಬೊಬ್ಬರಿಗೆ ಒಂದೊಂದು ಇದಿರುತ್ತದೆ. ಒಬ್ಬರಿಗೆ ಬೆನ್ನು ನೋವು ಇದ್ರೆ, ಒಬ್ಬರಿಗೆ ಕಾಲು ನೋವು ಇದ್ರೆ, ಒಬ್ಬರಿಗೆ ತಲೆನೋವು, ಈ ಥರ ಎಲ್ಲ ಬರ್ತದೆ. ಬಟ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳುವುದು ಅದಕ್ಕೆ. ಈ ಆರೋಗ್ಯವನ್ನು ಕಾಪಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಏನು ತೂಟು ಪನ್ನಡ ಏರ್ಲ ದಾಳ ಒಂಜಿ ಆಕ್ಷನ್ ಇಚ್ಚಿ ಅದಾ ಅರ್ಧ ಪಂಡ ಎಂಚ ಪಂಡ ನಮ್ಮ ಆರೋಗ್ಯ ನಮ್ಮ ಕೈಟು ಮುಕ್ಕಳು ಒಂಜಿ ಪಕ್ಷಿ ಕಾಣ್ತು ನಮ್ಮ ಕೈಟು ಕೊಡ್ತೇವೆ ಗೊತ್ತಂಡದ ಇನಿ ಮಾತ ನಮ್ಮೊಂಜಿ ಪಕ್ಷಿನ ಪತ್ತುದಿಲ್ಲ. ಆ ಪಕ್ಷಿನ ಎಡ್ಡ ಅಮತ್ತಿಂದ ಪಕ್ಷಿ ಸೈತು ತಗೊಂಡ ಗಟ್ಟಿಯಾದ ಪತ್ತಿಂದ ಪಕ್ಷಿ ನಾವು ಸತ್ತು ಹೋಗ್ತದೆ. ಅದನ್ನು ಹಾರಲಿಕ್ಕೆ ಬಿಟ್ಟರೆ ಆರಾಮಾಗಿ ಹಾರಿ ಸಂತೋಷದಿಂದ ಬರ್ತದೆ ಅದು. ಅದೇ ಥರ ನಮಗೆ ಇವತ್ತು ನಮ್ಮ ಕೈಯಲ್ಲಿ ಒಂದು ಪಕ್ಷಿಯನ್ನು ಕೊಟ್ಟಿದ್ದಾರೆ. ಈ ಥೆರಪಿ ನಮಗೆ ಸಿಕ್ಕಿದ್ದು ನಮ್ಮ ಕೈಯಲ್ಲಿ ಪಕ್ಷಿ. ಅದನ್ನು ಮುಂದುವರಿಸಿದರೆ ನಮ್ಮ ಜೀವಮಾನದಲ್ಲಿ ನಮಗೆ ಆರಾಮವಾಗಿ ಜೀವನ ಮಾಡ್ಬೋದು. ನಾವು ಎದ್ದು ಹೋಗ್ಬೋದು, ನಾವು ಊಟ ಮಾಡ್ಬೋದು, ನಮ್ಗೆ ಏನು ಬೇಕು ಅದೆಲ್ಲ ಮಾಡ್ಬೋದು. ಬಟ್ ನಾವು 5 ದಿವಸ 4 ದಿವಸ ಬಂದು ಇಲ್ಲಿಯೇ ಬಿಟ್ಟು ಹೋದರೆ ನಾವು ಆ ಪಕ್ಷಿಯನ್ನು ಕೊಂದೇ ಬಿಡ್ತೇವೆ ಅಲ್ವಾ? ಅರ್ಥ ಆಯ್ತಾ ನಿಮಗೆ?
ಯಾವತ್ತು ಇಲ್ಲಿ ಒಂದು ಎಷ್ಟು ಸಾರಿಗೆ ಲಾಸ್ಟ್ ಸರ್ ಇಲ್ಲಿ ಎಷ್ಟು ಸಾರಿಗೆ ಇಲ್ಲಿ ಲಾಸ್ಟ್ 16ರವರೆಗೆ ಮಾತ್ರ. 16ರವರೆಗೆ ನಮ್ಮ ಕೈಯಲ್ಲಿ ಪಕ್ಷಿ ಇತ್ತು. ಆ ಪಕ್ಷಿಯನ್ನು 16ರವರೆಗೆ ನಾವು ಬಿಡ್ತೇವೆ. ಅದರ ನಂತರ ನೀವು ಥೆರಪಿಗೆ ಹೋಗುವುದಿಲ್ಲ. ಆದರೂ ಅದಕ್ಕೆ ಬೇಕಾದಂಥ ಸೌಕರ್ಯ ಇವರು ಮಾಡಿಕೊಟ್ಟಿದ್ದಾರೆ. ನಮಗೆ ಆ ಮಿಷಿನ್ ಕೊಡ್ತಾರೆ, ಗೊತ್ತಾ? ಥೆರಪಿಯ ಮಿಷಿನು ನಮ್ಮ ಕೈಯಲ್ಲಿ ಕೊಡ್ತಾರೆ. ಕೊಟ್ಟರೆ ನಮಗೆ ನಮ್ಮ ಮನೆಯಲ್ಲಿ ಸಹ ಏನು ಮಾಡ್ಬೋದು, ಥೆರಪಿ ಮಾಡ್ಬೋದು. ಸಿಸ್ಟರ್ನವ್ರು ತೋರಿಸ್ತಾರೆ. ನನ್ನ ಮಿಸ್ಸಸ್ ಈಗ ನಾನೊಂದು ಮಿಷಿನ್ ತಗೊಂಡೆ, ಇಲ್ಲಾಂದ್ರೆ ಇವತ್ತು ಇಲ್ಲಿಗೆ ಬರ್ಬೋದಿತ್ತು. ಅವರು ಮಿಷಿನ್ ತಗೊಂಡ ಕಾರಣ ಇವತ್ತು ಬೆಳಿಗ್ಗೆ ಅವರೇ ಮಾಡಿದ್ರು. ನಮಗೆ ಒಂದು ಮಿಷಿನ್, ಇಲ್ಲಿ ಮಿಷಿನ್ ವ್ಯಾಪಾರಕ್ಕೆ ಬಂದದಲ್ಲ, ಆ ಥರ ಅನಿಸಬೇಡಿ. ಇವರು ಕಮಿಷನ್ ಕೊಟ್ಟು ಮಾತಾಡುವುದಲ್ಲ. ಏಕೆಂದರೆ ನಾನು ಅದೇ ಹೇಳಿದ್ದು, ನಮ್ಮ ಕೈಯಲ್ಲಿ ಒಂದು ಪಕ್ಷಿಯನ್ನು ಕೊಟ್ಟಿದ್ದಾರೆ. ಆ ಪಕ್ಷಿ ಸಾಕಿ ಅದು ಹಾರಿ ಹೋದರೆ ನಮ್ಮ ಜೀವಮಾನ ಆರಾಮ, ಆ ಪಕ್ಷಿ ಜೀವಮಾನ ಆರಾಮ. ಅದೇ ಥರ ಆಗಿರುತ್ತದೆ. ನೀವು ಇಲ್ಲಿ ಫಿಸಿಯೋಥೆರಪಿ 16ರವರೆಗೆ ಮುಗಿದ ನಂತರ ನಿಮಗೆ ನಿಮ್ಮ ಮನೆಯಲ್ಲಿ ಅದೇ ಥೆರಪಿ ಮಾಡ್ಬೋದು. ಆ ಮಿಷಿನಿಂದ ಥೆರಪಿ ಮಾಡಿದರೆ ನಿಮ್ಮ ಆರೋಗ್ಯಕ್ಕೆ ಏನಾಗ್ತದೆ, ತುಂಬ ಸಂತೋಷ ಸಿಗ್ತದೆ. ಈ 16ರವರೆಗೆ ನೀವು ಇದು ಬಿಟ್ಟರೆ ಪುನಃ ನಿಮ್ಗೆ ಏನಾಗ್ತದೆ, ಅದೇ ಥರ ಆಗ್ತದೆ. ನಾವು ಏನು ಮಾಡುವುದಾದರೂ ಒಂದು ಆಲೋಚನೆ ಮಾಡಬೇಕು. ನಮ್ಮ ಮನಸ್ಸಿನಿಂದ ಬಂದಂತಹ ಆಲೋಚನೆ ಬಾಯಿಯಲ್ಲಿ ಮಾತಾಡು. ನಾನು ಮತ್ತೊಂದು ಹೇಳ್ತೇನೆ. ಮೊನ್ನೆ ನಮಗೆ ಮಜ್ಬೇಲ್ ಬ್ಯಾಂಕಿನ ಮೇಲೆ ಒಬ್ಬರು ಬಂದರು ಫಿಸಿಯೋಥೆರಪಿಗೆ. ಅವ್ರು ಬಂದು ಯಾರ ಹತ್ರ ಹೇಳಿದ್ರು, ಅವ್ರ ಹತ್ರ ಹೇಳಿದ್ರು, ಅವ್ರ ಹೆಸರೇನು, ಪ್ರಸಾದ್ ಹತ್ರ. ನಾನು ಪ್ರಸಾದ್ ಹತ್ರ ಕೂತ್ಕೊಂಡಿದ್ದೆ. ಪ್ರಸಾದ್ ಹತ್ರ ಬಂದು ಹೇಳಿದ್ರು, ನನಗೆ ನಿನ್ನೊಬ್ರು ಹೇಳಿದರು. ಏನು ಹೇಳಿದರು? ಅವರಿಗೆ ಸ್ಟೋನ್ ಇತ್ತಂತೆ. ಇಲ್ಲಿ ಬಂದು 4 ದಿವಸ 7 ಡೇಸಲ್ಲಿ ಅವರು ಬಂದು ಥೆರಪಿ ಮಾಡಿದರು, ಅದು ಹೋಯ್ತಂತೆ. ಸರ್, ನಾನು ಆಶ್ಚರ್ಯವಾದೆ. ನರಕ್ಕೆ ಮಾತ್ರ ಒಂದು ಪ್ರೆಷರ್ ಸಿಗ್ತದೆ, ಜುಮ್ ಆಗ್ತದೆ. ಬಟ್ ಅವರಿಗೆ ಮೂತ್ರಕಲ್ಲಿದ್ದಂಥ ಕಲ್ಲು ಹಾರಿ ಹೋಗಿತ್ತಂದರೆ ಈ ಥೆರಪಿ ಎಷ್ಟು ಒಂದು ಒಳ್ಳೆಯ ಥೆರಪಿ, ಒಂದು ಮನುಷ್ಯನ ಆರೋಗ್ಯಕ್ಕೆ ಎಷ್ಟೊಂದು ಸಂತೋಷವಾಗ್ತದೆ. ನನ್ನ ಮಿಸ್ಸಸ್ ಹೇಳ್ತಿದ್ರು, ನನಗೆ ಯಾವಾಗಲೂ ತಲೆನೋವು ತುಂಬ ತಲೆನೋವು. ಅವರಿಗೆ ತಲೆನೋವಿಂದ ಬಿಕಾರ ತಲೆನೋವು ಆಗ್ತಾ ಇದೆ. ಈ ಥೆರಪಿಗೆ ಇಟ್ಟ ನಂತರ, ಈ ಥೆರಪಿ ಉಪಯೋಗಿಸಿದ ನಂತರ ಅವರಿಗೆ ತಲೆನೋವು ಇಲ್ಲೇ ಇಲ್ಲ. ಇದುವರೆಗೆ ಬರಲಿಲ್ಲ, ದೇವರು ಕಾಪಾಡಲಿ. ಇದುವರೆಗೆ ನನ್ನ ಮಿಸ್ಸಸ್ಗೆ ತಲೆನೋವು ಬರಲಿಲ್ಲ. ಮತ್ತೊಂದು ಹೇಳ್ತೇನೆ, ನನ್ನ ಕಾಲು ತುಂಬ ಕಲೆ ನೋಡಿದ್ದೀರಾ, ಈ ಥರ ಇತ್ತು ಕಪ್ಪಾಗಿ. ನಾನು ಇವತ್ತಿಗೆ 11 ದಿವಸ ಆಯಿತು ಥೆರಪಿ. ಈಗ 5 ದಿನ ಇಲ್ಲಲ್ಲೇ ಬರುತ್ತೆ. 11 ದಿವಸದಿಂದ ನನ್ನ ಕಾಲಿಗೆ ಕಲರ್ ಬಂತು, ವೈಟ್ ಕಲರ್ ಬಂತು, ಮುಂದಿನ ಥರ ಕಪ್ಪಾಗಿತ್ತು. ಅದೇ ನಾನು ಈಗ ಸ್ಯಾರ್ ಹತ್ರ ಕೇಳಿದೆ, ಸ್ಯಾರ್ ತೋರಿಸಿರು, ಈಗ ಬೇರೊಬ್ಬರಿಗೆ ಹೀಗೆ ಆಗಿದೆ ಅಂತ. ನೋಡಿ, ಶರೀರದ ಕಾಲಿನ ಅಡಿಗೆ ನಮಗೆ ಜುಮ್ ಆದರೂ ಕಾಲಿನ ಅಡಿಗೆ ಮಾತ್ರ ಅಲ್ಲ, ಅದರ ಎಫೆಕ್ಟು ಬ್ರೈನ್ನಿಂದ ಕಾಲಿನವರೆಗೆ ಬರ್ತದೆ. ನನ್ನ ಹತ್ರ ಮಾತಾಡಿ ಒಬ್ಬ ಸದನ್ ಅಂತ ಬಂದಿದ್ರು, ಗೊತ್ತಾಯ್ತಾ? ಸದನ್ನ ಅವರು ಒಂದು ಬಿದ್ದು ಅವರಿಗೆ ಪೆಟ್ಟಾಗಿ ಸೊಂಟದಿಂದ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ, ಅವರಿಗೆ ಸೊಂಟ ನೋವಿಂದ. ಅವರು ಮುನ್ನೆ ಬಂದು ಬೆತ್ತ ಹಿಡ್ಕೊಂಡು ಬರ್ತಾಯಿದ್ರು. ನಾನು ಮನೆಗೆ ಹೋದೆ, ಅವರು ಆರಾಮಾಗಿ ನಡೀತಾ ಇದ್ದಾರೆ. ಸ್ವಲ್ಪ ತುಂಬ ಸಂತೋಷ ಆಯಿತು. ಇದರ ಎಲ್ಲ ಕೃತಜ್ಞತೆ ಹೇಳಬೇಕಾಗಿದ್ದು ಯಾರಿಗೆ? ಇವರಿಗೆ. ಏಕೆಂದರೆ ಒಂದು ಚಪ್ಪಾಳೆ ಕೊಡಿ ಅವರಿಗೆ. ಇವರು ಇಷ್ಟು ಜನರನ್ನು ಇಲ್ಲಿ ಆರೋಗ್ಯಂತಾರಿ ಕಾಪಾಡಿ ಖಾಲಿ ಹಣಕ್ಕೆ ಬೇಕಾಗಿ ಅಥವಾ ಅವರಿಂದ ಮಿಷಿನ್ ಸೇಲ್ ಹಾಕಿ ಬೇಕಾಗಿ ಅದಕ್ಕೆ ಬಂದವರಲ್ಲ. ಅವರ ಮನಸ್ಸಲ್ಲಿ ಉಂಟು ಅವರೊಂದು ಸೋಷಲ್ ವರ್ಕ್. ಜನರಿಗೆ ಅವರಿಂದ ಒಳ್ಳೆಯ ಮಾತು ಕೇಳಬೇಕು. ನನ್ನೊಂದು ಅಭಿಪ್ರಾಯ ಉಂಟು. ನಾನು ಯಾವಾಗಲೂ ನನ್ನ ಮಗಳ ಹತ್ರ ಹೇಳ್ತೇನೆ, ಮಗಳೇ, ಸಾಯಿಗಿಂತ ಆವತ್ತು ಸಹ ನಾನು ನಾಳೆ ತೀರುವುದಾದರೆ ಇವತ್ತು ಒಬ್ಬರಿಗೆ ನನ್ನಿಂದ ಒಂದು ಉಪಕಾರ ಆಗಬೇಕು. ನೀವೆಲ್ಲ ಹಾಗೆ ಮನಸ್ಸಲ್ಲಿ ಅನಿಸಿ, ನಾಳೆ ನಾವು ನಮ್ಮ ಪ್ರಾಣ ನಾಳೆ ಹೋಗುವುದಾದರೆ ಇವತ್ತು ನಮ್ಮ ಮನಸ್ಸಲ್ಲಿ ಏನು ಬೇಕು ಗೊತ್ತಾ? ಇವತ್ತು ಸಹ ನಾವು ಒಬ್ಬರಿಗೆ ಉಪಕಾರ ಮಾಡಿ ನಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆಗಬೇಕು. ಅದೇ ನಾನು ಹೇಳ್ತೇನೆ, ನಾಳೆಯಿಂದ ನೀವು ಬೇರಿಬ್ಬರಿಗೆ ಇದು ಹೇಳಿ, ಅದಾಗಿರ್ತದೆ ನಿಮ್ಮಿಂದ ಹೆಲ್ಪು. ನಾಳೆಯಿಂದ ನೀವು ಮತ್ತೊಬ್ಬರಿಗೆ ಒಬ್ಬೊಬ್ಬರಿಗೆ ಹೇಳ್ತಾ ಹೋದರೆ ಅದು ಎಲ್ರಿಗೂ ಒಂದು ಆರಾಮಾಗಿ ಬರ್ತದೆ. ತುಂಬ ಟೈಮ್ ಮಾತಾಡಲಿಕ್ಕಿಲ್ಲ, ಸ್ಯಾರ್ ಕ್ಲಾಸ್ ತೆಗಿತಾ ಇದ್ದಾರೆ, ಕೇಳಲಿಕ್ಕಿದ್ದಾರೆ. ಏನಾದರೂ ನಮ್ಮ ಆರೋಗ್ಯ ದೇವರು ಕಾಪಾಡಲಿ. ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಇದೆ. ಆ ಆರೋಗ್ಯವನ್ನು ನಾವು ಪರಿಪೂರ್ಣವಾಗಿ ಕಾಪಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡುವುದು ಅವರವರಿಂದ ಬಾಯಿನಿಂದ ಮಾತ್ರ ಅಲ್ಲ, ಮನಸ್ಸಿನಿಂದ ಬರಬೇಕು. ಆಯಿತಾ? ನಮ್ಮ ಮನೆಯಲ್ಲಿ ಬೆಳಕು ಹೊತ್ತಾಗ ಆ ಕಡೆ ಮನೆಯಲ್ಲಿ ಸಹ ಬೆಳಕು ಹೊತ್ತಬೇಕು ಅಂತಂದರೆ ಅದು ನಮಗೆ ಸಿಕ್ಕುವ ಆರೋಗ್ಯವನ್ನು ಮತ್ತೊಬ್ಬರಿಗೆ ಹೇಳಿಕೊಡ್ಬೇಕು. ನಾನೀಗ ಫೀಡ್ಬ್ಯಾಕ್ ಹೇಳಿದ್ದೇನ, ನನ್ನ ಮಿಸ್ಸಸ್ಗೆ ಏನಾಗಿದೆ, ನನಗೇನಾಗಿದೆ ನಾನು ಹೇಳಿದೆ. ಆ ಹೇಳುವಾಗ ಮತ್ತೆ ನಿಮಗೆ ಸಹ
ಏನಾಗ್ತದೆ, ಮನಸ್ಸಿಗೆ ಒಂದು ಸಂತೋಷ ಬರುತ್ತೆ. ಅದರಿಂದಾಗಿ ಈ ಥೆರಪಿಯಿಂದ ಅವರಿಗೆ ಆರೋಗ್ಯವಾಗಿದೆ, ನಮಗೆ ಬರ್ಬೋದು, ನಮ್ಮ ಮನೆಯವರಿಗೆ ಬರ್ಬೋದು. ನಾನೊಂದು ಹೇಳ್ತೇನೆ, ಈಗ ಒಂದು ಹೆರಿಗೆಗೆ ಹೋಗುವಾಗ ಎಷ್ಟು, ನನ್ನ ತಾಯಿ 8 ಹೆರಿಗೆ ಮಾಡಿದ್ದಾರೆ. ನಮ್ಮ 8 മക്കളിದ್ದಾರೆ, ನಾವು 8 മക്കളിದ್ದೇವೆ. ഞങ്ങൾ 8 ആള് മക്കളുണ്ട്. അറിഞ്ഞാൽ നിങ്ങൾക്ക് എല്ലാവർക്കും തുള്ളി അറിയാലെന്ന് തോന്നുന്നു. എൻ്റെ ബുറുക്കിട്ടിട്ടുള്ള എൻ്റെ പെങ്ങന്മാരുണ്ട്, എല്ലാവർക്കും തുള്ളി അറിയാല ചിലപ്പോൾ. 8 മക്കളാണ് ഞങ്ങൾ. പക്ഷേ എൻ്റെ 8 മക്കളിൽ എൻ്റെ ഉമ്മ പ്രസവിച്ചത് വീട്ടിൽ തന്നെ. പക്ഷേ ഞാൻ മംഗാലം കഴിഞ്ഞിട്ട് എൻ്റെ ഭാര്യ ഫസ്റ്റ് പ്രസവത്തിൽ പോയിട്ട് ടെസ്റ്റ് ആക്കിയപ്പോൾ ഗർഭിണി നിറഞ്ഞപ്പോൾ ഡോക്ടർ പറഞ്ഞെന്തറിയാം, 40 ദിവസം ബെഡ് അനങ്ങാൻ പറ്റൂല, ബെഡിൽ കിടക്കണം. അറിഞ്ഞാ, ബെഡിൽ നിന്ന് അനങ്ങാൻ പറ്റൂല. ബെഡിൽ ആ സമയത്തോട് ബെഡിൽ കിടന്നപ്പോൾ എൻ്റെ ഉമ്മ ഞാൻ നോക്കെല്ലാം പാക വെച്ച് കൊടുത്തോണ്ടുണ്ടായിനി. എൻ്റെ ഉമ്മക്കപ്പ 48-50 വയസ്സാവും. ചിന്തിച്ച എൻ്റെ ഭാര്യക്കപ്പ 23 വയസ്സ്. പക്ഷേ നമ്മുടെ ആരോഗ്യം, നമ്മുടെ ഫുഡ് കൊണ്ടാണ് നമ്മൾ ആരോഗ്യം ഏറ്റവും കേടാകുന്നത്. ആ കാലഘട്ടത്തിൽ ഒരു കോഴി അറുത്ത് തിന്നുമ്പോൾ ആ കോഴിന് എഫക്റ്റ് ഇല്ല. കാരണം ആ കോഴി നല്ല നാടൻ ഫുഡ് തിന്നിട്ട് നമ്മളെറിഞ്ഞ് ചോറോ നമ്മളെറിഞ്ഞ് ഭക്ഷണം എന്തെങ്കിലും എറിഞ്ഞ് ആ ഫുഡ് കൊണ്ടാണ്. ഇപ്പം നമ്മൾ കഴിക്കുന്ന കോഴി 40 ദിവസമാകുമ്പോൾ 4 kg കൂടുന്നത്. ഈ 4 kg കൂടുമ്പോൾ അതിന് അടിക്കുന്നത് പോയിസനാണ്. ആ പോയിസന് നമ്മുടെ പള്ളയിലേക്ക് കയറുമ്പോൾ നമ്മളെ ശരീരം അതുപോലെയാണ്. നമുക്ക് മുട്ടിന് വേദന വരും, കൈക്ക് വേദന വരും, അല്ലേ? അപ്പോൾ ഇങ്ങനെ ഫിസിയോതെറാപ്പി ഒന്നും ഉണ്ടായിട്ടില്ല. ഏതെങ്കിലും ഒരു രോഗി വന്നാൽ എല്ലാവരും ആ രോഗിയെ പോയിട്ട് കാണും. ഒരു നാട്ടിൽ ഒരു ಕ್ಯಾನ್ಸರ್ ಬಂದರೆ, ಸರ್ ಒಂದು ಊರಲ್ಲಿ ಒಂದು ಕ್ಯಾನ್ಸರ್, ನಾನು ಪುತ್ತೂರಿನವ, ನನಗೆ ಈಗ ನೆನಪುಂಟು, ನನ್ನ ಚಿಕ್ಕದಲ್ಲಿ ಒಬ್ಬರಿಗೊಂದು ಕ್ಯಾನ್ಸರ್ ಬಂತು. ಆವಾಗ ಆ ಊರಿನವರೆಲ್ಲ ಹೋಗಿ ಹೆಸರು ಹೇಳ್ಬಾರ್ದು, ಹೆಸರು ಹೇಳದಂಥ ರೋಗ ಅಂತ. ಈಗ ಗ್ರಾಮಾಂತರದಲ್ಲಿ ರೋಗ ಇದ್ದೇ ಇದೆ, ಇಲ್ವಾ? ನಮ್ಮ ಪಕ್ಕ ಮನೆಯಲ್ಲಿ ಕ್ಯಾನ್ಸರ್ ಇದೆ, ನನ್ನ ಪಕ್ಕ ಮನೆಯಲ್ಲಿ ಕ್ಯಾನ್ಸರ್ ಇದೆ. ಅದಕ್ಕೆ ಏನು ಕಾರಣ ಗೊತ್ತಾ? ಒಂದನೇ ಕಾರಣ, ನಾವು ತಿನ್ನುವಂತಹ ಮಾಂಸಾಹಾರಿ ಕೋಳಿ ತಿಂತೇವಲ್ಲ, ಅದರಲ್ಲಿ ಯಾರು ಕೋಳಿ ವ್ಯಾಪಾರ ಇದ್ದರೂ ಬೇಸರ ಮಾಡಬೇಡಿ ಆಯ್ತಾ. ನಿಮ್ಮ ವ್ಯಾಪಾರಕ್ಕೆ ಮೋಸ ಮಾಡುವಂತಲ್ಲ, ಬಟ್ ನಾವು ತಿನ್ನುವುದು ಉಪಯೋಗಿಸುವುದು ತುಂಬ ವಿಷಯವಾಗಿರುತ್ತದೆ. ಅದು ಆ ವಿಷಯವಾಗಿ ತಿನ್ನುವಾಗ ಅದಕ್ಕೆ ಸ್ವಲ್ಪ ಅದರ ಹೆಲ್ಪ್ ಆಗಬೇಕಾದ್ರೆ ಇಂತಹ ಥೆರಪಿ ನಮಗೆ ಸಿಗಬೇಕು. ಅದಕ್ಕಾಗಿರ್ತದೆ ಪುತ್ತೂರಿನಿಂದ ಬಂದು ಇವರು ನಮ್ಮ ಆರೋಗ್ಯಕ್ಕೆ ಬೇಕಾಗಿ ಇಲ್ಲಿ ಥೆರಪಿ ಮಾಡಿದ್ದಾರೆ. ಈ ಥೆರಪಿ ಮಾಡಿದಂತಹ ಎಲ್ರಿಗೂ, ಇದಕ್ಕೆ ಸಲಹೆ ಕೊಟ್ಟಂತ, ಇದನ್ನು ಉದ್ಘಾಟನೆ ಮಾಡಿದಂಥ ಎಲ್ರಿಗೂ ನನ್ನ ಹೃದಯ ತುಂಬಿದ ಕೃತಜ್ಞತೆ ಹೇಳ್ತಾ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. 16ನೇ ತಾರೀಕಿಗೆ ನೀವು ಇದು ಕ್ಲೋಸ್ ಮಾಡದೆ ನೀವು ಇದು ಮುಂದುವರಿಸಿ, ಅದಕ್ಕೆ ಬೇಕಾದಂಥ ಏನು ಬೇಕು, ಮಿಷಿನ್ಗೆ ಎಂತ ಬೇಕು ಅಂತ ಎಲ್ಲ ಹೇಳಿಕೊಡ್ಲಿಕ್ಕೆ ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಅವರಿಂದಾಗಿ ನಮಗೆಲ್ಲ ಉಪಹಾರ ಸಿಗ್ತದೆ. ಬಂದ ಎಲ್ರಿಗೂ ನನ್ನ ಹೃದಯ ತುಂಬಿದ ಕೃತಜ್ಞತೆ ಹೇಳ್ತಾ, ನನಗೆ ನೀವು ಯಾವ ಸಮಯದಲ್ಲೂ ನಮ್ಮ ಮಲಯಾಳದಲ್ಲಿ ಹೇಳುವುದು ದುವಾ, ಕನ್ನಡದಲ್ಲಿ ಪ್ರಾರ್ಥನೆ, ನಿಮ್ಮ ಪ್ರಾರ್ಥನೆ ಯಾವಾಗಲೂ ನನಗೂ ನನ್ನ ಕುಟುಂಬಕ್ಕೂ ಇರಲಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್. ಧನ್ಯವಾದ ಸರ್. ಇದೀಗ ಈ ಕಳೆದ 10 ದಿನಗಳಿಂದ ಥೆರಪಿಗೆ ಬರುವಂಥ ಶಿಬಿರಾರ್ಥಿಗಳಿಂದ ಅನಿಸಿಕೆ, ನಿಮಗೆ ಯಾರಿಗಾದರೂ ಅನಿಸಿಕೆಯನ್ನು ಹೇಳಲಿಕ್ಕಿದ್ರೆ ಹೇಳ್ಬೋದು. ನನಗೆ ಇದು ಕೈ ತುಂಬ ನೋವ್ತಾ ಇತ್ತು. ಹಾಸ್ಪಿಟ್ಲ್ 3 ಕಡೆ ತೋರಿಸ್ತಾ ಇದ್ದೆ. 1 ವಾರ ಮೆಡಿಸಿನ್ ತೊಗೊಂಡ್ರೂ ಸ್ವಲ್ಪ ಕಡಿಮೆ ಆಯಿತು, ಮತ್ತೆ ಪುನಃ ಜಾಸ್ತಿ ಆಯಿತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ದೇವ್ರ ಹತ್ರ ಬೇಡ್ಕೊಂಡೆ. ದೇವಸ್ಥಾನದಲ್ಲೂ ಒಂದು ದಿನ ಪೂಜೆಗಂತ ಬಂದಿದ್ದಾಗ ಸ್ವಲ್ಪ ಬೇವರೆಲ್ಲ ಬಂದು ಸ್ವಲ್ಪ ಸುಸ್ತು ತುಂಬ ಆಗಿತ್ತು. ದೇವ್ರ ಹತ್ರ ದೇವ್ರಿಗೆ ಬೇಡ್ಕೊಂಡು ಹೋಗಿ 3 ದಿವಸದಲ್ಲೇ ಶಿಬಿರ ಅಂತ ಸ್ಟಾರ್ಟ್ ಆಯಿತು, ಉಚಿತದು. ನಾನು 2 ದಿನ ಯೋಚನೆ ಮಾಡಿದೆ ಹೋಗೋದು ಬೇಡ ಅಂತ. ಮತ್ತು ನಮ್ಮ ಓನರ್ ಅಂಕಲ್ ಹೇಳಿದರು, ಹೋಗಿ ಏನಾಗಲ್ಲ, ಒಳ್ಳೇದಾಗತ್ತೆ, ಕೈಯೆಲ್ಲ ತುಂಬ ಕಡಿಮೆ ಆಗತ್ತೆ ಅಂತ ಹೇಳಿದರು. ಬಂದು ಇವತ್ತಿಂದ 10 ದಿವಸ ಆಯಿತು. ಪರವಾಗಿಲ್ಲ, ಬರ್ಬೋದು, ತಗೋಬೋದು. ನನಗೀಗ ಕೈಯೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಹೇಳೋಕ್ಕೆ ತುಂಬ ಖುಷಿನೂ ಆಗ್ತಿದೆ. ಪ್ರಾಡಕ್ಟು ತುಂಬ ಒಳ್ಳೆಯದಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಚಿಕ್ಕ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಾನು ಶುಗರಿನಿಂದ ಬಳಲಿ ಕಾಲು, ಕೈ ಹಾಗೆ ಕಣ್ಣುಗಳನ್ನು ಸ್ವಲ್ಪ ರೀತಿಯಲ್ಲಿ ಕಳೆದುಕೊಂಡಿದ್ದೇನೆ. ಕಣ್ಣಿನ ದೃಷ್ಟಿ ಏನಿಲ್ಲ ಆಯಿತು, ಈಗ ಸ್ವಲ್ಪ ಸುಧಾರಿಸ್ತಾ ಬರ್ತಾ ಇದೆ. ಹಾಗೆ ಕಾಲು ಕೂಡ ಸ್ವಲ್ಪ ಸುಧಾರಿಸಿದೆ. ಇಷ್ಟೇ ನಾನು ಅಸ್ತಮ ಪೇಷಂಟ್. ಕಳೆದ ಒಂದು 25 ವರ್ಷದಿಂದ ನನಗೆ ಅದು ತೆಗಿಬೇಕು, ಅದು ತೆಗಿತಾ ಇದ್ದೆ. ಮತ್ತು ನಡಿನಲ್ಲಿ ಸ್ವಲ್ಪ ನಾನು ಕಲರ್ ಥೆರಪಿ ಅಂತ ಬರ್ತಿದ್ದೆ, ಅದು ನೋಡಿಕೊಂಡು ನಾನು ವಿಡಿಯೋ ನೋಡಿ ಹಾಕ್ತಾ ಇದ್ದೆ. ಅದರಲ್ಲಿ ಒಳ್ಳೇದಾಗ್ತದೆ. ಅದರಲ್ಲಿ ಮತ್ತು ನನಗೆ ಒಂದು 4 ಗಂಟೆ ಅದು ಇಡಬೇಕು, ಅದಕ್ಕೆ ನೀರು ತಾಗಬಾರ್ದು, ಹಾಗೆಲ್ಲ ಇದೆ.
ಆದ ಕಾರಣ ಮತ್ತು ಇಲ್ಲಿ ಬಂದೆ, ಮೊನ್ನೆ ಇಲ್ಲಿ ಸ್ಟಾರ್ಟ್ ಆದಾಗ ಇಲ್ಲಿ ಬಂದೆ. ಇಲ್ಲಿ ಒಂದು 5-6 ದಿವಸ ಎಲ್ಲ ಬಂದೆ ನಾನು, ಮತ್ತೆ ಹೊರಗೆ ಬರಲಿಕ್ಕಾಗಲಿಲ್ಲ. ಆದರೂ ಕೂಡ ಆ ಒಂದು 5-6 ದಿವಸದಲ್ಲಿ ನನಗೆ ತುಂಬ ಒಳ್ಳೆಯದಾಯಿತು. ಯಾವ ರೀತಿಯ ಒಂದು ಪ್ರಾಬ್ಲಮ್ ಇಲ್ಲ, ಅದನ್ನು ನಿರಾಯಾಸವಾಗಿ ನಾನು ನಿದ್ರೆ ಮಾಡ್ತೇನೆ ರಾತ್ರಿ, ಮತ್ತು ಮದ್ದು ಕೂಡ ಇಲ್ಲ, ಏನೂ ಇಲ್ಲ, ತುಂಬ ಒಳ್ಳೆಯದಾಯಿತು. ಹಾಗೆ ಈ ಉಚಿತ ಥೆರಪಿಯನ್ನು ನಮಗೆ ಕೊಟ್ಟಂಥ ಕಂಪೆನಿಯು ಎಲ್ಲ ವರ್ಗದವರಿಗೂ ಬಂಧುಗಳಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳನ್ನು ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಭಾಸ್ಕರ್ ಸರ್ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಜನರಿಗೆ ಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಈ ಒಂದು ಆರೋಗ್ಯದ ಬಗ್ಗೆ ಈಗ ಮಾಹಿತಿಯನ್ನು ನೀಡಿದಂಥ ಮುಸ್ತಫಾ ಸರ್ ನಮ್ಮೊಂದಿಗಿದ್ದಾರೆ. ಇವರನ್ನು ಕನ್ನಡದಲ್ಲಿ ಇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ನನಗೆ ಇಷ್ಟು ದಿವಸ ಥೆರಪಿಯನ್ನು ಮಾಡಲಿಕ್ಕೆ ಅವಕಾಶ ನಾನು ಪ್ರೀತಿಪೂರ್ವಕವಾಗಿ ಇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಬಂದಂತೆಲ್ಲರಿಗೂ ಪ್ರೀತಿಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಅತಿಥಿಗಳು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಿದ್ದೇನೆ ಸರ್. ಇಲ್ಲಿ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಈ ದೇವಸ್ಥಾನದ ಅಧ್ಯಕ್ಷರಾದಂಥ ಗುರುಸ್ವಾಮಿಗಳಾಗಿರುವಂಥ ಕುಟ್ಟಿ ಕೃಷ್ಣ ಅವರು, ಹಾಗೂ ಗೌರವಾಧ್ಯಕ್ಷರಾಗಿರುವಂಥ ಭಾಸ್ಕರ್ ಅವರು, ಹಾಗೂ ಕಾರ್ಯದರ್ಶಿಯಾದಂಥ ಶಿವಾನಂದ್ ಅವರು, ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಮುಸ್ತಫಾ ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಕಾರ್ಯಕ್ರಮಗಳನ್ನು ಮಾಡೋದರಿಂದಾಗಿ ಊರಲ್ಲಿರುವಂಥ ಯಾರಿಗಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ನಾವು ಮಾಡಿರುವಂಥ ಕಾರ್ಯಕ್ರಮ ಸಾರ್ಥಕ ಆಗ್ತದೆ. ಹಾಗೆ ಪ್ರಭಾಕರ್ ಸಾಲಿಯನ್ ಅವರು ಹೇಳಿದರು, ಡೈಲಿ ಎಷ್ಟು ಜನ ಸರ್, ಡೈಲಿ ಎಷ್ಟು ಜನ ಬರುವುದಿಲ್ಲ? 250? ಓಕೆ, 250ಕ್ಕಿಂತ ಜಾಸ್ತಿ ಜನ ಬಂದು ಥೆರಪಿ ತಗೊಳ್ತಾ ಇದ್ದಾರೆ ಅಂತ ಹೇಳಿದರು. ಒಂದು 150ಕ್ಕಿಂತ ಜಾಸ್ತಿ ಜನ ಇದ್ದರೆ ನಾವು ಹೋಗಿ ನಮ್ಮ ಥೆರಪಿ ಶುರುವಾಗಿ 8ರಿಂದ 10-12 ದಿನ ಆಗುವಷ್ಟರಲ್ಲಿ ನಾವು ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತ ಹೇಳಿದರೆ, ನೀವು ಇಷ್ಟು ದಿವಸ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಷಣ ಎಲ್ಲ ಕೇಳಿದ್ದೀರಾ, ಆದರೆ ಆರೋಗ್ಯದ ಬಗ್ಗೆ ಯಾರೂ ಮಾಡೋದಿಲ್ಲ ಅಲ್ವಾ? ಪ್ರೋಗ್ರಾಮ್ ಮಾಡ್ತಾರೆ ಯಾರಾದರೂ ಹೆಲ್ತ್ ಬಗ್ಗೆ? ಯಾರೂ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಕೇಳಿದರೆ, ಇದು ಯಾರಿಗೂ ಭಾರತೀಯರಿಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ. ಆರೋಗ್ಯದ ಬಗ್ಗೆ ಹೆಲ್ತ್ ಅವೇರ್ನೆಸ್ ಎನ್ನುವಂಥದ್ದು ಭಾರತೀಯರಿಗೆ ತುಂಬ ಕಡಿಮೆ. ಹೆಲ್ತ್ ಅವೇರ್ನೆಸ್ಸು ಯಾಕೆ ಕಡಿಮೆ ಅಂತ ಹೇಳಿದರೆ, ಸ್ವಲ್ಪ ಹೊತ್ತು ಮೊಬೈಲ್ ಎಲ್ಲರೂ ಸೈಲೆಂಟ್ ಮಾಡಿ, ಒಂದು 3/4 ಗಂಟೆಗಳ ಕಾಲ ಎಲ್ಲರೂ ನಿಮ್ಮ ಮೊಬೈಲ್ ಸೈಲೆಂಟ್ ಮಾಡಿ. ಯಾಕಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕನ್ನು ನಾನು ಕವರ್ ಮಾಡ್ತೀನಿ ಇವತ್ತು. ಇದು ನೀವು ಎಲ್ಲೂ ಕೇಳಿರುವುದಿಲ್ಲ ಇದಕ್ಕಿಂತ ಮುಂಚೆ. ಹಾಗಾಗಿ ಎಲ್ಲರೂ ನಿಮ್ಮ ಮೊಬೈಲನ್ನು ಸೈಲೆಂಟ್ ಮೋಡಲ್ಲಿ ಇಟ್ಕೊಳ್ಳಿ. ಬ್ಯಾಗ್ ಒಳಗೆ ಇದ್ರೂ ಹೊರಗೆ ತೆಗೆದು ಸೈಲೆಂಟ್ ಮಾಡಿ, ಯಾಕಂದರೆ ಉಳಿದವರಿಗೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು. ಹಾಗಾಗಿ ಓಕೆ, ಈ ಮಾಹಿತಿ ಕಾರ್ಯಕ್ರಮನ ಯಾಕೆ ಮಾಡ್ತೀವಿ ಅಂತ ಹೇಳಿದರೆ, ಭಾರತೀಯರು ಹೇಗೆ ಕೇಳಿದರೆ ಅವರ ಪ್ರಯಾರಿಟಿ ಲಿಸ್ಟಲ್ಲಿ ಹೆಲ್ತನ್ನು ಇಡೋದಿಲ್ಲ. ಅಂದರೆ ಫಸ್ಟ್ ದುಡ್ಡು ಮಾಡಬೇಕು, ಮನೆಯಲ್ಲಿ ಮಕ್ಕಳಿಗೆ ಮದುವೆ ಮಾಡಬೇಕು, ಚಿನ್ನ ಮಾಡಬೇಕು, ಅದಾದ ನಂತರ ಒಳ್ಳೆ ಸೈಟ್ ತಗೊಳ್ಬೇಕು, ಲಾಸ್ಟಲ್ಲಿ ಟೈಮ್ ಇದ್ದರೆ ಮಾತ್ರ ಆರೋಗ್ಯದ ಬಗ್ಗೆ ಗಮನ ಕೊಡೋದಷ್ಟೇ. ಸ್ವಲ್ಪ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಇರೋರು ಎಂತ ಮಾಡ್ತಾರೆ ಕೇಳಿದರೆ, ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಾರಂತೆ. ಭಾರತದಲ್ಲಿ ಹೆಲ್ತ್ ಇನ್ಶೂರೆನ್ಸನ್ನು ಮಾಡ್ತಾರಂತೆ. ಹೆಲ್ತ್ ಇನ್ಶೂರೆನ್ಸ್ ಮಾಡೋದು ಯಾಕೆ ಹೇಳಿ? ಎಂತಾದರೂ ಆದರೆ ದುಡ್ಡು ನನ್ನ ಜೋಬಿಂದ ಹೋಗಬಾರ್ದು ಅಲ್ವಾ? ಅದಕ್ಕೆ ಮಾಡೋದು. ಬಿಟ್ಟರೆ ಅದರಿಂದ ನಿಮ್ಮ ಇಂಟರ್ನಲ್ಲಿ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಭಾರತೀಯರಿಗೆ ಆರೋಗ್ಯದಲ್ಲಿ ಕಾಳಜಿ ಕಡಿಮೆ ಅಂತ ಹೇಗೆ ಹೇಳೋದು? ಸುಮ್ಮನೆ ಅಂದಾಜಿಗೆ ಗುಂಡು ಹೊಡೆಯೋದಲ್ಲ. ಅಂಕಿ ಅಂಶಗಳನ್ನು ನೋಡೋಣ. ಪ್ರಪಂಚದಲ್ಲಿ ಅತಿ ಹೆಚ್ಚು ಶುಗರ್ ಪೇಷಂಟ್ ಇರುವುದು ಎಲ್ಲಿ ಗೊತ್ತಾ ನಿಮಗೆ? ಚೈನಾ ನಂಬರ್ 1, ಭಾರತ ನಂಬರ್ 2. ಸ್ವಲ್ಪ ದಿವಸದಲ್ಲಿ ಭಾರತ ನಂಬರ್ 1 ಆಗ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರಿಗೆ ಚಿಕ್ಕ ಮಕ್ಕಳಲ್ಲಿ ಒಬೆಸಿಟಿ, ಬೊಜ್ಜಿನ ಪ್ರಮಾಣ ಜಾಸ್ತಿ ಇರುವಂಥದ್ದು ಭಾರತ ನಂಬರ್ 1. ವೆಸರಲ್ ಫ್ಯಾಟ್ ಅಂತ ಕರಿತೀವಿ, ಹೊಟ್ಟೆ, ಡೊಳ್ಳು ಹೊಟ್ಟೆ ಇರುವವರು, ದೊಡ್ಡ ಹೊಟ್ಟೆ ಇರುವವರ ಸಂಖ್ಯೆ ಎಲ್ಲಿಗೆ ಈಗ ಜಾಸ್ತಿ ಇದೆ ಕೇಳಿದರೆ ಭಾರತ ನಂಬರ್ 1 ಅಂತೆ. ಸ್ಟ್ರೋಕ್ ಭಾರತದಲ್ಲಿ ಜಾಸ್ತಿ ಆಗ್ತಿದೆ, ಹಾರ್ಟ್ ಅಟ್ಯಾಕ್ ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ. ನೀವು ನೋಡಿರ್ತೀರ, ಲಾಸ್ಟ್ ಒಂದು 2-3 ವರ್ಷದಲ್ಲಿ ಚಿಕ್ಕ 25-30 ವರ್ಷದವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಲ್ವಾ? ಸ್ಟ್ರೋಕ್ ಆಗ್ತಿದೆ. ಎಲ್ಲ ಕಾಯಿಲೆಗಳು ಭಾರತದಲ್ಲಿ ಜಾಸ್ತಿ ಇದೆ. ಯಾವುದು ಬೇಡ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ತಗೊಳ್ಳಿ, ಸರಾಸರಿ ಜೀವಿತಾವಧಿ ಅಂತ ಕರಿತೀವಿ. ನಾವು ಎಷ್ಟು ವರ್ಷ ಬದುಕ್ತೀವಿ? ಆಯಸ್ಸು ಎಷ್ಟಿದೆ ನಮಗೆ? ಎಷ್ಟು ವರ್ಷ ಬದುಕುದು? ಎಷ್ಟು ವರ್ಷ ನಾವು? ಆಯಸ್ಸು ಎಷ್ಟಿದೆ ನಮಗೆ? ಎಷ್ಟಿರ್ತದೆ? ಎಷ್ಟು ವರ್ಷ ಬದುಕ್ತೀವಿ ನಾವು ಭಾರತದಲ್ಲಿ? ಸಾಧಾರಣ ಆವರೇಜ್ ಅಂದಾಜು ಸರಾಸರಿ 100-120? ಇಲ್ಲ, ಎಷ್ಟು ಅಂತ ಹೇಳಿ. ಇಲ್ಲ ನಿಮ್ಮ ಊರಲ್ಲೂ ಸ್ವಲ್ಪ ಎಷ್ಟು
60 70 ಅಲ್ವಾ, 70 80 ಹೈಯೆಸ್ಟ್ ಅಂದ್ರೆ ಅಲ್ವಾ. ಎಲ್ಲೋ ಅಪರೂಪಕ್ಕೊಬ್ಬರು 90 ವರ್ಷ ಬದುಕ್ತಾರೆ. ಅಂದರೆ ಸರಾಸರಿ ತೆಗಿತೀವಿ ನಾವು. ಸತ್ತ ಮೇಲೆ ಗ್ರಾಮ ಪಂಚಾಯತಿಂದ ನಾವು ಇದು ಡೆತ್ ಸರ್ಟಿಫಿಕೇಟ್ ತೊಗೊಂಡು ಬರ್ತೀವಲ್ಲ, ಎಲ್ಲ ರಿಪೋರ್ಟ್ ಮಾಡ್ತೇವಲ್ವ ನಾವು. ಗ್ರಾಮ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ಯಾವುದಕ್ಕೆ ರಿಪೋರ್ಟ್ ಮಾಡ್ತೀವಿ ನಮ್ಮಲ್ಲಿ ಸತ್ತಿದ್ದಾರೆ ಅಂತೇಳಿ. ನಾವು ಎಷ್ಟು ವರ್ಷಕ್ಕೆ ಸತ್ತಿದ್ದೀವಿ ಎಲ್ಲ ಲೆಕ್ಕ ಗೌರ್ಮೆಂಟಿಗೆ ಸಿಗ್ತದೆ. ಗೌರ್ಮೆಂಟ್ ವರ್ಷಕ್ಕೆ ಒಂದು ಆ್ಯಾವ್ರೇಜ್ ತೆಗಿತದೆ. ಹೇಗೆ, ನಾವು ಎಷ್ಟು ವರ್ಷಕ್ಕೆ ನಮ್ಮ ಆಯಸ್ಸು ಎಷ್ಟಿದೆ ಅಂತೇಳಿ. ಭಾರತ ದೇಶದಲ್ಲಿ ಸರಾಸರಿ ಆಯಸ್ಸು ಒಂದು 3 ವರ್ಷದ ಹಿಂದೆ ಎಷ್ಟಿತ್ತು ಕೇಳಿದರೆ 68 ವರ್ಷ ಲೈಫ್ ಎಕ್ಸ್ಪೆಕ್ಟೆನ್ಸಿ ನಮಗೆ. ಎಷ್ಟು? 68 ವರ್ಷ ಇದೆ. ಅದು ಲೇಡೀಸ್ಗೆ, ಓಕೆನಾ. ಗಂಡಸರಿಗೆ ಇನ್ನೂ 3 ವರ್ಷ ಕಡಿಮೆ, 65 ವರ್ಷ ಇದೆ. ಯಾವಾಗ? 3 ವರ್ಷದ ಹಿಂದೆ ಅಲ್ವಾ. ನಿಮಗೆ ಸ್ವಲ್ಪ ಜಾಸ್ತಿ ಇದೆ, 3 ವರ್ಷ ಜಾಸ್ತಿ ಇದೆ. ಎಲ್ಲರ ಮನೆ ಗೋಡೆ ಮೇಲೂ ಗಂಡಸರದ್ದೇ ಫೋಟೋ ಇರ್ತದೆ ಅಲ್ವಾ. ಹೌದು. ಈ ವರ್ಷ ಹೊಸ ಲೆಕ್ಕ ಬಂದಿದೆ. ಆ ಲೆಕ್ಕದ ಪ್ರಕಾರ ಭಾರತದಲ್ಲಿ ಸರಾಸರಿ ಆಯಸ್ಸು ಲೇಡೀಸ್ಗೆ 70 ವರ್ಷ 6 ತಿಂಗಳು, ಗಂಡಸರಿಗೆ 68 ವರ್ಷ 6 ತಿಂಗಳು. ಕೇರಳ ಪರವಾಗಿಲ್ಲ, ಸ್ವಲ್ಪ ದೇಶದಲ್ಲಿ ಹೈಯೆಸ್ಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 73 ಪಾಯಿಂಟ್ ಸಮಥಿಂಗ್, 74 ವರ್ಷದವರೆಗಿದೆ ಕೇರಳದಲ್ಲಿ. ಈ UP ಬಿಹಾರ ಇದೆಲ್ಲ ಸೇರಿಸ್ಕೊಂಡ್ರೆ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟು? ಹೌದು, 68 70 ವರ್ಷ ಮಾತ್ರ. ಎಲ್ಲ ದೇಶದಲ್ಲೂ ಇಷ್ಟೇ ಇರ್ತದೆ ಆಯಸ್ಸು? ಇಲ್ಲ. ಅಮೇರಿಕದಲ್ಲಿ 82 ವರ್ಷ ಬದುಕ್ತಾರೆ, ಚೀನಾದಲ್ಲಿ 78 ವರ್ಷ ಬದುಕ್ತಾರೆ, ಸೌತ್ ಕೊರಿಯಾದಲ್ಲಿ 77 ವರ್ಷ ಬದುಕ್ತಾರೆ. ಜಪಾನಲ್ಲಿ ಎಷ್ಟು ವರ್ಷ ಬದುಕ್ತಾರೆ ಗೊತ್ತಾ ನಿಮಗೆ? ಜಪಾನಲ್ಲಿ ಆಯಸ್ಸು ಎಷ್ಟಿದೆ ಗೊತ್ತಾ ನಿಮಗೆ? ಎಷ್ಟು ವರ್ಷ ಬದುಕ್ತಾರೆ ಅಂದಾಜು? 95 ವರ್ಷ ಆಗಿರೋರು, 100 ವರ್ಷ ಆಗಿರೋರು ಆರಾಮಾಗಿ ರೋಡಲ್ಲಿ ಓಡಾಡ್ತಾ ಇರ್ತಾರೆ. ಜಪಾನ್ ದೇಶದ ಸರಾಸರಿ ಆಯಸ್ಸು 92 ವರ್ಷ ಇದೆ, 92 ಇಯರ್ಸ್. ನಾವು ಸತ್ತ ಮೇಲೆ 20 ವರ್ಷ ಬದುಕ್ತಾರೋ, 25 ವರ್ಷ. ಅರ್ಥ ಇದೆ ನಿಮಗೆ? 1-2 ವರ್ಷ 5 ವರ್ಷ ಆಚೆ ಈಚೆ ಆದರೆ ದೊಡ್ಡ ವಿಷಯ ಅಲ್ಲ. ಅವ್ರು 20-25 ವರ್ಷ ನಮಗಿಂತ ಜಾಸ್ತಿ ಬದುಕ್ತಾ ಇದ್ದಾರೆ ಅಂತ ಹೇಳಿದರೆ ನಾವೆಂಥದ್ದು ಮಿಸ್ಟೇಕ್ ಮಾಡ್ತಾ ಇದ್ದೀವಲ್ವಾ? ನಮ್ಮಲ್ಲಿ ಎಂಥದ್ದು ಮಿಸ್ಟೇಕ್ ಇದೆ ಅಲ್ವಾ? ಎಂಥ ಮಿಸ್ಟೇಕು? ಅದರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡುವ. ಈಗ ನೋಡಿ, ನೀವು ಕೊರೋನಾ ಟೈಮಲ್ಲಿ ದುಡ್ಡಿದ್ದವರೆಲ್ಲ ಬಚಾವಾದ್ರ? ದುಡ್ಡಿದ್ದವರೆಲ್ಲ ಬದುಕಿದ್ರಾ? ಬಡವರು ಬದುಕಿದ್ರಾ? ಯಾರು ಬದುಕಿದ್ರು? ಯಾರ ದೇಹದಲ್ಲಿ ಇಮ್ಯುನಿಟಿ ಅಲ್ವಾ? ನೀವು ಕೇಳಿಲ್ಲ ಕೊರೋನಾ ಟೈಮಲ್ಲಿ ಯಾರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ, ಯಾರ ದೇಹದಲ್ಲಿ ಇಮ್ಯುನಿಟಿ ಚೆನ್ನಾಗಿರ್ತದೆ ಅವರಿಗೆ ಕೊರೋನಾ ಬರೋದಿಲ್ಲ, ಬಂದರೂ ಬೇಗ ಹೋಗ್ತದೆ. ಅಂದರೆ ಈ ಇಮ್ಯುನಿಟಿ ಎನ್ನುವಂಥದ್ದು ಕೊರೋನಾಕ್ಕೆ ಮಾತ್ರ ಅಪ್ಲೈ ಆಗುವಂಥದ್ದಲ್ಲ. ನಿಮಗೆ ಡೆಂಗ್ಯೂ ಬರಲಿ, ಮಲೇರಿಯಾ ಬರಲಿ, ಒಂದು ಟೈಫಾಯ್ಡ್ ಬರಲಿ, ಬೇಕಿದ್ರೆ ನಿಮ್ಮ ದೇಹದಲ್ಲಿ ಒಂದು ಗಾಯ ಆಗಲಿ, ಇದು ಗುಣ ಆಗಬೇಕಂದ್ರೆ ಅಥವಾ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಯಾವುದೋ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ನಿಮಗೆ, ಅದು ನಿಮ್ಮ ದೇಹಕ್ಕೆ ಸ್ಪಂದಿಸಬೇಕಾದ್ರೆ, ಟ್ರೀಟ್ಮೆಂಟ್ ವರ್ಕ್ ಆಗಬೇಕಾದ್ರೆ ಫಸ್ಟ್ ನನ್ನ ದೇಹದಲ್ಲಿ ಏನಿರಬೇಕು? ರೋಗ ನಿರೋಧಕ ಶಕ್ತಿ ಇರಬೇಕು, ಇಮ್ಯುನಿಟಿ ಎನ್ನುವಂಥದ್ದು ಇರಬೇಕು. ಇಮ್ಯುನಿಟಿ ಅಂಗಡಿಯಲ್ಲಿ ದುಡ್ಡು ಕೊಟ್ಟರೆ ಸಿಗ್ತದಾ? ಸಿಗೋದಿಲ್ಲ. ಎಲ್ಲಿರ್ತದೆ ಇದು? ದೇಹದಲ್ಲಿರ್ತದೆ. ಪ್ರತಿಕಾಯಗಳು ಅಂತ ಕರಿತೀವಿ. ಯಾವತ್ತು ನೀವು ಡೈಲಿ ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡ್ತೀರಾ, ಒಳ್ಳೆ ಆಹಾರ ಪದ್ಧತಿಯನ್ನು ಹೊಂದಿದ್ದೀರಾ, ಒಳ್ಳೆ ನಿದ್ದೆಯನ್ನು ಹೊಂದಿರ್ತೀರಾ, ಇದೆಲ್ಲ ಮಾಡುವವರಿಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ. ರೋಗ ನಿರೋಧಕ ಶಕ್ತಿ ಅಂದರೆ ನಿಮ್ಮ ದೇಹದಲ್ಲಿ ಪ್ರತಿಕಾಯಗಳು ಅಂತ ಕರಿತೀವಿ. ಈ ದೇಶವನ್ನು ಸೈನಿಕರು ಹೇಗೆ ಕಾಯ್ತಾರೋ ಹಾಗೆ ನಿಮ್ಮ ದೇಹದಲ್ಲೂ ಸೈನಿಕರಿದ್ದಾರೆ. ಯಾರನ್ನು ಕಾಯ್ದಕ್ಕೆ? ದೇಹದಲ್ಲಿರುವಂಥ ಸೈನಿಕರು ಯಾರನ್ನು ಕಾಯ್ತಾರೆ? ನಿಮ್ಮ ದೇಹವನ್ನು ಕಾಯ್ತಾರೆ. ಅಂದರೆ ಯಾವುದೋ ಒಂದು ವೈರಸ್ಸು, ಬ್ಯಾಕ್ಟೀರಿಯಾ ಇರ್ಬೋದು, ಕೊರೋನಾ ವೈರಸ್ ಇರ್ಬೋದು, ಡೆಂಗ್ಯೂ ವೈರಸ್ ಇರ್ಬೋದು, ಹೊರಗಡೆಯಿಂದ ಬಂದು ನಿಮ್ಮ ದೇಹವನ್ನು ಅಟ್ಯಾಕ್ ಮಾಡುವಾಗ ಹೊರಗಡೆಯಿಂದ ಬಂದಿರುವಂಥ ವೈರಸ್ ವಿರುದ್ಧ ಹೋರಾಟ ಮಾಡಿ ನಿಮ್ಮ ದೇಹವನ್ನು ರಕ್ಷಿಸುವಂಥ ಕೆಲಸವನ್ನು ನಿಮ್ಮ ದೇಹದಲ್ಲಿರುವಂಥ ಆ್ಯಂಟಿಬಾಡೀಸ್ ಮಾಡುತ್ತೆ. ಅದು ನಿಮ್ಮ ದೇಹದಲ್ಲಿ ಪ್ರತಿಕಾಯಗಳು ಚೆನ್ನಾಗಿರಬೇಕಾದ್ರೆ, ಇಮ್ಯುನಿಟಿ ಚೆನ್ನಾಗಿರಬೇಕಾದ್ರೆ ನೀವು ಈ ರೀತಿ ಜೀವನ ಶೈಲಿಯನ್ನು ನಡೆಸಿದ್ರಾಗೋದಿಲ್ಲ. ಹಾಗಿದ್ರೆ ಏನು ಮಾಡಬೇಕು ಅಂತ ನೀವು ಕೇಳ್ಬೋದು. ಮೆಡಿಕಲ್ ಸೈನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 5 ಕಿಲೋಮೀಟರ್ ವಾಕಿಂಗ್ ಅವಶ್ಯಕತೆ ಇದೆ ಅಂತೆ. ಎಷ್ಟು? 5 ಕಿಲೋಮೀಟರ್ ವಾಕಿಂಗ್ ಅವಶ್ಯಕತೆ ಇದೆ ಅಂತೆ. ಇಲ್ಲದಿದ್ದರೆ ನಿಮಗೊಂದು ವಯಸ್ಸಾಗಿದೆ ಅಂತ ಹೇಳಿದರೆ ಒಂದು 3-4 ಕಿಲೋಮೀಟರ್ ಆದರೂ ನೀವು ನಡಿಬೇಕು. ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ 1 ಗಂಟೆ ಎಕ್ಸಸೈಸ್, 3/4 ಗಂಟೆ ಎಕ್ಸಸೈಸ್ ಆದರೂ ಮಾಡಬೇಕು. ಇಲ್ಲ ಅದು ಆಗೋದಿಲ್ಲ ಅಂತ ಹೇಳಿದರೆ ಯೋಗ ಆದರೂ ಮಾಡಬೇಕು 1 ಗಂಟೆ. ಇಲ್ಲ ಅದು ಆಗೋದಿಲ್ಲ ಅಂತ ಹೇಳಿದರೆ ನಿಮ್ಮ ತೋಟ ಇದ್ದರೆ ತೋಟದಲ್ಲಿ ಹೋಗಿ ಹಾರೆ ಪಿಕಾಸಿ ಇಟ್ಕೊಂಡು 1 ಗಂಟೆ ನೀವು ಕೆಲಸ ಆದರೂ ಮಾಡಬೇಕು. ಅರ್ಥ ಇದೆ ನಿಮಗೆ? ಸುಮ್ಮನೆ ಕೂತ್ಕೊಳ್ಳುವಾಗಿಲ್ಲ. ಅರ್ಥ ಆಯ್ತಾ? ಫಿಶಿಂಗ್ ಹೋಗ್ತೀರ ಅಂತ ಹೇಳಿದರೆ ಬೋಟಲ್ಲಿ ಅಲ್ವಾ ಫಿಸಿಕಲ್ ಆ್ಯಕ್ಟಿವಿಟಿ ಆಗ್ತಿದೆ. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ಯಾಕೆ ಕೇಳಿದರೆ ಈ ದಿನಮಾನದಲ್ಲಿ, ಈ ಕಾಲಘಟ್ಟದಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಕೇಳಿದರೆ ಒಂದು 30 ವರ್ಷದಿಂದ ನೀವು ಮಾಡುವಂಥ ಕೆಲಸದಿಂದ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಆಗ್ತಾ ಇತ್ತು. ಒಂದು 5 ಕಿಲೋಮೀಟರ್ ಸಂತೆಗೆ ಹೋಗ್ತೀರಾ ಅಂದರೆ ನಡೆದುಕೊಂಡು ಹೋಗ್ತಾ ಇದ್ದೀರಲ್ವಾ? ಬೆಳಿಗ್ಗೆ ಎದ್ದು ದೋಸೆ ಮಾಡುವಾಗ
ಹಾಂ, ಒಂದು 25-30 ವರ್ಷದಿಂದ ದೋಸೆ ಮಾಡೋದಾದರೆ ಎಂತ ಮಾಡ್ತಾಯಿದ್ದೀರಿ? ಕೈಯಲ್ಲಿ, ಹೌದು ಕೈಯಲ್ಲಿ ಹರಿತಾ ಇದ್ರಿ ಅಲ್ವಾ? ಹೌದು. ಬಟ್ಟೆ ವಾಶ್ ಕೈಯಲ್ಲಿ ಮಾಡ್ತಾಯಿದ್ದೆ. ಈಗ ದೋಸೆ ಹೇಗೆ ಮಾಡೋದು? ಬೆಳಿಗ್ಗೆ ಮಿಕ್ಸಿ ಗ್ರೈಂಡರ್. ಇವತ್ತು ಬೆಳಿಗ್ಗೆ ಕರೆಂಟ್ ಇಲ್ಲ ಅಂದರೆ ತಿಂಡಿ ಇಲ್ಲ ಇವತ್ತಲ್ವಾ? ಹೌದು. ಅಂದರೆ ಎಲ್ಲದಕ್ಕೂ ಮಿಷಿನ್ ಎಲ್ಲದಕ್ಕೂ ಮಿಷಿನ್ ಬಂದು ಮಾಡಿ ಕೊಡ್ತಾ ಇದ್ದೀವಿ ನಮ್ಗೆ. ಅಂದರೆ ಇದೆಲ್ಲ ಮಿಷಿನ್ ಮಾಡೋದ್ರಿಂದಾಗಿ ನಾವೇನು ಮಾಡಬೇಕು ಕೇಳಿದ್ರೆ, ಸ್ವಲ್ಪ ಎಕ್ಸಸೈಸು, ಸ್ವಲ್ಪ ವಾಕಿಂಗ್, ಸ್ವಲ್ಪ ಯೋಗ, ಏನೋ ಒಂದು ಜಿಮ್ಮು, ಏನೋ ಒಂದು ಮಾಡ್ತೀರಾ, ಅದು ಮಾಡಲೇಬೇಕು. ಯಾಕೆ ಕೇಳಿದರೆ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಾಗಬೇಕು. ಈ ರಕ್ತ ಸಂಚಾರ ಚೆನ್ನಾಗಾದರೆ ಮಾತ್ರ ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಚೆನ್ನಾಗಿರೋದು. ಓಕೆನಾ? ಈ ರಕ್ತ ಸಂಚಾರ ಯಾಕೆ ಆಗಬೇಕಂತ ನೀವು ಕೇಳ್ಬೋದು. ನೀವು ಎಂತಾದರೂ ಆದರೆ ಡಾಕ್ಟ್ರು ಶುಗರ್ ಸ್ಟಾರ್ಟಿಂಗಲ್ಲಿ ನಿಮಗೆ ಡಾಕ್ಟ್ರ್ ಎಂತ ಹೇಳ್ತಾರೆ ಹೇಳಿ? ಸ್ವಲ್ಪ ವಾಕಿಂಗ್ ಮಾಡಿ ಅಂತಾರಲ್ವಾ? ಸ್ವಲ್ಪ ವಾಕ್ ಮಾಡಿ ಅಂತಾರಲ್ಲ ಶುಗರ್ ಶುರುವಾಗುವಾಗ ಡಾಕ್ಟರ್, ಒಳ್ಳೆ ಡಾಕ್ಟ್ರ್, ಎಲ್ಲರೂ ಹೇಳೋದಿಲ್ಲ, ಒಳ್ಳೆ ಡಾಕ್ಟ್ರ್ ಆದರೆ ಸ್ವಲ್ಪ ಎಂತ ವಾಕ್ ಮಾಡಿ ಅಂತಾರೆ. ಯಾಕೆ ವಾಕ್ ಮಾಡಬೇಕು? ವಾಕ್ ಮಾಡಿದಾಗ ಎಂತ ಆಗ್ತದೆ? ವಾಕ್ ಮಾಡಿದಾಗ ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ, ರಕ್ತ ಸಂಚಾರ ಆಗ್ತದೆ. ಹಾಗಿದ್ರೆ ಈ ಬ್ಲಡ್ ಕೆಲಸ ಏನು? ರಕ್ತದ ಕೆಲಸ ಏನು ಗೊತ್ತಾ ನಿಮಗೆ? ರಕ್ತದ ಕೆಲಸ ಏನು ಗೊತ್ತುಂಟಾ? ರಕ್ತ ಏನು ಮಾಡ್ತದೆ ಕೇಳಿದರೆ, ನೀವೇನಾದರೂ ತಿಂತಿರಲ್ಲ, ಊಟ ಮಾಡಿದಾಗ, ದೋಸೆ ತಿಂದಾಗ ಅದರಲ್ಲಿರುವಂಥ ಪೋಷಕಾಂಶಗಳನ್ನು, ನ್ಯೂಟ್ರಿಷನ್ಸನ್ನು, ಮಿನರಲ್ಸನ್ನು ದೇಹದ ಅಂಗಾಂಗಗಳಿಗೆ ತಲುಪಿಸುವಂಥ ಕೆಲಸವನ್ನು ಯಾರು ಮಾಡ್ತಾರೆ? ರಕ್ತ ಮಾಡ್ತದೆ. ಅರ್ಥ ಇದೆ ನಿಮಗೆ? ಈ ರಕ್ತ ಸಂಚಾರ ನಿಮ್ಮ ದೇಹದಲ್ಲಿ ಚೆನ್ನಾಗಿ ಆದರೆ ಮಾತ್ರ ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಎನ್ನುವಂಥದ್ದು ಚೆನ್ನಾಗಿರ್ತದೆ, ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಚೆನ್ನಾಗಿರ್ತದೆ. ಅದರಿಂದ ವೆರಿ ವೆರಿ ಇಂಪಾರ್ಟೆಂಟು. ಈಗ ನೋಡಿ, ಹೆಲ್ತ್ ಬಗ್ಗೆ ನೀವು ಸ್ವಲ್ಪ ಹೊತ್ತು ಗಮನ ಹರಿಸೋದಕ್ಕೆ ಟ್ರೈ ಆದರೂ ಮಾಡಬೇಕು. ನಮ್ಮ ಆರೋಗ್ಯವನ್ನು, ದೇಹವನ್ನು ನ್ಯಾಚುರಲ್ ಆಗಿ ಚೆನ್ನಾಗಿಟ್ಕೊಳ್ಳುವಂಥ ಪ್ರಯತ್ನವನ್ನಾದರೂ ಮಾಡಬೇಕು. ನಮ್ಮ ಥೆರಪಿ ಆದ ಮೇಲೆ ನನಗೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಅನ್ನೋರು ಕೈ ಎತ್ತಿ. ಇಲ್ಲಿ ಬಂದ ಮೇಲೆ ನನಗೆ ನಿದ್ದೆ ಚೆನ್ನಾಗಿ ಆಗಿದೆ ಅನ್ನೋರು ಕೈ ಎತ್ತಿ. ಓಕೆ, ವೆರಿ ಗುಡ್, ಕೈ ಕೆಳಗೆ ಮಾಡಿ. ಈಗ ನೋಡಿ, ಇಲ್ಲಿ 250 ಜನ ಡೈಲಿ ಬರ್ತಾ ಇದ್ದೀರ ಅಂತೇಳಿ ಹೇಳಿದರೆ ನಿಮ್ಗೆ ಎಂಥದೂ ಒಂದು ಆಗಿರಬೇಕಲ್ವಾ? ಎಂಥದೂ ಆಗಲಿಲ್ಲ ಅಂದರೆ ನೀವು ಬರುವುದಿಲ್ಲ ಅಲ್ವಾ? ಹೌದು. ನೀವು ಮೊನ್ನೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಇದು ಮಾಡಿದರು. ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಹತ್ರ ಎಂತ ಹೇಳ್ತಾ ಇದ್ರು ಅಂದರೆ, ಒಂದು ಗ್ರಾಮ ಸಭೆ ಮಾಡಿದರೆ 20 ಜನರನ್ನು ಸೇರಿಸ್ಲಿಕ್ಕೆ ಆಗೋದಿಲ್ಲ ನನಗೆ, ಈ ಥೆರಪಿಗೆ 250 ಜನ ಬಂದಿದ್ದಾರೆ ಅಂತೇಳಿ. ಈ ಊರಲ್ಲಿ 250 ಜನ ಇದ್ದಾರೆ ಅಂತೇಳಿ ಗೊತ್ತಾಗಿದ್ದೆ ನನಗೆ ಈಗ ಅಂತ ಹೇಳ್ತಾ ಇದ್ರು. ಅರ್ಥ ಆಯ್ತಾ? ಯಾಕೆ? ಎಂಥದೂ ಆಗಲಿಲ್ಲ ಅಂದರೆ ನೀವು ಬರುವುದಿಲ್ಲ, ಏನೋ ಒಂದು ಬದಲಾವಣೆ ಆಗಿರಬೇಕು. ಆರಂಭಿಕ ಹಂತದಲ್ಲಿ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತದೆ. ಯಾಕೆ ನಿದ್ದೆ ಬಂತು ಕೇಳಿದ್ರೆ, ಇದರಲ್ಲಿ ಯಾವುದೇ ರಾಕೆಟ್ ಸೈನ್ಸ್ ಎಂಥದೂ ಇಲ್ಲ, ಇದರಲ್ಲೇನೋ ನಾವು ಮ್ಯಾಜಿಕ್ ಮಾಡಿದ್ದೀವಿ ಇಲ್ಲ. ಹಾಗಿದ್ರೆ ಏನಾಯಿತು? ಈ ಮಿಷಿನ್ ಹೆಸರು ಏನು ಕೇಳಿದರೆ ಬ್ಲಡ್ ಸರ್ಕ್ಯುಲೇಷನ್ ಬೂಸ್ಟರ್ ಅಂತ ಕರಿತೀವಿ. ಅರ್ಧ ಗಂಟೆ ನೀವು ಥೆರಪಿ ತಗೊಳ್ಳೋದ್ರಿಂದ 5 ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ರಕ್ತ ಸಂಚಾರ ಆಗ್ತದೆ ನಿಮ್ಮ ದೇಹದಲ್ಲಿ. ನೀವು 5 ಕಿಲೋಮೀಟರ್ ವಾಕಿಂಗ್ ಮಾಡಿದಾಗ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ದೇಹದಲ್ಲಿ ಆಗ್ತದೆ, ಆ ಪ್ರಮಾಣದ ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ಈ ಥೆರಪಿಯಿಂದ ಆಗ್ತದೆ. ಕೆಲವರು ಬುದ್ಧಿವಂತರು ಕೇಳ್ತಾರೆ, ಈಗ ನಾಳೆಯಿಂದ ನಾನು ವಾಕಿಂಗ್ ಮಾಡೋದೆಲ್ಲ ನಿಲ್ಲಿಸುವುದಾ ಅಂತೇಳಿ. ಹಾಗೆ ನಿಲ್ಲಿಸುವ ಹಾಗೆ ಇಲ್ಲ. ಓಕೆನಾ? ಯಾವ ಪ್ರಮಾಣದ ಬ್ಲಡ್ ಸರ್ಕ್ಯುಲೇಷನ್ ನೀವು ಅರ್ಧ ಗಂಟೆ ವಾಕಿಂಗ್ ಮಾಡಿದಾಗ, 5 ಕಿಲೋಮೀಟರ್ ವಾಕಿಂಗ್ ಮಾಡಿದಾಗ ಆಗ್ತದೆ, ಆ ಪ್ರಮಾಣದ ಬ್ಲಡ್ ಸರ್ಕ್ಯುಲೇಷನ್ ಈ ಥೆರಪಿಯಿಂದ ಆಗ್ತದೆ ಹೊರತು ಈ ಮಸಲ್ ಸ್ಟ್ರೆಂಥನಿಂಗ್ ಇರ್ಬೋದು, ಬೆವರು ಬರೋದಲ್ಲ, ಯಾವಾಗ ನೀವು ಫಿಸಿಕಲಿ ವಾಕ್ ಮಾಡಿದಾಗಲೇ ಬರುವಂಥದ್ದು. ಆದರೆ ಬ್ಲಡ್ ಸರ್ಕ್ಯುಲೇಷನ್ ರಿಲೇಟೆಡ್, ನರ್ವಸ್ ರಿಲೇಟೆಡ್ ಪ್ರಾಬ್ಲಮ್ಗಳು ನಿಮಗೆ ಈ ಥೆರಪಿಯಿಂದಾಗಿ ಕಡಿಮೆ ಆಗ್ತದೆ. ಓಕೆ, ನೋಡಿ, ಇಲ್ಲಿ ಮಾತ್ರ ಥೆರಪಿ ಆಗ್ತಾ ಇದೆ ಕೇಳಿದ್ರೆ, ಕಳೆದ 10 ವರ್ಷದಿಂದ ನಿರಂತರವಾಗಿ ಕರ್ನಾಟಕದಲ್ಲಿ ನಮ್ಮದು 66 ಶಾಖೆಗಳಿವೆ, ಕೇರಳದಲ್ಲಿ ಒಟ್ಟು 22 ಶಾಖೆಗಳಿವೆ. ನಮ್ಮದು ಈ ಕಾಸರಗೋಡು ಭಾಗವನ್ನು ಕರ್ನಾಟಕ ವಿಭಾಗಕ್ಕೆ ಸೇರಿಸ್ಕೊಂಡು ನಾವು ಥೆರಪಿಯನ್ನು ಮಾಡ್ತಾ ಇದ್ದೀವಿ. ನಿರಂತರವಾಗಿ ನಾವು ಫ್ರೀ ಥೆರಪಿಯನ್ನು ಕೊಡುವಂಥದ್ದು, ಯಾರಿಗೂ ಚಾರ್ಜ್ ಮಾಡೋದಿಲ್ಲ. ಇದು ಯಾಕೆ ಅಂತೇಳಿ ಸುಮಾರು ಜನರಿಗೆ ಡೌಟ್ ಇದೆ ಅಲ್ವಾ? ಯಾಕೆ ನೀವು ಫ್ರೀ ಥೆರಪಿ ಮಾಡ್ತೀರ ಅಂತೇಳಿ. ಯಾಕೆ ಫ್ರೀ ಥೆರಪಿ ಮಾಡ್ತೀವಿ ಅಂದರೆ, ಈ ಕೊರೋನಾ ಮುಕ್ಕಿಂತ ಮುಂಚೆ ನಾವು ಎಂತ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಆಫೀಸಲ್ಲಿ ಮಾತ್ರ ಥೆರಪಿ ಕೊಡು. ಉಪ್ಪಳದಲ್ಲೂ ನಮ್ಮ ಆಫೀಸ್ ಇತ್ತು, ಯಾರಾದರೂ ಹೋಗಿರೋರು ಇದ್ದೀರಾ? ಉಪ್ಪಳದಲ್ಲಿ ಕಂಪ್ಯಾನಿ ಆಫೀಸ್ ಇತ್ತು, ಬಸ್ ಸ್ಟ್ಯಾಂಡ್ ಎದುರುಗಡೆ. 2 ವರ್ಷ ಇತ್ತು, 2018-19. ಓಕೆನಾ? ಕೊರೋನಾ ಆದ ನಂತರ ನಾವು ಇಲ್ಲಿ ಥೆರಪಿಯನ್ನು ಮಾಡಲಿಲ್ಲ. ಆಫೀಸಲ್ಲಿ ಥೆರಪಿ ಕೊಡುವಾಗ ಎಂತ ಆಗ್ತಾ ಇತ್ತು ಕೇಳಿದರೆ, ಅಕ್ಕಪಕ್ಕದ ಮನೆಯವರು ಮಾತ್ರ ವರ್ಷ ಇಡೀ ಬರ್ತಾಯಿದ್ರು ಥೆರಪಿಗೆ. ಇದು ಎಲ್ಲ ಜನರನ್ನು ನಾವು ರೀಚ್ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕೊರೋನಾ ಆದಮೇಲೆ ನಾವು ಎಂತ ಮಾಡಿದ್ವಿ, ಗ್ರಾಮ ಪಂಚಾಯತಿಗಳಲ್ಲಿ, ಕೋಆಪರೇಟಿವ್ ಸೊಸೈಟಿಯಲ್ಲಿ, ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ಚರ್ಚ್ಗಳಲ್ಲಿ, ದೇವಸ್ಥಾನಗಳಲ್ಲಿ ಈ ರೀತಿ ಫ್ರೀ ಥೆರಪಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ವಿ. ಯಾಕೆ ಫ್ರೀ ಥೆರಪಿ ಮಾಡ್ತೀವಿ ಅಂತ ಹೇಳಿದರೆ, ಯಾಕೆ ನಾನು ಈ ಥೆರಪಿ ತಗೋಬೇಕು? ಸುಮಾರು ಜನರಿಗೆ ಡೌಟ್ ಇದೆ. ಬೇಕಾದಷ್ಟು ಹಾಸ್ಪಿಟಲ್ ಇದೆ, ಆಯುರ್ವೇದ ಇದೆ, ಅಲೋಪತಿ ಇದೆ, ಯಾಕೆ ನಾನು ಈ ಥೆರಪಿಯನ್ನು ತಗೊಳ್ಬೇಕಂತೇಳಿ ಸುಮಾರು ಜನ ಕೇಳ್ತಾರೆ. ಯಾಕೆ ನೀವು ಈ ಥೆರಪಿಯನ್ನು ತಗೋಬೇಕಂದ್ರೆ, ಎಷ್ಟು ಹಾಸ್ಪಿಟಲ್ ಇರಲಿ ಬೇಕಿದ್ರೆ, ಎಷ್ಟೇ ನೀವು ಡಾಕ್ಟ್ರ್ ಆಗಿರಿ, MLA ಆಗಿರಿ ಬೇಕಿದ್ರೆ, ಎಷ್ಟು ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ ಇದ್ರೂ ಕೆಲವೊಂದು ಕಾಯಿಲೆಗೆ ಇದರಲ್ಲಿ ಮಾತ್ರ ರಿಸಲ್ಟ್ ಇರುವುದು. ಕೆಲವೊಂದು ಕಾಯಿಲೆ ಸೊಲ್ಯೂಷನ್ ಎನ್ನುವಂಥದ್ದು ಇದರಲ್ಲಿ ಮಾತ್ರ ಇರುವಂಥದ್ದು. ಈ ಥೆರಪಿಯಿಂದ ಮಾತ್ರ ಕೆಲವೊಂದು ಕಾಯಿಲೆ ಗುಣ ಆಗುವಂಥ ಕಾಯಿಲೆಗಳಿವೆ. ಅದು ನಾನು ಯಾವುದು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಸರ್ ಆವಾಗ ಒಂದು ಹೇಳಿದರು, ಅವ್ರ ಹೆಂಡತಿ ಕಾಲು ಕಪ್ಪಾಗಿತ್ತು ಅಂತೇಳಿ. ಕಾಲಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ.
ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ವೆರಿಕೋಸ್ ವೇನ್ ಪ್ರಾಬ್ಲಮ್ ಇರ್ಬೋದು, ಗ್ಯಾಂಗ್ರೀನ್ ಅನ್ನೋಂಥ ಪ್ರಾಬ್ಲಮ್ ಇರ್ಬೋದು. ಈ ರೀತಿ ಸುಮಾರಷ್ಟು ಪ್ರಾಬ್ಲಮ್ಗಳಿಗೆ ದಿ ಬೆಸ್ಟ್ ರಿಸಲ್ಟ್ ಇರುವಂಥದ್ದು ಇದರಲ್ಲಿ ಮಾತ್ರ. ಅಂದರೆ ಈ ಥೆರಪಿಗೆ ಯಾಕೆ 250-300 ಜನ, ಕೆಲವೊಂದು ಕಡೆ 500, ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಥೆರಪಿ ಮಾಡಿದ್ರು, ಡೈಲಿ 800 ಜನ ಥೆರಪಿಗೆ ಬರ್ತಾಯಿದ್ರು. ಹಾಗಂತೇಳಿ ಅವರು ಎಲ್ಲೂ ಹಾಸ್ಪಿಟಲ್ಗೆ ಹೋಗಿಲ್ವಾ? ಹೋಗಿದ್ರು. ಯಾಕೆ ಥೆರಪಿಗೆ ಬರ್ತಾಯಿದ್ರು ಅಂದರೆ ಹೋಗಿದ್ರು ಅಲ್ಲಿ ಕೆಲವೊಂದು ಕಡೆ ಸೊಲ್ಯೂಷನ್ ಇಲ್ಲದೆ ಇರೋದು ಇದರಲ್ಲಿ ಸೊಲ್ಯೂಷನ್ ಆಗಿದೆ. ಹಾಗಾಗಿ ಥೆರಪಿಗೆ ನಿರಂತರವಾಗಿ ನಮ್ಮಲ್ಲಿ ಬರ್ತಾ ಇದ್ದಾರೆ. ಈಗ ನೋಡಿದ್ದೀನಿ, ನಿದ್ದೆ ಚೆನ್ನಾಗಿ ಬಂತು ನಿಮಗೆ. ಯಾಕೆ ನಿದ್ದೆ ಚೆನ್ನಾಗಿ ಬಂತು? ಅರ್ಧ ಗಂಟೆ ಥೆರಪಿ ತಗೊಂಡಾಗ 5 ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಫಸ್ಟ್ ಚೇಂಜಸ್ ಆಗುವಂಥದ್ದೇ ನಿದ್ದೆ. ನಿದ್ದೆ ಅಂದರೆ ನಿದ್ದೆ ಮಾತ್ರ ಅಲ್ಲ, ನಿದ್ದೆಯಲ್ಲಿ ಏನಾಗ್ತದೆ ಗೊತ್ತಾ ನಿಮಗೆ? ನಿದ್ದೆಯಲ್ಲಿ ಗಾಢ ನಿದ್ದೆ ಹೇಗಿರ್ತದೆ ಹೇಳಿ ನೋಡುವ? ಡೀಪ್ ಸ್ಲೀಪ್. ಕೆಲವರಿಗೆ ಪಕ್ಕದ ಮನೆ ನಾಯಿ ಬೊಗಳಿದಾಗ ಎಚ್ಚರ ಆಗ್ತದೆ, ಇದು ಗಾಢ ನಿದ್ದೆಯಾ? ರಾತ್ರಿ ಸೀರಿಯಲ್ ನೋಡಿಕೊಂಡು ಮಲಗಿರ್ತೀರ, ಬೆಳಗ್ಗೆವರೆಗೆ ಕನಸಲ್ಲಿ ಬರ್ತಾ ಇದ್ರೆ ಗಾಢ ನಿದ್ದೆಯಾ? ಇಲ್ಲ. ಗಾಢ ನಿದ್ದೆ ಹೇಗಿರ್ತದೆ? ನೀವು ರಾತ್ರಿ ಮಲಗಿರೋದು ಗೊತ್ತಿರಬೇಕು, ಮತ್ತು ಬೆಳಿಗ್ಗೆ ಹೇಳೋದು ಗೊತ್ತಿರಬೇಕು. ಇಷ್ಟೇ. ಮಧ್ಯದಲ್ಲಿ ಎಂಥದ್ದು ಗೊತ್ತಾಗಬಾರ್ದು ನಿಮಗೆ. ಪದೇ ಪದೇ ಮೂತ್ರ ಬರೋದು, ಪದೇ ಪದೇ ಕನಸು ಬರೋದು, ಸ್ವಲ್ಪ ಸೌಂಡ್ ಆದರೆ, ಸ್ವಲ್ಪ ಬೆಕ್ಕೇನಾದರೂ ಸೌಂಡ್ ಮಾಡಿದರೆ ಇಮಿಡಿಯೇಟ್ ಎಚ್ಚರ ಆಗೋದು. ಇದು ಗಾಢ ನಿದ್ದೆ ಅಲ್ಲ. ಗಾಢ ನಿದ್ದೆ ಮಾಡಿದಾಗ ಮಾತ್ರ ನಿಮ್ಮ ಬೆಳಿಗ್ಗೆ ಫ್ರೆಶ್ ಆಗಿರ್ತೀರಿ ಅಲ್ವಾ? ನಿದ್ದೆ ಮಾಡಿದರೆ ಫ್ರೆಶ್ ಆಗಿರೋದಿಲ್ಲ ಬೆಳಿಗ್ಗೆ. ಯಾವಾಗ ಫ್ರೆಶ್ ಆಗಿರ್ತೀರಿ? ಬೆಳಿಗ್ಗೆ ಗಾಢ ನಿದ್ದೆ ಮಾಡಿದಾಗ ಫ್ರೆಶ್ ಆಗಿರ್ತೀರಿ. ಯಾಕೆ ಗಾಢ ನಿದ್ದೆ ಮಾಡಿದಾಗ ಫ್ರೆಶ್ ಆಗಿರ್ತೀರಿ ಕೇಳಿದರೆ, ನಿಮ್ಮ ದೇಹದಲ್ಲಿ ಗ್ರೋತ್ ಹಾರ್ಮೋನ್ ಎನ್ನುವಂಥ ಒಂದು ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಯಾವಾಗ ಉತ್ಪತ್ತಿ ಆಗ್ತದೆ ಕೇಳಿದರೆ ಗಾಢ ನಿದ್ದೆಯಲ್ಲಿ ಮಾತ್ರ ಉತ್ಪತ್ತಿ ಆಗ್ತದೆ, ನಿದ್ದೆಯಲ್ಲಿ ಆಗುವುದಿಲ್ಲ. ಡೀಪ್ ಸ್ಲೀಪಲ್ಲಿ ಮಾತ್ರ ಉತ್ಪತ್ತಿ ಆಗುವಂಥದ್ದು ಗ್ರೋತ್ ಹಾರ್ಮೋನ್. ಇದೇನು ಮಾಡ್ತದೆ? ಯಾರು ಗಾಢ ನಿದ್ದೆ ಮಾಡ್ತಾರೆ ಕೇಳಿದರೆ ಮಕ್ಕಳು ಮಾಡ್ತಾರೆ. ಮಕ್ಕಳ ನಿದ್ದೆ ಗಾಢ ನಿದ್ದೆ. ಓಕೆನಾ? ಅವ್ರನ್ನ ಹೀಗೆ ಸ್ವಲ್ಪ ಸೌಂಡ್ ಮಾಡಿದರೆ ಅವ್ರು ಹೇಳೋದಿಲ್ಲ ಅಲ್ವಾ? ಅದು ಗಾಢ ನಿದ್ದೆ. ಆ ರೀತಿ ನಿದ್ದೆ ನಮಗೂ ಬರಬೇಕು. ಯಾಕೆ ಕೇಳಿದರೆ ಈ ಗ್ರೋತ್ ಹಾರ್ಮೋನು ಈ ಮಕ್ಕಳ ದೇಹದಲ್ಲಿ ಬೆಳವಣಿಗೆಗೆ ಸಪೋರ್ಟ್ ಮಾಡ್ತದೆ. ಮಕ್ಕಳ ಬೆಳವಣಿಗೆ 90% ಅವರ ದೇಹದ ಬೆಳವಣಿಗೆ ಆಗುವಂಥದ್ದು ಯಾವಾಗ? ನಿದ್ದೆಯಲ್ಲಿ. ಓಕೆನಾ? ಅವರ ದೇಹ ಗ್ರೋತ್ ಆಗೋದು, ಉದ್ದ ಆಗೋದು, ದಪ್ಪ ಆಗೋದೆಲ್ಲ ಯಾವಾಗ? ಅವರು ನಿದ್ದೆಯಲ್ಲಿ. ಹಾಗಿದ್ರೆ ನಮಗೆ ದೊಡ್ಡವರಿಗೆ ಏನು ಉಪಕಾರ ಇದರಿಂದ? ದೊಡ್ಡವರಿಗೆ ಈ ಗ್ರೋತ್, ನಾವೀಗ ಬೆಳೆಯುವಷ್ಟು ಬೆಳೆದಾಯ್ತಲ್ವಾ, ಉದ್ದ ಆಗುವಷ್ಟು ಆಗೇ ಆಯ್ತಲ್ವ ನಾವು ದೊಡ್ಡವರು. ಹಾಗಿದ್ರೆ ಈ ಗ್ರೋತ್ ಹಾರ್ಮೋನಿಂದ ನನಗೇನು ಪ್ರಯೋಜನ ಅಂತ ನೀವು ಕೇಳ್ಬೋದು. ನಿಮ್ಮ ದೇಹದ ರಿಪೇರಿ ಕೆಲಸವನ್ನು ಮಾಡ್ತದೆ ಇದು. ಅರ್ಥ ಆಯ್ತು ನಿಮಗೆ? ನಿಮ್ಮ ದೇಹ ಇಲ್ಲಿ ನೋಡಿ, 3-4 ದಿನ ನೀವು ಬೆಂಗಳೂರು ಮೈಸೂರೆಲ್ಲ ಟ್ರಾವೆಲ್ ಮಾಡಿ ಬಂದರೆ, ಒಳ್ಳೆ ನಿದ್ದೆ 2 ದಿವಸ ಒಳ್ಳೆ ನಿದ್ದೆ ಮಾಡಿದರೆ ದೇಹ ಏನಾಗ್ತದೆ? ಫ್ರೆಶ್ ಆಗ್ತದೆ ಅಲ್ವಾ? ರಿಪೇರಿ ಆದಾಗ ಆಗ್ತದೆ. ಯಾಕೆ? ಗ್ರೋತ್ ಹಾರ್ಮೋನ್. ಇದು ಗ್ರೋತ್ ಹಾರ್ಮೋನ್ ಗಾಢ ನಿದ್ದೆಯಲ್ಲಿ ಮಾತ್ರ ಉತ್ಪತ್ತಿ ಆಗುವಂಥದ್ದು. ಅದರಿಂದ ಈ ಗಾಢ ನಿದ್ದೆ ಯಾರು ಮಾಡೋದಿಲ್ಲ ನೋಡಿ, ಅವರ ದೇಹ ರಿಪೇರಿ ಆಗುವುದಿಲ್ಲ. ರಿಪೇರಿ ಆಗದಿರುವ ಗಾಡಿ ಜಾಸ್ತಿ ದೂರ, ರಿಪೇರಿ ಆಗದೆ ಇರುವಂಥ ಗಾಡಿ ಜಾಸ್ತಿ ದೂರ ಓಡುವುದಿಲ್ಲ ಅಲ್ವಾ? ದಾರಿಯಲ್ಲಿ ಕೈ ಕೊಡ್ತದೆ. ಅದರಿಂದ ನಿಮ್ಮ ದೇಹವೆಂಬ ಗಾಡಿ ಜಾಸ್ತಿ ದೂರ ಓಡಬೇಕಾದ್ರೆ ಎಂತ ಮಾಡಬೇಕು? ರಾತ್ರಿ ಒಳ್ಳೆ ನಿದ್ದೆ ಮಾಡಬೇಕು. ಅರ್ಥ ಆಯ್ತು ನಿಮಗೆ? ನಿದ್ದೆಯನ್ನು ನೆಗ್ಲೆಕ್ಟ್ ಮಾಡಬೇಡಿ. ಈ ಇಂಟರ್ನೆಟ್ ರೆವಲ್ಯೂಷನ್ ಆದಮೇಲೆ ನಾವೆಂತ ಮಾಡೋದು ಹೇಳಿ? ಮೊಬೈಲ್ ನೋಡ್ತಾ ಇರೋದಲ್ವ 12 ಗಂಟೆ ಆದರೂ. ಮುಂಚೆ ಚಿಕ್ಕ ವಯಸ್ಸಲ್ಲಿ, ನೀವು ಚಿಕ್ಕ ವಯಸ್ಸಲ್ಲಿರುವಾಗ 9 ಗಂಟೆ ಒಳಗೆ ಮಲಗ್ತಾ ಇದ್ರಲ್ವ ಚಿಕ್ಕ ವಯಸ್ಸಲ್ಲಿರುವಾಗ? ಈಗ 12 ಗಂಟೆ ಆದರೂ ಅಡುಗೆ ಆಗೋದಿಲ್ಲ ಅಲ್ವಾ? ಅಂದರೆ ನಿದ್ದೆಯನ್ನು ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ವಿ. ಈ ನೀವೆಲ್ಲ ಓಕೆ, ಸ್ವಲ್ಪ ಟೌನಲ್ಲಿದ್ರಿ, ತೀರಾ ಹಳ್ಳಿಗಳಿಗೆ ಹೋಗಿ ಕತ್ತಲೆ ಆದರೆ ಮಲಗೋದೆ. ಮುಂಚೆ ಎಲ್ಲ 1 ಗಂಟೆ ಮಾತ್ರ ಈ ಸೀಮೆಣ್ಣೆ ದೀಪ ಇಟ್ಕೊಂಡು ಮುಂಚೆ ಇರ್ತಾ ಇದ್ರು ಅಷ್ಟೇ. ಕತ್ತಲೆ ಆಯ್ತು ಅಂದರೆ 8 ಗಂಟೆ ಒಳಗಡೆ ಮಲಗೋದೆ, ಬೆಳಿಗ್ಗೆ 5 ಗಂಟೆಗೆ ಹೇಳೋದು ಅಲ್ವಾ? ಈಗ 12 ಗಂಟೆಗೆ ಮಲಗಿ 10 ಗಂಟೆಗೆ ಬೆಳಿಗ್ಗೆ ಹೇಳೋದು ಅಲ್ವಾ? ಈ ಸಿಸ್ಟಮ್ ಬಂದಿದೆ. ಹಾಗಾಗಿ ಈ ನಿದ್ದೆಯನ್ನು ನೀವು ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾರ್ಯಾರಿಗೆ ಶುಗರ್ ಇದೆ ಕೈ ಎತ್ತಿ. ಶುಗರ್ ಇರೋರೆಲ್ಲ ಕೈ ಎತ್ತಿ. ಸಕ್ಕರೆ ಕಾಯಿಲೆ ಇರೋರೆಲ್ಲ ಕೈ ಎತ್ತಿ. ಓಕೆ, ವೆರಿ ಗುಡ್. ಕೈ ಕೆಳಗೆ ಮಾಡಿ. ಸಕ್ಕರೆ ಕಾಯಿಲೆಯಿಂದ ನನಗೆ ಕಾಲು ಉರಿ ಬರ್ತದೆ, ಪಾದ ಉರಿ ಬರ್ತದೆ ರಾತ್ರಿ ಅನ್ನೋರು ಕೈ ಎತ್ತಿ. ಯಾರಿದ್ದೀರಾ? ಓಕೆ ಓಕೆ. ಸಕ್ಕರೆ ಕಾಯಿಲೆ ಇರೋರು ರಾತ್ರಿ ಮೂತ್ರಕ್ಕೆ 2-3 ಸಲ ಹೇಳ್ತೀನಿ ನಾನು ಅನ್ನೋರು ಕೈ ಎತ್ತಿ. ಫ್ರೀಕ್ವೆಂಟ್ ಯೂರಿನೇಷನ್. ಓಕೆ, ಲೇಡೀಸ್ ಅಲ್ಲೊಬ್ರೆ. ಓಕೆ. ಈ ಗಂಟು ನೋವು ಇರೋರು, ಮಂಡಿ ನೋವು, ಮೊಣಕಾಲು ನೋವು ಇರೋರೆಲ್ಲ ಕೈ ಎತ್ತಿ. ಓಕೆ, ಎಲ್ಲರಿಗಿದೆ ಅಲ್ವಾ? ಓಕೆ. ಮತ್ತು ಇದು ಕಡಿಮೆ ಆಗಲಿಲ್ಲ ಅಂದರೆ ನೀವು ಬರೋದು ಇಲ್ಲ ಇಲ್ಲಿಗೆ. ಹೌದು, ನೀವು ಯಾವಾಗ ಬರ್ತೀರಾ ಕೇಳಿದರೆ ಒಳ್ಳೆ ನಿದ್ದೆ ಬಂದರೆ ಮತ್ತೆ ಈ ಗಂಟು ಎಂತ ಹೇಳಿದ್ರು, ಮಂಡಿ ನೋವು ಅನ್ನೋದಾ, ಗಂಟು ನೋವು ಅನ್ನೋದು? ಗಂಟು ನೋವು ಕಡಿಮೆ ಆದರೆ ಮಾತ್ರ ಬರೋದು ನೀವು ಅಲ್ವಾ? ಅದಾದ ನಂತರ ಇದನ್ನು ಆಸ್ಟಿಯೋ ಆರ್ಥರೈಟಿಸ್ ಅಂತ ಕರಿತೀವಿ. ರೊಮ್ಯಾಟೆಡ್ ಆರ್ಥರೈಟಿಸ್ ಅಂತ ಒಂದು ಪ್ರಾಬ್ಲಮ್ ಇದೆ. ಎಲ್ಲ ಗಂಟುಗಳಲ್ಲಿ ನೋವು, ಕೈ ಬೆರಳು, ಕಾಲು, ಸೊಂಟ, ಕುತ್ತಿಗೆ ಎಲ್ಲ ಗಂಟುಗಳಲ್ಲಿ ನೋವಿದೆ ನನಗೆ. ಆ ರೀತಿ ಇರೋರು ಯಾರಾದರೂ ಕೈ ಎತ್ತಿ. ಓಕೆ, ಕೈ ಕೆಳಗೆ. ಸರ್ವೈಕಲ್ ಸ್ಪಾಂಡಲೈಸಿಸ್, ಈ ಕುತ್ತಿಗೆ ಕೆಳಭಾಗದಲ್ಲಿ ನೋವು ಜೊತೆಗೆ ಕೈ ನೋವು ಯಾರ್ಯಾರಿಗೆ ಬರ್ತದೆ ಕೈ ಎತ್ತಿ. ಓಕೆ, ವೆರಿ ಗುಡ್. ವಿಪರೀತ ಸೊಂಟ ನೋವು, ಬೆನ್ನು ನೋವು ಜೊತೆಗೆ ಕಾಲು ನೋವು ಬರ್ತದೆ. ಸಯಾಟಿಕಾ ಪೇನ್ ಇರೋರು ಕೈ ಎತ್ತಿ. ಓಕೆ. ವೆರಿಕೋಸ್ ವೇನ್ ಇರೋರು ಕೈ ಎತ್ತಿ.
ತೈಸಲ್ಲಿ, ತೊಡೆಯಲ್ಲಿ ಮತ್ತು ಕಾಲಿನಲ್ಲಿ ಹಸಿರು ನೀಲಿ ನೀಲಿ ಬಣ್ಣ, ದಪ್ಪ ದಪ್ಪ ಗಂಟು ಥರ ಆಗಿರುವಂಥವು ವೆರಿಕೋಸ್ ವೇನ್ ಇರೋರು ಕೈ ಐತಿ. ಲೇಡೀಸಿಗೆ ಜಾಸ್ತಿ ಇರ್ತದೆ. ಓಕೆ. ಆಮೇಲೆ ಹೌದು, ಹೈಪರ್ ಆಸಿಡಿಟಿ, ವಿಪರೀತ ಗ್ಯಾಸ್ಟ್ರಿಕ್, ನನಗೆ ಎಂತ ತಿಂದರೂ ಹೈಪರ್ ಆಸಿಡಿಟಿ, ಆ ರೀತಿ ಪ್ರಾಬ್ಲಮ್. ಓಕೆ. ಮೈಗ್ರೇನ್, ಓಕೆ ಮೈಗ್ರೇನ್ ಪ್ರಾಬ್ಲಮ್ ಇರೋರು ಕೈ ಐತಿ. ತಲೆನೋವು ಬರ್ತಾ ಇರ್ತದೆ ಆವಾಗ. ಓಕೆ, ವಿಪರೀತ ತಲೆನೋವು ಬರ್ತದೆ. ಓಕೆ. ಇದನ್ನೆಲ್ಲ ನಾನು ಯಾಕೆ ಕೇಳಿದ್ದಂದರೆ, ಇಲ್ಲಿ ಯಾವ ಕಾಯಿಲೆ ಜಾಸ್ತಿ ಇದೆ ಅದರ ಬಗ್ಗೆ ಮಾತಾಡುವ ಅಂತೇಳಿ. ಓಕೆನಾ? ಸುಮ್ಮನೆ ನಿಮಗೆ ಇಲ್ಲದೇ ಇರೋದೆಲ್ಲ ನಾನು ಮಾತಾಡಿದರೆ ನಿಮ್ಮ ಟೈಮ್ ವೇಸ್ಟ್, ನನ್ನ ಟೈಮ್ ವೇಸ್ಟ್ ಅಲ್ವಾ? ಆದಷ್ಟು ಬೇಗ ಮುಗಿಸುವ, ಸೆಕೆ ಆಗ್ತಾ ಇದೆ ಅಲ್ವಾ? ಓಕೆ. ಈಗ ನೋಡಿ, ಶುಗರನ್ನು ತಗೊಳ್ಳುವ. ಪ್ರಪಂಚದಲ್ಲಿ ಅತಿ ಹೆಚ್ಚು ಶುಗರ್ ಪೇಷಂಟ್ ಇರುವಂಥ ದೇಶ ನಮ್ಮ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರಿತೀವಿ. ಡಯಾಬಿಟಿಕ್, ಪ್ರತಿಯೊಬ್ಬರಿಗೂ ಶುಗರು ಕಾಮನ್ ಆಗಿದೆ. ಈಗ ನೋಡಿ, ಕೇರಳ ಭಾರತದಲ್ಲಿ 4ನೇ ಅತಿ ಹೆಚ್ಚು ಶುಗರ್ ಪೇಷಂಟ್ ಇರುವಂಥ ಒಂದು ರಾಜ್ಯ. ಯಾರು ನಂಬರ್ 1 ಗೊತ್ತಾ ನಿಮಗೆ? ಹೈಯೆಸ್ಟ್ ಶುಗರ್ ಇರೋದು ಯಾವ ರಾಜ್ಯ ಗೊತ್ತಾ ಭಾರತದಲ್ಲಿ? ಗೋವಾದಲ್ಲಿ ಅರ್ಧಕ್ಕರ್ಧ ಜನ ಶುಗರ್ ಪೇಷಂಟೇ ಇರೋದು. 46% ಗೋವನ್ಸ್ ಶುಗರ್ ಪೇಷಂಟ್. ಯಾವಾಗ? 2023ರಲ್ಲಿ 100ರಲ್ಲಿ 46 ಗೋವನ್ಸ್ ಶುಗರ್ ಪೇಷಂಟೇ ಇರೋದು. ಅರ್ಥ ಇದೆ ನಿಮಗೆ? ಕೇರಳ 4ನೇ ಸ್ಥಾನದಲ್ಲಿದೆ, ಕರ್ನಾಟಕ 13ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ 100ರಲ್ಲಿ 15 ಜನ ಶುಗರ್ ಪೇಷಂಟ್. ಯಾವ ಪ್ರಮಾಣದಲ್ಲಿ ಶುಗರ್ ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ ಕೇಳಿದರೆ, ಭಾರತ ಶುಗರ್ ಪೇಷಂಟ್ನ ಕ್ಯಾಪಿಟಲ್, ರಾಜಧಾನಿ ಆಗ್ತಾ ಇದೆ. 2000 ಭಾರತ ಸರ್ಕಾರ ಕೊಟ್ಟಿರೋ ಲೆಕ್ಕದ ಪ್ರಕಾರ 2019ರಲ್ಲಿ ಭಾರತದಲ್ಲಿ 7 ಕೋಟಿ ಶುಗರ್ ಪೇಷಂಟ್ ಇದ್ದರು. 7 crores 2019ನಲ್ಲಿ. 2023ರಲ್ಲಿ ಭಾರತದ ಶುಗರ್ ಪೇಷಂಟ್ಗಳ ಸಂಖ್ಯೆ ಎಷ್ಟಾಯ್ತು ಗೊತ್ತಾ ನಿಮಗೆ? 13 ಕೋಟಿ ಆಯಿತು. 2027ರ ಅಂತ್ಯದೊಳಗಡೆ, ಇನ್ನು 1.5 ವರ್ಷದಲ್ಲಿ, ಇದು ಗೌರ್ಮೆಂಟ್ ಕೊಟ್ಟಿರೋ ಲೆಕ್ಕ, ಭಾರತದಲ್ಲಿ ಎಷ್ಟು ಜನ ಶುಗರ್ ಪೇಷಂಟ್ ಇರ್ತಾರೆ ಕೇಳಿದರೆ 25 ಕೋಟಿ ಜನ ಶುಗರ್ ಪೇಷಂಟ್ ಇರ್ತಾರಂತೆ. ಅರ್ಥ ಆಯ್ತು ನಿಮಗೆ? ಹಾಗಾಗಿ ಚಿಕ್ಕ ಮಕ್ಕಳಲ್ಲಿ ಮುಂಚೆಲ್ಲ 60 ವರ್ಷಕ್ಕೆ ಬರ್ತಾಯಿತ್ತು, ಇವಾಗ 40ಕ್ಕೆ ಬಂದಿದೆ, 30ಕ್ಕೆ ಬಂದಿದೆ, ಈಗ ಚಿಕ್ಕ ಮಕ್ಕಳಲ್ಲಿ ಬರ್ತಾ ಇದೆ. ಹಾಗಾಗಿ ಶುಗರನ್ನು ನಾವು ಸೀರಿಯಸ್ ಆಗಿ ತಗೊಳ್ಳೇಬೇಕು. ಒಬ್ಬರು ಶುಗರ್ ಪೇಷಂಟ್ ಇಲ್ಲದಿದ್ದರೂ ನಾನು ಶುಗರ್ ಬಗ್ಗೆ 10 ನಿಮಿಷ ಮಾತಾಡಿ ಬರೋದು ಎಲ್ಲ ಕಡೆಗಳಲ್ಲಿ. ಯಾಕಂದರೆ ಜನರಿಗೆ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಓಕೆನಾ? ಯಾಕೆ ಕೇಳಿದರೆ, ಶುಗರ್ ಭಾರತೀಯರಿಗೆ ಯಾಕೆ ಜಾಸ್ತಿ ಬರ್ತಾ ಇದೆ ಕೇಳಿದರೆ, ಈ ಶುಗರ್ BP ಎಲ್ಲ ಕಾಮನ್ ಆಗಿದೆ ಈಗಲ್ವಾ? ಶುಗರ್ BP ಎಲ್ಲ ಆವಾಗ ಒಬ್ರು ಹೇಳಿದರು, ಈ ಕ್ಯಾನ್ಸರ್ ಊರಲ್ಲಿ ಯಾರೋ ಒಬ್ರು ಇದ್ದರೆ ಅವ್ರನ್ನ ಟೂರಿಸ್ಟ್ ಥರ ನೋಡ್ಲಿಕ್ಕೆ ಹೋಗ್ತಾ ಇದ್ರಂತೆ ಹಿಂದೆ. ಈಗ ಪಕ್ಕದ ಮನೆಯಲ್ಲಿ ಅಲ್ವಾ, ನಮ್ಮ ಮನೆಯಲ್ಲೇ ಇರ್ತದೆ, ಪಕ್ಕದ ಮನೆಯಲ್ಲೇ ಇರ್ತದೆ ಕ್ಯಾನ್ಸರ್, ಅಷ್ಟು ಕಾಮನ್ ಆಗಿದೆ. ಶುಗರ್ BPನೂ ಕಾಮನ್, ಸಿಕ್ಕಾಪಟ್ಟೆ ಕಾಮನ್ ಆಗಿದೆ ಶುಗರ್ BP ಅಲ್ವಾ? ಅಂದರೆ ಯಾಕೆ ಕಾಮನ್? ಹೇಗೆ ಇಲ್ಲಿ ನೋಡಿ, ಸೌತ್ ಕೊರಿಯಾ ಮತ್ತು ಜಪಾನಲ್ಲಿ ಯಾವುದಾದ್ರೂ ಕಾಯಿಲೆಯನ್ನು ಕಾಮನ್ ಮಾಡೋದು ಹೇಗೆ ಕೇಳಿದರೆ, ನನಗೆ ಶುಗರ್ ಬಂದಿದೆ, ಆ ವ್ಯಕ್ತಿ ಎಂತ ಮಾಡ್ತಾನೆ, ಎಂತಾದರೂ ಕಷ್ಟಪಟ್ಟು ವಾಕಿಂಗು, ಯೋಗನೋ, ಎಕ್ಸಸೈಸು, ಫುಡ್ ಕಂಟ್ರೋಲು ಏನೋ ಮಾಡಿ ಆ ಕಾಯಿಲೆಯಿಂದ ಆಚೆ ಬರ್ತಾರಂತೆ. ಭಾರತೀಯರು ಹೇಗೆ ಕಾಮನ್ ಮಾಡೋದು ಕೇಳಿದರೆ, ನನಗೆ ಶುಗರ್ ಇದೆ, ಬೇಜಾರು, ಎಂಥದ್ದು ಆಗ್ತದೆ ಅಂತ ಭಯ ಇರ್ತದೆ, ನನಗೂ ಶುಗರ್ ಇದೆ, ಪಕ್ಕದ ಮನೇಲಿ ನನ್ನ ಫ್ರೆಂಡಿಗೂ ಶುಗರ್ ಇದೆ ಅಂದರೆ ಸಮಾಧಾನ ಅಲ್ವಾ? ಜೋಡಿ ಆಯ್ತು ನೋಡಿ ಅಲ್ವಾ? ಹೌದು. ಊರಲ್ಲಿ ಒಂದು 5-6 ಜನರಿಗೆ ಶುಗರ್ ಇದ್ದರೆ ನಮ್ಮದೇ ಸಂಖ್ಯೆ ಜಾಸ್ತಿ. ಹೌದು. ಊರಲ್ಲಿ ಎಲ್ಲರಿಗೂ ಶುಗರ್ ಇದ್ದರೆ ನಾವು ಮಾತ್ರ ಇರೋದಲ್ವಾ? ಹಾಗೆ ಖುಷಿ ಪಡೋದು ಭಾರತೀಯರಂತೆ. ಓಕೆನಾ? ಅಂದರೆ ಈ ರೀತಿ, ಅಂದರೆ ಎಕ್ಸಾಮಲ್ಲಿ ನಾನು ಫೇಲ್ ಆಗಿದ್ದೇನೆ ಬೇಜಾರು, ನಾನು ಫೇಲು, ನನ್ನ ಫ್ರೆಂಡು ಫೇಲ್ ಅಂದರೆ ಸಮಾಧಾನ. ಹೌದು, ಸಂತೋಷ ಅಲ್ಲ? ಯಪ್ಪ, ನಮಗೊಂದು ಜನ ಇತ್ತಲ್ಲ ಅಂತೇಳಿ ತೋರಿಸೋದಕ್ಕೆ ಅಲ್ವಾ? ಆ ರೀತಿ ಅಂದರೆ ನಾನು ಎಂತ ಹೇಳೋದಂದರೆ, ಈ ಕಾಯಿಲೆಯಿಂದ ಹೊರಬರುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕೆ ಶುಗರಿಂದ ಆಚೆ ಬರಬೇಕು ಕೇಳಿದರೆ, ಶುಗರ್ ಎನ್ನುವಂಥದ್ದು ಒಂದು ಮಾರಕ ರೋಗ. ಇದರಿಂದ ಸುಮಾರಷ್ಟು ಕಾಯಿಲೆಗಳು ಕಾಣಿಸ್ಕೊಳ್ತದೆ. ಲೇಡೀಸಲ್ಲಿ ಇನ್ಫರ್ಟಿಲಿಟಿ ಕಾಣಿಸ್ಕೊಳ್ತದೆ, ಗಂಡಸರಲ್ಲಿ ನರಗಳಲ್ಲಿ ಪ್ರಾಬ್ಲಮ್ ಕಾಣಿಸ್ಕೊಳ್ತದೆ. ಅದಾದ ನಂತರ ಫ್ರೀಕ್ವೆಂಟ್ ಯೂರಿನೇಷನ್ ಬರ್ತದೆ, ಪದೇ ಮೂತ್ರ ಬರ್ತದೆ ಶುಗರ್ ಇರೋರಿಗೆ. ಮುಂಚೆ ಥರ ಇರೋದಿಲ್ಲ ಅಲ್ವಾ? ಬದಲಾವಣೆ ಆಗ್ತದೆ. ಕಾಲಲ್ಲಿ ಉರಿ ಶುರುವಾಗ್ತದೆ ಶುಗರ್ ಇರೋರಿಗೆ, ಪಾದ ಉರಿ ಶುರುವಾಗ್ತದೆ. ಸುಮಾರು ವರ್ಷ ಆದರೆ ಕಾಲಿನಲ್ಲಿ ಸ್ಪರ್ಶ ಜ್ಞಾನ ಕಡಿಮೆ ಆಗ್ತದೆ. ನಿಮ್ಮ ಕಾಲು ಬೆರಳು ನೀವು ಮುಟ್ಟಿಕೊಂಡ್ರೆ ನಿಮಗೆ ಗೊತ್ತಾಗೋದಿಲ್ಲ. ಒಂದು 7-8-10 ವರ್ಷ ಶುಗರ್ ಇರೋರಿಗೆ ಹಲ್ಲುಗಳು ಬೇಗ, ಶುಗರ್ ಇರೋರು ಹಲ್ಲುಗಳು ಬೇಗ, ಹೌದು, ಅರ್ಲಿ ಟೂತ್ ಲಾಸ್ ಆಗುತ್ತೆ ಶುಗರ್ ಇರೋರಿಗೆ ಅಲ್ವಾ? ಬ್ರೆತ್, ನೀವು ಎಷ್ಟೇ ಗಂಟಲು ಕ್ಲೀನ್ ಮಾಡ್ಕೊಳ್ಳಿಬೇಕಿದ್ರೆ ಶುಗರ್ ಇರೋರು ಬ್ರೆತ್ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ. ಓಕೆನಾ? ಆಮೇಲೆ ಎಂತ ಆಗ್ತದೆ, ಮೊಬೈಲ್ ಸೈಲೆಂಟ್ ಮಾಡಿ. ಓಕೆ, ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತಿಲ್ಲ, ಇನ್ನೊಂದು ಅರ್ಧ ಗಂಟೆಗೆ ಮುಗಿಸ್ತೇನೆ. ಓಕೆ, ಗೊತ್ತಿಲ್ಲದಿದ್ದರೆ ಮಾಡಿಕೊಡಿ ಮೇಡಮ್ ಅವರಿಗೆ. ಶುಗರ್ ಮೊಬೈಲ್ ಸೈಲೆಂಟ್ ಮಾಡಿ, ಯಾರದ್ದೋ ಒಬ್ರು ರಿಂಗ್ ಆಗ್ತಿದೆ. ಓಕೆ, ಆಮೇಲೆ ಒಂದು 15 ವರ್ಷ ಶುಗರ್ ಇರೋರಿಗೆ ಕಾಲು ಉರಿ ಶುರುವಾಗ್ತದೆ ಸಿಕ್ಕಾಪಟ್ಟೆ, ಸ್ಪರ್ಶಜ್ಞಾನ ಕಡಿಮೆ ಆಗ್ತದೆ, ಕಾಲಿನ ಚರ್ಮದ ಬಣ್ಣದಲ್ಲಿ ಬದಲಾವಣೆ ಆಗ್ತದೆ, ಕಪ್ಪು ಬಣ್ಣ ಆಗ್ತದೆ, ಡಯಾಬಿಟಿಕ್ ನ್ಯೂರೋಪತಿ ಶುರುವಾಗ್ತದೆ. ಈಗ ಕಾಲಿಗೆ ಕಲ್ಲು ಮುಳ್ಳು ಚುಚ್ಚಿ ಗಾಯ ಗುಣ ಆದರೆ ಖುಷಿ, ಆಗಲಿಲ್ಲ ಅಂದರೆ ಡಾಕ್ಟ್ರ್ ಆ ಬೆರಳನ್ನು ಎಂತ ಮಾಡ್ತಾರೆ, ಶುಗರ್ ಇರೋರಿಗೆ ತೆಗಿತಾರಲ್ವಾ?
ಇನ್ನೂ ಜಾಸ್ತಿ ಆದರೆ ಕಾಲನ್ನು ಇದಕ್ಕೆ ಎಂತ ಹೇಳೋದು? ಕಾಲು ಕಟ್ ಮಾಡ್ತಾರಲ್ಲ, ಅದಕ್ಕೆ ಎಂತ ಹೇಳೋದು? ಹೌದಾ? ಓಕೆ. ಹಲೋ ಹಲೋ ಬಂದಿದ್ದು ಇದಿರಲಿಯಾ? ಓಕೆ. 25-30 ವರ್ಷದಿಂದ ಶುಗರನ್ನು ಶ್ರೀಮಂತರ ಕಾಯಿಲೆ ಅಂತ ಕರಿತಾ ಇದ್ರು. ಗೊತ್ತಾ ನಿಮಗೆ? ಯಾರಿಗೆ ಬರ್ತಾ ಇತ್ತು ಶುಗರು? ಊರಲ್ಲಿರೋ ಯಾರೋ? ಯಾರಿಗೆ? ಊರಲ್ಲಿರೋ ಯಾರೋ ಸಾಹುಕಾರರಿಗೆ, ದುಡ್ಡಿರೋರಿಗೆ, ಶ್ರೀಮಂತರಿಗೆ ಬರ್ತಾ ಇತ್ತು ಮುಂಚೆ ಅಲ್ವಾ? ಈಗ ಎಲ್ಲರಿಗೂ ಬರ್ತಿದೆ. ಯಾಕೆ? ಸಿಂಪಲ್. ಯಾಕೆ ಸಿಂಪಲ್ ಅಂತ ಕೇಳಿದ್ರೆ, 25-30 ವರ್ಷದಿಂದ ಓಡಾಡೋದಕ್ಕೆ ಕಾರು ಜೀಪು ಯಾರ ಮನೇಲಿ ಇರ್ತಾಯಿತ್ತು? ಶ್ರೀಮಂತರ ಮನೆಯಲ್ಲಿ. ಕೂತ್ಕೊಂಡು ನೋಡಲಿಕ್ಕೆ ಟಿವಿ ಶ್ರೀಮಂತರ ಮನೆಯಲ್ಲಿ. ಮಿಕ್ಸಿ, ವಾಷಿಂಗ್ ಮಿಷಿನು, ಗ್ರೈಂಡರ್ ಎಲ್ಲ ಫಸ್ಟ್ ಯಾರ ಮನೆಗೆ ಬಂದಿದ್ದು? ಶ್ರೀಮಂತರ ಮನೆಗೆ. ಈಗ ಕಾರು, ಜೀಪು, ಬೈಕು, ಮಿಕ್ಸಿ, ವಾಷಿಂಗ್ ಮಿಷಿನು, ಗ್ರೈಂಡರು, ಟಿವಿ ಶ್ರೀಮಂತರ ಮನೇಲಿ ಮಾತ್ರ ಇದೆಯಾ? ಎಲ್ಲರ ಮನೇಲಿ ಇದೆ ಅಲ್ಲ? ಶುಗರು ಶ್ರೀಮಂತರ ಮನೇಲಿ ಮಾತ್ರ ಇದೆಯಾ? ಎಲ್ಲರ ಮನೇಲಿ ಇದೆ ಅಲ್ವಾ? ಸಿಂಪಲ್, ಆ್ಯಸ್ ಸಿಂಪಲ್. ಅರ್ಥ ಇದೆ ನಿಮಗೆ? ಇದೇ ದೊಡ್ಡ ರಾಕೆಟ್ ಸೈನ್ಸ್ ಅಂತ ಇಲ್ಲ ಇದನ್ನು ತಿಳಿದುಕೊಳ್ಳೋದು. ಅರ್ಥ ಇದೆ ನಿಮಗೆ? ಅಂದರೆ ನಾವು ಎಲ್ಲಿ ಮೈ ಮರೆತಿದ್ದೀವಿ ಅಂತ ಹೇಳಿದ್ರೆ, ಈ ವಾಷಿಂಗ್ ಮಿಷಿನು, ಮಿಕ್ಸಿ, ಗ್ರೈಂಡರು, ಬೈಕ್ ಬಂದು ನನ್ನ ಕೆಲಸ ಸುಲಭ ಮಾಡಿ ಕೊಡ್ತಲ್ಲ ಅನ್ನುವಂಥ ಖುಷಿಯಲ್ಲೇ ಇದ್ದೀವಿ ಇನ್ನು. ಅದರಿಂದ ನಾವು ಏನು ಕಳ್ಕೊಂಡಿದ್ದೀವಿ, ಅದಕ್ಕೆ ನಾನು ಏನು ಮಾಡಬೇಕಾಗಿತ್ತು, ಆ ವಿಚಾರದ ಬಗ್ಗೆ ನಾವು ಥಿಂಕ್ ಮಾಡಲಿಲ್ಲ. ಅರ್ಥ ಇದೆ ನಿಮಗೆ? ವೆರಿ ವೆರಿ ಇಂಪಾರ್ಟೆಂಟು. ನೀವು ಶ್ರೀಮಂತರಾಗಿರಿ, ಬಡವರಾಗಿರಿ, ಕೂತ್ಕೊಂಡು ಕೆಲಸ ಮಾಡಿ, ಆಫೀಸಲ್ಲಿ ಕೆಲಸ ಮಾಡಿ, ಎಲ್ಲೇ ಕೆಲಸ ಮಾಡಿ, 1 ಗಂಟೆ ವಾಕಿಂಗ್. ಕೆಲವರು ಹೇಳ್ತಾರೆ ಮನೆಯಲ್ಲೇ ನಂದು ಆಗ್ತದೆ 2 ಕಿಲೋಮೀಟ್ರು. ಇಲ್ಲ, ಲೆಕ್ಕಕ್ಕೆ ಬರೋದಿಲ್ಲ. ಓಕೆನಾ? ನೀವು ವಾಕಿಂಗ್ ಅಂದರೆ ವಾಕಿಂಗೇ ಮಾಡಬೇಕು, ಯೋಗ ಅಂದರೆ ಯೋಗಾನೇ ಮಾಡಬೇಕು, ಎಕ್ಸಸೈಸ್ ಅಂದರೆ ಎಕ್ಸಸೈಸ್ ಮಾಡಬೇಕು. ಓಕೆನಾ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಕೇಳಿದರೆ, ಬ್ಲಡ್ ಸರ್ಕ್ಯುಲೇಷನ್ ಆದರೆ ಮಾತ್ರ ನಿಮ್ಮ ದೇಹದಲ್ಲಿ. ಹೌದು, ಅರ್ಥ ಆಯ್ತಾ ನಿಮಗೆ? ಈ ಕಾಲದಲ್ಲಿ ದುಡ್ಡಿದ್ದವರು ಶ್ರೀಮಂತರಲ್ಲ. ಸರ್ ಹೇಳಿದ್ರು ಆವಾಗ, ದುಡ್ಡಿದ್ದವರು ಶ್ರೀಮಂತರಲ್ಲ. ಯಾರು ಶ್ರೀಮಂತರು? ಯಾರಲ್ಲಿ ಆರೋಗ್ಯ ಇದೆ ಅವರು ಮಾತ್ರ ಶ್ರೀಮಂತರು. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಎಂಥದ್ದು ಅವ್ರು ಹೇಳ್ತಾರೆ, ನೀವು ವಾಕಿಂಗ್ ಮಾಡಿದರೆ ಪಕ್ಕದ ಮನೆಯವ್ರು ನೆಗಾಡೋದಿಲ್ಲ. ಓಕೆನಾ? ವಾಕ್ ಮಾಡಿ. ಈ ದೇವಸ್ಥಾನದಲ್ಲಿ ಆದರೆ ಯೋಗ ಮಾಡಿ, ಆದರೆ ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡಿ. ಎಂಥದ್ದು ಮಾಡಲಿಲ್ವಾ? ತೋಟದಲ್ಲಿ ಹೋಗಿ ಕೆಲಸ ಮಾಡಿ. ಓಕೆನಾ? ಏನೋ ಒಂದು ಆ್ಯಕ್ಟಿವಿಟಿ ಎನ್ನುವಂಥದ್ದು ಆಗಲೇಬೇಕು. ಆವಾಗ ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಅನ್ನುವಂಥ ಚೆನ್ನಾಗಿರ್ತದೆ. ಅಂದರೆ ಶುಗರ್ ಇಷ್ಟು ಡೇಂಜರಸ್ಸು. ಓಕೆನಾ? ಅದರಿಂದ ಶುಗರ್ ಬರುವಾಗ ಎಂಥದ್ದು ಆಗ್ತದೆ ನಿಮ್ಮ ದೇಹದಲ್ಲಿ, ಎಂಥದ್ದು ಆಗ್ತದೆ ಗೊತ್ತುಂಟ ನಿಮ್ಗೆ? ಎಂತ ಆಗೋದು ಅಂತೇಳಿ? ಶುಗರ್ ಬರುವಾಗ ನಿಮ್ಮ ದೇಹದಲ್ಲಿ ಎಂಥದ್ದು ಒಂದು ಆಗ್ತದೆ. ಎಂತ ಆಗ್ತದೆ? ಬಂದ ನಂತರ ಸುಮಾರು ಬದಲಾವಣೆಗಳಾಗ್ತದೆ. ಅದಲ್ಲ, ನೀವು ಶುಗರ್ ಬರುವಾಗ ನಿಮ್ಮ ದೇಹದ ಒಳಗಡೆ, ನಿಮ್ಮ ಅಂಗದಲ್ಲಿ ಯಾವುದೋ ಒಂದು ವ್ಯತ್ಯಾಸ ಆಗ್ತದೆ. ಏನು ಕೇಳಿದರೆ, ನಿಮ್ಮ ಹೊಟ್ಟೆಯಲ್ಲಿ ಪ್ಯಾಂಕ್ರಿಯಾಸ್ ಎನ್ನುವಂಥ ಒಂದು ಗ್ಲ್ಯಾಂಡ್ ಇದೆ. ಯಾವುದು? ನಿಮ್ಮ ಹೊಟ್ಟೆಯಲ್ಲಿ ಯಾವುದಿದೆ? ಪ್ಯಾಂಕ್ರಿಯಾಸ್. ಮೇದೋಜೀರಕ ಗ್ರಂಥಿ ಅಂತ ಕರೀತಾರೆ. ಎಲ್ಲಿರ್ತದೆ? ನಿಮ್ಮ ಹೊಟ್ಟೆ ಮೇಲ್ಭಾಗದಲ್ಲಿ ಇರ್ತದೆ. ಪ್ಯಾಂಕ್ರಿಯಾಸ್ ಕೆಲಸ ಏನಂದರೆ, ಇನ್ಸುಲಿನ್ ಎನ್ನುವಂಥ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡ್ತದೆ. ಇದು ಯಾವುದನ್ನ? ಇನ್ಸುಲಿನ್ ಕೆಲಸ ಏನು ಹೇಳಿ? ನಿಮ್ಮ ದೇಹದಲ್ಲಿರುವಂಥ ಗ್ಲೂಕೋಸನ್ನು ಎನರ್ಜಿ ಆಗಿ ಕನ್ವರ್ಟ್ ಮಾಡುವಂಥದ್ದು ಇನ್ಸುಲಿನ್. ಅಥವಾ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಂದ್ರೆ, ನಿಮ್ಮ ದೇಹಕ್ಕೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆಯನ್ನು ದೇಹದಲ್ಲಿ ಇರಿಸ್ಕೊಂಡು, ಜಾಸ್ತಿ ಇರುವಂಥ ಸಕ್ಕರೆಯನ್ನು ದೇಹದಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಇನ್ಸುಲಿನ್ ಮಾಡ್ತದೆ. ಯಾವತ್ತು ನಿಮ್ಮ ದೇಹದಲ್ಲಿ ಸುಮ್ಮನೆ ಕೂತ್ಕೊಂಡು ತಿನ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ, ಸುಮ್ಮನೆ ಊಟ ಮಾಡೋದು, ಮಲಗೋದು, 1-2 ದಿನ ಅಲ್ಲ, 5-6 ವರ್ಷ, 10 ವರ್ಷಗಳ ಕಾಲ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಎಲ್ಲೂ ನಡೆಯೋದಿಲ್ಲ, ಎಲ್ಲ ಕಡೆ ಬೈಕಲ್ಲೇ ಹೋಗೋದು, ಕಾರಲ್ಲೇ ಹೋಗೋದು, ಎಕ್ಸಸೈಸ್ ಮಾಡೋದಿಲ್ಲ, ಎಂಥದ್ದು ಮಾಡೋದಿಲ್ಲ, ಬಾಡಿಯಲ್ಲಿ ಬ್ಲಡ್ ಕೆಲಸನೂ ಮಾಡೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿಲ್ಲ ಅಂದರೆ ನಿಮ್ಮ ಪ್ಯಾಂಕ್ರಿಯಾಸ್ಗೆ ಸರಿಯಾದ ರಕ್ತ ಪೂರಣೆ ಆಗೋದಿಲ್ಲ. ರಕ್ತ ಪೂರಣೆ ನಿಮ್ಮ ಪ್ಯಾಂಕ್ರಿಯಾಸ್ಗೆ ಸರಿಯಾಗಿ ಆಗಲಿಲ್ಲ ಅಂದರೆ ನ್ಯೂಟ್ರಿಷನ್ ಸರಿಯಾಗಿ ಸಿಗೋದಿಲ್ಲ, ಊಟ ಸರಿ ಸಿಗಲ್ಲ. ಊಟ ಸಿಕ್ಕಿಲ್ಲ ಅಂದರೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ? ಆಗ್ತದಾ? ಊಟ ಸಿಕ್ಕಿಲ್ಲ ಅಂದರೆ ಕೆಲಸ ಮಾಡ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ ಅಲ್ವಾ? ನಿಮ್ಮ ಪ್ಯಾಂಕ್ರಿಯಾಸಿಗೂ ಊಟ ಸಿಗುವುದಿಲ್ಲ, ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ಯಾಂಕ್ರಿಯಾಸಿಗೆ ಸರಿಯಾದ ರಕ್ತ ಪೂರಣೆ ಆಗಲಿಲ್ಲ ಅಂದರೆ ಪ್ಯಾಂಕ್ರಿಯಾಸ್ ತನ್ನ ಕೆಲಸವನ್ನ ಕಡಿಮೆ ಮಾಡ್ತದೆ. ಪ್ಯಾಂಕ್ರಿಯಾಸ್ ತನ್ನ ಕೆಲಸವನ್ನ ಕಡಿಮೆ ಮಾಡ್ತಾ ಇದೆ ಅಂದರೆ ಯಾವುದರ ಉತ್ಪತ್ತಿ ಕಡಿಮೆ ಆಗಿದೆ? ಹೇಳಿ. ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗಿದೆ ಅಲ್ವಾ? ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗಿದೆ. ಒಂದು ಸಲ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಯ್ತು ಅಂದರೆ ಯಾವ್ದು ಜಾಸ್ತಿ ಆಗ್ತದೆ? ಬ್ಲಡ್ ಶುಗರ್ ಜಾಸ್ತಿ ಆಗ್ತದೆ. ಶುಗರ್ ಜಾಸ್ತಿ ಆಗಿದೆ ಅಂದರೆ ಈಗ ಎಂತ ಮಾಡ್ತೀರಾ? ಹಾಸ್ಪಿಟಲ್ಗೆ ಹೋಗ್ತೀರಾ, ಲ್ಯಾಬ್ಗೆ ಹೋಗ್ತೀರಾ, ಶುಗರ್ ಟೆಸ್ಟ್ ಮಾಡ್ತೀರಾ. ಶುಗರ್ ಟೆಸ್ಟ್ ಮಾಡಿದಾಗ ರಿಪೋರ್ಟ್ ಬಂದಿದೆ, ಈಗ ಶುಗರ್ 350 ಆಗಿದೆ ಅಂತೇಳಿ ರಿಪೋರ್ಟ್ ಇದೆ. ನಾಳೆಯಿಂದ ಡಾಕ್ಟರ್ ಎಂತ ಬರೀತಾರೆ? ಡೈರೆಕ್ಟ್ ಇಂಜೆಕ್ಷನ್ ಬರೀತಾರಾ?
ಹೌದು, ಫಸ್ಟು ಟ್ಯಾಬ್ಲೆಟ್ ಅಲ್ವಾ? ಫಸ್ಟ್ ಟ್ಯಾಬ್ಲೆಟ್ ಬರೀತಾರೆ. ಎಲ್ಲಿವರೆಗೆ ಟ್ಯಾಬ್ಲೆಟ್? ಎಲ್ಲಿವರೆಗೆ? ಸಾಯೋವರೆಗೆ ಅಲ್ವಾ? ಹೌದು. ಎಲ್ಲಿವರೆಗೆ? ಜೀವನ ಪರ್ಯಂತ ಅಂತ. ಹೌದು. ಈಗ ನೋಡಿ, ಒಳ್ಳೆ ಡಾಕ್ಟರ್ ಅಂದರೆ 1 ವಾರ ಬಿಟ್ಟು ಬಾ ತಮ್ಮ ಅಂತಾರಲ್ವಾ? 1 ವಾರ ಬಿಟ್ಟು ಬಾ, ನೋಡುವ, ಒಂದ್ಸಲ ವಾಕಿಂಗ್ ಮಾಡಿ ಫುಡ್ ಕಂಟ್ರೋಲ್ ಮಾಡಿ ನೋಡುವ ಅಂತಾರಲ್ವಾ? ಇಲ್ಲದಿದ್ದರೆ ಸಾಯೋವರೆಗೆ ಒಂದು ಮಾತ್ರೆ ಶುರುವಾಗ್ತದೆ. ಒಂದು 5-10 ವರ್ಷ ಆದ ನಂತರ ಈ ಮಾತ್ರೆ ಕೆಲಸ ಮಾಡೋದಿಲ್ಲ. ನೆಕ್ಸ್ಟ್ ಎಂತ ಶುರುವಾಗ್ತದೆ? ಶುಗರ್ ಇರೋರಿಗೆ ನೆಕ್ಸ್ಟು ಈಗ ಶುರುವಾಗೋದು ಇಂಜೆಕ್ಷನ್ ಅಲ್ವಾ? ಇಂಜೆಕ್ಷನ್ ಶುರುವಾಗ್ತದೆ. ಯಾವ ಇಂಜೆಕ್ಷನು? ಇನ್ಸುಲಿನ್ ಇಂಜೆಕ್ಷನ್ ಅಲ್ವಾ? ಯಾವ ಇಂಜೆಕ್ಷನು? ಇನ್ಸುಲಿನ್ ಇಂಜೆಕ್ಷನ್. ಹೌದು. ಈಗ ನೋಡಿ, ನಮ್ಗೆ ಈ ಮಂಗಳೂರು ಕಡೆ ಬಂದರೆ ಜನರು ಬಾಯಿ ಬಿಡಿಸೋದೇ ಕಷ್ಟ. ಈ ಉತ್ತರ ಕರ್ನಾಟಕ ಹೋದರೆ ಅವರು ಬಾಯಿ ಮುಚ್ಚಿಸೋದೇ ಕಷ್ಟ. ಎಂತಾದರೂ ಕೇಳಿದರೆ ಹೇಳೋದು ನಿಲ್ಲಿಸೋದೇ ಇಲ್ಲ ಅವರು. ಓಕೆ, ಹೌದು. ಈಗ ನೋಡಿ, ಯಾವ ಇನ್ಸುಲಿನ್, ಯಾವ ಇಂಜೆಕ್ಷನ್? ಇನ್ಸುಲಿನ್ ಇಂಜೆಕ್ಷನ್ ಅಲ್ವಾ? ಅಂದರೆ ಇಷ್ಟು ದಿವಸ ಈ ಇನ್ಸುಲಿನ್ ಎಲ್ಲಿ ಉತ್ಪಾದನೆ ಆಗ್ತಾ ಇತ್ತು? ಹೊಟ್ಟೆಯಲ್ಲಿ, ದೇಹದಲ್ಲಿ, ಪ್ಯಾಂಕ್ರಿಯಾಸಲ್ಲಿ ಅಲ್ವಾ? ಅಂದರೆ ನಾನು ಎಂತ ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ನೀವು ಮಾತ್ರೆ ತಿನ್ನಬೇಡಿ, ಇನ್ಸುಲಿನ್ ತಗೊಳ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳೋದೇನೆಂದರೆ, ನಿಮ್ಗೆಲ್ಲರಿಗೂ ಒಂದು ವಿಚಾರ ಗೊತ್ತಿರಬೇಕೇನೆಂದರೆ, ನಮಗೆ ಬೇಕಾಗುವಂಥ ಎಲ್ಲ ಮೆಡಿಸಿನ್ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗ್ತದೆ. ಅರ್ಥ ಆಯ್ತು ನಿಮಗೆ? ಈ ದೇಹಕ್ಕೆ ಗೊತ್ತುಂಟು ಏನೇನು ಉತ್ಪತ್ತಿ ಯಾವಾಗ ಮಾಡಿಕೊಡ್ಬೇಕು ನಿಮಗೆ ಅಂತೇಳಿ. ಓಕೆನಾ? ನಿಮಗೆ ಬೇಕಾಗುವಂಥ ಎಲ್ಲ ಮೆಡಿಸಿನ್, ಈ ಗ್ಲ್ಯಾಂಡ್ಸ್ ಅಂತ ಏನು ಕರಿತೀವಿ, ಗ್ರಂಥಿಗಳು ಅಂತ ಏನು ಕರಿತೀವಿ, ಈ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇರುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇರುತ್ತೆ, ಪ್ಯಾಂಕ್ರಿಯಾಸ್ ಗ್ಲ್ಯಾಂಡ್ ಅಂತ ಇರುತ್ತೆ, ಗ್ರಂಥಿಗಳು ನಿಮಗೆ ಬೇಕಾದಂಥ ಮೆಡಿಸಿನನ್ನು ಉತ್ಪತ್ತಿ ಮಾಡಿಕೊಡ್ಲಿಕ್ಕೆ ಇರುವುದನ್ನು. ಆದರೆ ಸುಮ್ಮನೆ ಉತ್ಪತ್ತಿ ಮಾಡೋದಿಲ್ಲ, ಕಂಡೀಷನ್ ಇದೆ. ಯಾವಾಗ ಉತ್ಪತ್ತಿ ಮಾಡಿಕೊಡ್ತದೆ ಕೇಳಿದರೆ, ಒಂದು ನಿಮ್ಮ ದೇಹದಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು. 24 ಗಂಟೆಯಲ್ಲಿ 1 ಗಂಟೆಯನ್ನು ನೀವು ದೇಹಕ್ಕೋಸ್ಕರ ಮೀಸಲಿಡಬೇಕಂದ್ರೆ ವಾಕಿಂಗ್, ಎಕ್ಸಸೈಸ್ ಅಥವಾ ಯೋಗ, ಏನೋ ಒಂದು ಆ್ಯಕ್ಟಿವಿಟಿ ಎನ್ನುವಂಥದ್ದು ನಿಮ್ಮ ದೇಹದಲ್ಲಿ ಆಗಬೇಕು. ಓಕೆನಾ? ಎರಡನೇದು, ತಿನ್ನುವಂಥ ಆಹಾರದ ಬಗ್ಗೆ ಗಮನ ಇರಬೇಕು. ಸಿಕ್ಕಿದೆ ಅಂತೇಳಿ ಗಂಟಲವರೆಗೂ ತಿನ್ನೋದಲ್ಲ. ಭಾರತೀಯರು ಊಟ ಮಾಡೋದು ಹೇಗೆ ಹೇಳಿ? ಊಟ ಆಯಿತು ಅಂತೇಳಿ ಹೇಳಿದ್ದಾರೆ ಅಂತೇಳಿ ಹೇಳಿದರೆ ಇಲ್ಲಿವರೆಗೆ ಊಟ ಮಾಡಿದಂತೇಳಿ ಲೆಕ್ಕ ಅಲ್ವಾ? ಇಲ್ಲಿವರೆಗೆ ಊಟ ಮಾಡೋದು ನಾವಲ್ವಾ? ಇನ್ನು ಒಂದು ತುತ್ತು ಒಳಗೆ ಹೋಗೋದಿಲ್ಲ ನಮ್ಮದು ಊಟ ಆದಮೇಲೆ, ಇನ್ನೊಂದು ಸ್ವಲ್ಪ ಅಲ್ವಾ? ಹಾಗೆ ಊಟ ಮಾಡೋದು. ಹಾಗಲ್ಲ ಊಟ ಮಾಡೋದು ಯಾವಾಗಲೂ. ನಿಮ್ಮ ವಾಷಿಂಗ್ ಮಿಷಿನ್ ಒಳಗೆ ಟೈಟ್ ತುಂಬ್ತೀರಾ ನೀವು ಬಟ್ಟೆ? ಟೈಟ್ ತುಂಬ್ತೀರಾ? ಇಲ್ಲ, ಅರ್ಧ ತುಂಬುದಲ್ಲ. ಯಾಕೆ ಹೇಳಿ? ಯಾಕೆ ಅರ್ಧ ತುಂಬುದು? ವಾಶ್ ಆಗಲಿ ಅಂತೇಳಿ. ಹೌದು, ಇಲ್ಲೂ ಹಾಗೆ ಅರ್ಧ ತುಂಬಬೇಕು ನೀವು. ಓಕೆನಾ? ಯಾವಾಗಲೂ ಇನ್ನು ಊಟ ಬೇಕೆನ್ನುವಾಗಲೇ ಎದ್ದು ಬಂದರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ಊಟವೂ ಚೆನ್ನಾಗಿದೆ ಅನಿಸ್ತದೆ ಅಲ್ವಾ? ಇನ್ನೇನು ಬಾಯಿಂದ ಹೊರಗೆ ಬರುವಷ್ಟು ನಾವು ತಿಂದರೆ ಲಾಸ್ಟಲ್ಲಿ ಎಂತ ಅನಿಸೋದು ಹೇಳಿ? ಊಟವೂ ಚೆನ್ನಾಗಿಲ್ಲ ಅನಿಸೋದು, ಮತ್ತು ಈ ಆರೋಗ್ಯನೂ ಚೆನ್ನಾಗಿರೋದಿಲ್ಲ. ಓಕೆನಾ? ಈ ಹೆಲ್ತ್ ಎನ್ನುವಂಥದ್ದು ನಾವು ನಮ್ಮ ದೇಹಕ್ಕೆ 23% ನಾರು ಹೋಗ್ಬೇಕಂತೆ, 23% ಫೈಬರ್ ಹೋಗ್ಬೇಕಂತೆ. ಫೈಬರನ್ನು ತಗೊಳ್ಳೋದೇ ಇಲ್ಲ. ಫೈಬರ್ ಯಾವುದರಲ್ಲಿ ಇರ್ತದೆ? ಹಸಿರು ತರಕಾರಿಗಳಲ್ಲಿರ್ತದೆ. ಕೆಲವೊಂದು ಅಂಶ, ಕ್ಯಾರೆಟ್ ಇರ್ಬೋದು, ಮೂಲಂಗಿ ಇರ್ಬೋದು, ಬೆಂಡೆಕಾಯಿ ಇರ್ಬೋದು, ನಾರಿನ ಅಂಶ. ಯಾಕೆ 23% ಹೋಗ್ಬೇಕು ನಮ್ಮ ದೇಹಕ್ಕಿದು? ಯಾಕೆ? ಡೈಜೆಷನ್ ಆಗಬೇಕಂದ್ರೆ ನಾರು ಬೇಕು. 42% ಭಾರತೀಯರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂತೆ. ಯಾಕೆ? ನಾರು ತಿನ್ನೋದಿಲ್ಲ, ಫೈಬರ್ ತಿನ್ನೋದಿಲ್ಲ. ಕಾನ್ಸ್ಟಿಪೇಷನ್ ಅಂದರೆ ಎಂತ? 100ರಲ್ಲಿ 42 ಭಾರತೀಯರಿಗೆ ಪ್ರಾಬ್ಲಮ್ ಇದೆ ಅಂತೆ ಕಾನ್ಸ್ಟಿಪೇಷನ್ ಅಂದರೆ ಏನು ಹೇಳಿ? ಮಲಬದ್ಧತೆ. ಅಂದರೆ ಟಾಯ್ಲೆಟಿಗೆ ಹೋಗಿ ಸರ್ಕಸ್ ಮಾಡಿದ್ರು ಬರುವುದಿಲ್ಲ ಅಲ್ವಾ? ಅರ್ಧ ಗಂಟೆ ಸರ್ಕಸ್ ಮಾಡಿದ್ರು ಬರುವುದಿಲ್ಲ. ಇದು 100ರಲ್ಲಿ 42 ಭಾರತೀಯರಿಗಿದೆ ಅಂತ ಈ ಪ್ರಾಬ್ಲಮ್. ಹಾಗಾಗಿ ವೆರಿ ಇಂಪಾರ್ಟೆಂಟು. ಕಾರ್ಬೋಹೈಡ್ರೇಟು, ಪ್ರೋಟೀನ್, ಪ್ರೋಬಯೋಟಿಕ್, ಫೈಬರು ಏನೇನು ಹೋಗಬೇಕು ದೇಹಕ್ಕೆ ಅದೆಲ್ಲ ಸರಿಯಾದ ಪ್ರಮಾಣದಲ್ಲಿ ಹೋಗಬೇಕು. ಊಟ ಇದೆ ಅಂತೇಳಿ ಸಣ್ಣಾಗಿ ಊಟದ ಆಹಾರದ ಪ್ರಾಬ್ಲಮ್ ಇಂಡಿಯನ್ಸ್ಗೆ ಯಾರಿಗೂ ಇಲ್ಲ, ಈಗ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತೇಳಿ ಹೇಳ್ಬೋದು. ಓಕೆನಾ? ಅದಾದ ನಂತರ ನೆಕ್ಸ್ಟ್ ಏನು ಹೇಳಿ? ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಆಮೇಲೆ ಊಟ ಸರಿಯಾಗಿ ಮಾಡುವಂಥದ್ದು. ಸರಿಯಾಗಿ ಅಂದರೆ ಹೊಟ್ಟೆ ತುಂಬ ಅಲ್ಲ, ಕ್ವಾಲಿಟಿ ಫುಡ್. ಮೂರನೇದು ಡಿಟಾಕ್ಸಿಫಿಕೇಶನ್ಸ್ ಅಂದರೆ ಬೇಡದೇ ಇರುವಂಥ ಕಲ್ಮಶಗಳು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ದೇಹದಿಂದ ಹೊರಗೆ ಹೋಗ್ಬೇಕು. ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ಬೆವರು, ಓಕೆನಾ? ಇದೆಲ್ಲ ಸರಿಯಾಗಿ ಹೋಗಬೇಕು. ಅದಾದ ನಂತರ 4ನೇದು ನಿದ್ದೆ ಸರಿಯಾಗಿ ಮಾಡಬೇಕಾಗ್ತದೆ. ಗಾಢವಾದಂಥ ನಿದ್ದೆ ಮಾಡಬೇಕು. ಓಕೆನಾ? ನಿಮಗೆ ಒಳ್ಳೆ ನಿದ್ದೆ ಬರಬೇಕಾದ್ರೆ 9 ಗಂಟೆಗೆ ಮಲಗಬೇಕು. ನೀವು 12 ಗಂಟೆಗೆ ಮಲಗಿದ್ರೆ ಒಳ್ಳೆ ನಿದ್ದೆ. ನಿಮ್ಮ ಕಣ್ಣಲ್ಲಿ ಡಾರ್ಕ್ ಸರ್ಕಲ್ ಇದೆ ಅಂತೇಳಿ ಹೇಳಿ ನೀವು ಎಂಥ ಟ್ರೈ ಮಾಡಿದರೂ ಆಗೋಗುವುದಿಲ್ಲ. ಕಣ್ಣಲ್ಲಿ ಕಪ್ಪಾಗಿದೆ ಸೈಡಲ್ಲಿ ಅಂತೇಳಿ ಹೇಳಿದರೆ ನೀವು ಎಂಥ ಸೌತೆಕಾಯಿ ಹಾಕ್ಕೊಂಡ್ರು, ನೀವು ಎಂಥ ಫೇಶಿಯಲ್ ಮಾಡಿದ್ರು ಅದು ಹೋಗುವುದಿಲ್ಲ. ನೀವು 12 ಗಂಟೆ ರಾತ್ರಿ ಮಲಗಿ 10 ಗಂಟೆಗೆ ಎದ್ದರೂ ಹೋಗುವುದಿಲ್ಲ. ನಿಮ್ಮ ಡಾರ್ಕ್ ಸರ್ಕಲ್ ಹೋಗಬೇಕಾದ್ರೆ ನೀವು ಎಂಥದ್ದು ಮಾಡಬೇಡಿ, 9 ಗಂಟೆಗೆ ಮಲಗಿ ಬೆಳಿಗ್ಗೆ 6 ಗಂಟೆ 5 ಗಂಟೆ ಒಳಗೆ ಹೇಳಿ. ಡಾರ್ಕ್ ಸರ್ಕಲ್ಲೇ ಇರೋದಿಲ್ಲ ನಿಮ್ಗೆ. ಅರ್ಥ ಆಯ್ತು ನಿಮಗೆ? ನಿದ್ದೆಗೆ ಸಮಯ ಅಂತ ನಿಗದಿ ಆಗಿದೆ. ಆ ಸಮಯದಲ್ಲಿ ಮಾತ್ರ ನಿಮಗೆ ಗಾಢ ನಿದ್ದೆ ಬರುವಂಥದ್ದು.
ವೆರಿ ವೆರಿ ಇಂಪಾರ್ಟೆಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಆವಾಗ ಮಾತ್ರ ನಮ್ಮ ದೇಹದಲ್ಲಿ ನಮಗೆ ಬೇಕಾಗುವಂಥ ಎಲ್ಲ ಮೆಡಿಸಿನ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತದೆ. ನಿಮ್ಮ ಥೆರಪಿಯಿಂದ ಶುಗರ್ ನಾರ್ಮಲ್ ಆಗ್ತದೆ ಕೇಳ್ಬೋದಾಗಿದೆ. ಸುಮಾರು ಜನರಿಗಾಗಿದೆ, ಲಕ್ಷಾಂತರ ಜನರಿಗಾಗಿದೆ. ಆರಂಭಿಕ ದಿನಗಳಲ್ಲಿ ನಿಮಗೆ ಕಾಲು ಉರಿ ಕಡಿಮೆ ಆಗ್ತದೆ, ಪಾದ ಉರಿ ಕಡಿಮೆ ಆಗ್ತದೆ. ಅದಾದ ನಂತರ ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು ಕಡಿಮೆ ಆಗ್ತದೆ. ಅದಾದ ನಂತರ ನಿರಂತರವಾಗಿ ಥೆರಪಿ ತಗೊಂಡ್ರೆ 2.5-3 ತಿಂಗಳಲ್ಲಿ ಶುಗರ್ ನಿಮಗೆ ಕಡಿಮೆ ಆಗಿರುವಂಥ ಲಕ್ಷಾಂತರ ಎಕ್ಸಾಂಪಲ್ಸ್ಗಳಿದೆ. ಓಕೆನಾ? ಅದಾದ ನಂತರ ಅತಿ ಹೆಚ್ಚು ಜನರಿಗೆ ಇಲ್ಲಿರೋದು ಯಾವುದು ಅಂತ ಹೇಳಿ ಗಂಟು ನೋವು ಅಲ್ವಾ, ಮಂಡಿ ನೋವು, ಆಸ್ಟಿಯೋ ಆರ್ಥರೈಟಿಸ್ ಅಂತ ಕರಿತೀವಿ. ಎಲ್ಲರಿಗೂ ಇರ್ತದೆ ಇದು, ಅತಿ ಹೆಚ್ಚು ಜನ. ಯಾಕೆ ಇರ್ತದೆ ಕೇಳಿದರೆ, ಭಾರತ ಸರ್ಕಾರ ಒಂದು ವರದಿ ಬಿಡುಗಡೆ ಮಾಡಿದೆ 2024ರಲ್ಲಿ ಈ ಗಂಟು ನೋವಿನ ಬಗ್ಗೆ. ಗಂಟು ನೋವಲ್ಲ, ಮೂಳೆಯಲ್ಲಿ ಭಾರತೀಯರಿಗೆ ಪ್ರಾಬ್ಲಮ್ ಯಾಕೆ ಇದೆ ಅಂತೇಳಿ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಭಾರತ ಸರ್ಕಾರಕ್ಕೆ ಒಂದು ಲೆಟರನ್ನು ಬರೀತದೆ. ಯಾರೋ ICMR ಯಾರು ಗೊತ್ತಾ? ಈ ಕೊರೋನಾ ಟೈಮಲ್ಲಿ ನಿಮಗೆಲ್ಲ ಗೈಡ್ಲೈನ್ಸ್ ರೆಡಿ ಮಾಡಿ ಕೊಡ್ತಾ ಇದ್ದೆ ನೋಡಿ, ನೀವು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಬಾರ್ದು ಅಂತೇಳಿ. ಭಾರತ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆ ICMR ಅವರು ಭಾರತ ಸರ್ಕಾರಕ್ಕೆ ಒಂದು ಲೆಟರ್ ಬರೀತಾರೆ. ಆ ಲೆಟರಲ್ಲಿ ಏನಿದೆ ಕೇಳಿದರೆ, ಭಾರತದಲ್ಲಿ 45 ಕೋಟಿ ಜನರಿಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂತೆ. ವಿಟಮಿನ್ ಡಿಫಿಷಿಯನ್ಸಿ ಎಲ್ಲರಿಗಿದೆ ಭಾರತೀಯದಲ್ಲಿ. ಅದರಲ್ಲಿ ವಿಟಮಿನ್ ಡಿ ಕೊರತೆ ಇರುವವರ ಸಂಖ್ಯೆ ಎಷ್ಟಿದೆ ಕೇಳಿದರೆ 45 ಕೋಟಿ ಜನ, 30% ಇಂಡಿಯನ್ಸ್ಗಿದೆ. ವರ್ಲ್ಡಲ್ಲಿ ಹೈಯೆಸ್ಟ್. ಈ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂದರೆ ನಿಮಗೆ ಫಸ್ಟ್ ಬರೋದು ಅಂತ ಹೇಳಿ ಮಂಡಿ ನೋವು, ಮೊಣಕಾಲಲ್ಲಿ ನೋವು, ಗಂಟು ನೋವು, ಮತ್ತು ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ, ಮೂಳೆ ಸವೆತ ಕಾಣಿಸ್ಕೊಳ್ತದೆ ನಿಮ್ಮ ದೇಹದಲ್ಲಿ. ಆಸ್ಟಿಯೋ ಆರ್ಥರೈಟಿಸ್ ಎನ್ನುವಂಥ, ಆಸ್ಟಿಯೋಪೊರಾಸಿಸ್ ಎನ್ನುವಂಥ ಒಂದು ಮಾರಕ ರೋಗ ಬರ್ತದೆ ಇದರಿಂದ. ಓಕೆನಾ? ಹಾಗಿದ್ರೆ ಏನು ಮಾಡಬೇಕು? ವಿಟಮಿನ್ ಡಿ, ಒಳ್ಳೆ ನ್ಯೂಟ್ರಿಷನ್ ಫುಡ್ಡಿಂದ ನಿಮ್ಮ ದೇಹಕ್ಕೆ ವಿಟಮಿನ್ ಡಿ ಸಿಗ್ತದೆ. ಓಕೆನಾ? ಅದಾದ ನಂತರ ಸೂರ್ಯನ ಬೆಳಕಿಗೆ ನಾವೆಂತ ಮಾಡಬೇಕು ಹೇಳಿ? ನಾವು ಬೆಳಕಿಗೆ ಹೋಗೋದೇ ಇಲ್ಲ ಈಗ ಅಲ್ವಾ, ಸನ್ಲೈಟಿಗೆ ಹೋಗೋದಿಲ್ಲ ಅಲ್ವಾ? ಹೋದರೆ ಎಂತ ಆಗ್ತದೆ? ಟ್ಯಾನ್ ಆಗ್ತದೆ ಅಲ್ವಾ? ಟ್ಯಾನ್ ಆಗ್ತದೆ ಅಂತೇಳಿ ನಾವು ಎಂತ ಮಾಡೋದು ಹೇಳಿ? ಸೂರ್ಯನ ಬೆಳಕಿಗೆ ಒಂದು ದಿನದಲ್ಲಿ 20 ನಿಮಿಷ ನಾವು ಸನ್ಲೈಟಿಗೆ ಎಕ್ಸ್ಪೋಸ್ ಆಗಬೇಕಂತೆ. ಬೆಳಿಗ್ಗೆ 8 ಗಂಟೆದಲ್ಲ, 10-11 ಗಂಟೆ ಒಳಗಡೆ ಸ್ವಲ್ಪ ಶಾರ್ಪ್ ಬಿಸಿಲಿಗೆ ನಾವು ಒಂದು ದಿನದಲ್ಲಿ 20 ನಿಮಿಷ. ಊಟ ಅಂದರೆ ಬರೀ ಬಾಯಲ್ಲಿ ತಿನ್ನೋದು ಮಾತ್ರ ಊಟ ಅಲ್ಲ, ಸೂರ್ಯನ ಬೆಳಕು ಸಹ ನಮ್ಮ ಒಂದು ಊಟ. ಓಕೆನಾ? ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗಿರೋರು ಹಾಗೆ ಮಾಡಬೇಕು. ಮತ್ತೊಂದು ಏನಂತ ಹೇಳಿದರೆ, ಈ ಜಾಯಿಂಟ್ಸ್ ಅಂತ ಏನು ಕರಿತೀವಿ, ಗಂಟುಗಳು ಅಂತ ಏನು ಕರಿತೀವಿ, ಇದರ ರಚನೆ ಹೇಗಾಗಿದೆ ಕೇಳಿದರೆ, ನಿಮ್ಮ ದೇಹದಲ್ಲಿ ಎಲ್ಲ ಗಂಟುಗಳ ಮಧ್ಯದಲ್ಲಿ ಸಿನೋವಿಯಲ್ ಫ್ಲೂಯಿಡ್ ಎನ್ನುವಂಥ ಒಂದು ಜೆಲ್ ಇರ್ತದೆ. ಈ ವೆಹಿಕಲ್ಗಳಲ್ಲಿ ಫ್ರಿಕ್ಷನ್ ಆಗಬಾರ್ದು, ಘರ್ಷಣೆ ಆಗಬಾರ್ದು ಅಂತೇಳಿ ಏನು ಯೂಸ್ ಮಾಡ್ತಾರೆ? ಆಯಿಲ್ ಮತ್ತು ಗ್ರೀಸ್, ಲ್ಯೂಬ್ರಿಕೆಂಟ್ ಅಲ್ವಾ? ಲ್ಯೂಬ್ರಿಕೆಂಟ್, ಬೇರಿಂಗ್ಸ್, ಆಯಿಲ್ ಮತ್ತು ಗ್ರೀಸ್. ಯಾಕೆ? ಜಾರ್ಲಿಕ್ಕೆ ಸಪೋರ್ಟ್ ಆಗಲಿ, ಒಂದಕ್ಕೊಂದು ಸವೆತ ಆಗಬಾರ್ದು, ಟಚ್ ಆಗಬಾರ್ದು, ಹಾಗಾಗಿ ಅದನ್ನು ಯೂಸ್ ಮಾಡ್ತಾರಲ್ವಾ? ಅದೇ ರೀತಿಯ ನಿಮ್ಮ ಕಾಲಿನಲ್ಲೂ ನಿಮ್ಮ ಗಂಟುಗಳ ಮಧ್ಯದಲ್ಲೂ ಆಯಿಲ್, ಲ್ಯೂಬ್ರಿಕೆಂಟ್, ಜೆಲ್ ಇರ್ತದೆ. ಇದನ್ನು ಸಿನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಿ. ಯಾರ ದೇಹದಲ್ಲಿ ಸರಿಯಾದ ರಕ್ತ ಸಂಚಾರ ಇರುವುದಿಲ್ಲ, ಯಾರು ಒಳ್ಳೆ ಆಹಾರ ಪದ್ಧತಿಯನ್ನು ಹೊಂದಿರುವುದಿಲ್ಲ, ಯಾರು ವ್ಯಾಯಾಮವನ್ನೇ ಮಾಡೋದಿಲ್ಲ, ಅವರ ದೇಹದಲ್ಲಿ ಜೆಲ್ನ ಪ್ರಮಾಣ ಕಡಿಮೆ ಆಯಿತು ಅಂತ ಹೇಳಿದರೆ ಮೂಳೆ ಸವೆತ ಎನ್ನುವಂಥದ್ದು ಕಾಣಿಸ್ಕೊಳ್ತದೆ. ಇದನ್ನು ಆಸ್ಟಿಯೋ ಆರ್ಥರೈಟಿಸ್ ಅಂತ ಕರಿತೀವಿ. ಇದು ಜಾಸ್ತಿ ಆಗ್ತದೆ. ರೊಮ್ಯಾಟೈಡ್, ಮೂಳೆಗಳಿಗೆ ಸಂಬಂಧಿಸಿದ ಕಾಯಿಲೆಗಳು ಕಾಣಿಸ್ಕೊಳ್ತದೆ. ಇದರಿಂದ ಏನು ಮಾಡಬೇಕು? ಫಿಸಿಕಲ್ ಆ್ಯಕ್ಟಿವಿಟಿ, ಫುಡ್ ಕ್ವಾಲಿಟಿ, ಎಗೈನ್ ಅದಕ್ಕಿಂತ ನಿಮ್ಮ ದೇಹದಲ್ಲಿ ಜೆಲ್ ಮೇಂಟೈನ್ ಆಗಬೇಕಂತ ಹೇಳಿದರೆ ಈ ಗಂಟುಗಳಿಗೆ ವ್ಯಾಯಾಮ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಕೊರಿಯನ್ಸ್ ಮತ್ತು ಜಾಪನೀಸ್ 1 ಗಂಟೆ ಅವ್ರು ಎಕ್ಸಸೈಸ್ ಮಾಡಿದರೆ 1 ಗಂಟೆ ಮಾಡಿಯೇ ಮಾಡ್ತಾರೆ ಅವರು. ಯಾರೋ ಜಪಾನೀಸ್ ಒಂದು ದಿನದಲ್ಲಿ 1 ಗಂಟೆ ಎಕ್ಸಸೈಸ್ ಮಾಡಿಯೇ ಮಾಡ್ತಾರೆ. ಜಪಾನೀಸ್ ಎಷ್ಟೇ ಎಕ್ಸಸೈಸ್ ಮಾಡಿದರೂ ಬಲ್ಕಿ ಬಾಡಿ ಬರೋದಿಲ್ಲ ಅವರಿಗೆ. ಹೃತಿಕ್ ರೋಷನ್, ಸಲ್ಮಾನ್ ಖಾನ್ ಥರ ಹೇಗಿರ್ತಾರೆ ಹೇಳಿ? ಹೀಗೆ ಇರ್ತಾರೆ. ಅಂದರೆ ಅವ್ರು ಎಕ್ಸಸೈಸ್ ಯಾವುದಕ್ಕೆ ಮಾಡ್ತಾರೆ ಕೇಳಿದರೆ 20 ನಿಮಿಷ ಎಕ್ಸಸೈಸು ಜಾಯಿಂಟ್ಸ್ಗಳಿಗೆ ಮಾಡ್ತಾರಂತೆ, ಬಾಕಿ ಅರ್ಧ ಗಂಟೆ ಮಾತ್ರ ಮಸಲ್ಸಿಗೆ ಮಾಡ್ತಾರೆ. ಅಂದರೆ ಜಾಯಿಂಟ್ಸಿಗೆ ಎಕ್ಸಸೈಸ್ ಬೇಕೇ ಬೇಕು. ಇಂಡಿಯನ್ಸ್ ಎಕ್ಸಸೈಸ್ ಜಿಮ್ಗೆ ಹೋಗಿ ನಮ್ಮ ಹುಡುಗರು ಏನು ಮಾಡ್ತಾರೆ ಹೇಳಿ? ಫಸ್ಟ್ ದಿವಸ 20 kg ಡಂಬಲ್ಸ್ ಇರ್ತಾರೆ. ಯಾಕೆ ಹೇಳಿ? ಟೈಟ್ ಅಲ್ವಾ? ಮಸಲ್ಸ್ ಬೇಕು ಇಂಡಿಯನ್ಸಿಗೆ, ಮಸಲ್ಸ್ ಅಲ್ಲ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್. ವಿರಾಟ್ ಕೊಹ್ಲಿದು ಫಿಟ್ನೆಸ್ ಇದೆ ನೋಡಿ, ಅದು ಫಿಟ್ನೆಸ್. KL ರಾಹುಲ್ದು ಫಿಟ್ನೆಸ್ ಇದೆ ನೋಡಿ, ಅದು ಫಿಟ್ನೆಸ್. ರೊನಾಲ್ಡೋದು ಫಿಟ್ನೆಸ್ ಇದೆ ನೋಡಿ, ಅದು ಫಿಟ್ನೆಸ್. ನಮ್ಮವ್ರು ಎಂತ ಮಾಡ್ತಾರೆ ಹೇಳಿ? ಟೈಟ್ ಬಲ್ಕಿ ಚೆಸ್ಟ್ ಬೇಕು, ಟೈಟ್ ಟಿ ಶರ್ಟ್ ಹಾಕ್ಕೊಂಡು ಹೋಗ್ಬೇಕು, ಅದಲ್ಲ ಫಿಟ್ನೆಸ್ ಎನ್ನುವಂಥದ್ದು. ಯೋಗ ಮಾಡ್ತಾರೆ, ಯೋಗದಲ್ಲಿ ಎಕ್ಸಸೈಸ್ ಆಗುವಂಥದ್ದು ನಿಮ್ಮ ಜಾಯಿಂಟ್ಸಿಗೆ. ಸೂರ್ಯ ನಮಸ್ಕಾರ ಮಾಡ್ತಾರೆ, ಸೂರ್ಯ ನಮಸ್ಕಾರದಲ್ಲಿ ಎಕ್ಸಸೈಸ್ ಆಗುವಂಥದ್ದು ನಿಮ್ಮ ಜಾಯಿಂಟ್ಸಿಗೆ. ಓಕೆನಾ? ನಿಮ್ಮ ಮಸಲ್ ಬಿಲ್ಡ್ ಆಗುವಂಥದ್ದಲ್ಲ. ಅದರಿಂದ ಈ ಜಾಯಿಂಟ್ಸಿಗೆ ಎಕ್ಸಸೈಸ್ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಜನ ಎಂತ ಮಾಡ್ತಾರೆ ಹೇಳಿ? ಭಾರತೀಯರು ಕಾಲು ನೋವು ಬಂದರೆ, ಸೊಂಟ ನೋವು ಬಂದರೆ ಎಕ್ಸಸೈಸು ಮಾಡೋದಿಲ್ಲ,
ನ್ಯೂಟ್ರಿಷನ್ ಫುಡ್ಡು ತಗೊಳ್ಳೋದಿಲ್ಲ, ಮತ್ತೆ ಎಂತ ಮಾಡೋದು? ಅಂಗಡಿಗೆ ಹೋಗಿ ವಿಕ್ಸ್ ಆ್ಯಕ್ಷನ್ 500 ಅಲ್ವಾ? ಅಂಗಡಿಗೆ ಹೋಗಿ ವಿಕ್ಸ್ ಆ್ಯಕ್ಷನ್ 500 ತರೋದು, ಇಲ್ಲದಿದ್ದರೆ ಮೆಡಿಕಲ್ಗೆ ಹೋಗಿ ನೋವಿನ ಮಾತ್ರೆ ತರೋದಲ್ವಾ? ಹೌದು, ಇಂಡಿಯನ್ಸ್ ಹೈಯೆಸ್ಟ್ ಈ ಪೇಯ್ನ್ ಕಿಲ್ಲರ್. ಅದು ಲೇಡೀಸ್ ಜಾಸ್ತಿ ನೀವು ಅಲ್ವಾ? ಒಂದು ತರೋದಿಲ್ಲ ನೀವು ನೋವಿನ ಮಾತ್ರೆ, 5 ತರೋದು. ಹೌದು, ಚಾಕ್ಲೇಟ್ ತಿಂತಾ ಇರೋದು ಇದಲ್ವಾ? ಈ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟನ್ನು ಚಾಕ್ಲೇಟ್ ತಿಂದಾಗೆ ತಿನ್ನುವಾಗಿಲ್ಲ. ಇನ್ ಕೇಸ್ ಎಮರ್ಜೆನ್ಸಿಯಲ್ಲಿ ಮಾತ್ರ ತಿನ್ನಬೇಕು. ಕಾಲು ನೋವಿದೆ, ತಲೆನೋವಿದೆ ಅಂತೇಳಿ ತಿನ್ನೋದಲ್ಲ, ಇದು ಎಮರ್ಜೆನ್ಸಿಯಲ್ಲಿ ಮಾತ್ರ ತಿನ್ನುವುದು. ಈ ನೋವಿನ ಮಾತ್ರೆನ ಡೈಲಿ ನೀವು ತಿನ್ನೋದ್ರಿಂದ ನಿಮ್ಮ ಇಂಟೆಸ್ಟೈನ್, ಹೊಟ್ಟೆಯಲ್ಲಿರುವಂಥ ಗುಡ್ ಬ್ಯಾಕ್ಟೀರಿಯಸ್, ನಿಮ್ಮ ಜೀರ್ಣಕ್ರಿಯೆಗೆ ಸಪೋರ್ಟ್ ಮಾಡುವಂಥ ಕೋಟ್ಯಂತರ ಗುಡ್ ಬ್ಯಾಕ್ಟೀರಿಯಸ್ಗಳು ಸಾಯ್ತದೆ ಇದರಿಂದ. ನಿಮ್ಮ ಕಿಡ್ನಿಯಲ್ಲಿ ಪ್ರಾಬ್ಲಮ್, ನಿಮ್ಮ ಲಿವರ್ ಎಷ್ಟು ಕೆಲಸ ಮಾಡ್ತದೆ ಗೊತ್ತಾ? 700 ಕೆಲಸಗಳನ್ನು ಮಾಡ್ತದೆ, 700 ಫಂಕ್ಷನ್ಸನ್ನು ಮಾಡ್ತದೆ. ಲಿವರ್ ಫಂಕ್ಷನ್ಸ್ ಕಡಿಮೆ ಆಗ್ತದೆ. ಹಾಗಿದ್ರೆ ನಾನು ಏನು ಮಾಡಬೇಕು? ಇನ್ ಕೇಸ್ ಎಮರ್ಜೆನ್ಸಿ ಪೇಯ್ನ್ ಕಿಲ್ಲರ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ದರೆ ತಗೊಳ್ಳಿ. ನೀವು ಹೋಗಿ ಮೆಡಿಕಲ್ಗೆ ಹೋಗಿ ಸೆಲ್ಫ್ ಮೆಡಿಕೇಷನ್ ಹೋಗಿ ತಂದ್ಕೊಂಡು ತಿನ್ನೋದು. ಈ ನೋವಿನ ಮಾತ್ರೆ ಹೇಗೆ ಕೆಲಸ ಮಾಡೋದು ಗೊತ್ತಾ ನಿಮಗೆ? ನೋವಿನ ಮಾತ್ರೆ ಹೇಗೆ ಕೆಲಸ ಮಾಡ್ತದೆ ಅಂದರೆ, ನಿಮ್ಮ ದೇಹದಲ್ಲಿ ಸೆನ್ಸರಿ ನರ್ವ್ಸ್ ಎನ್ನುವಂಥ ಒಂದು ನರ ಇದೆ. ಯಾವುದು? ಸೆನ್ಸರಿ ನರ್ವ್ಸ್ ಅಂತ ಕರಿತೀವಿ. ಮೋಟರಿ ನರ್ವ್ಸ್ ಮತ್ತು ಸೆನ್ಸರಿ ನರ್ವ್ಸ್ ಅಂತ ಎರಡಿದೆ. ಈ ಸೆನ್ಸರಿ ನರ್ವ್ಸ್ ಕೆಲಸ ಏನಂದರೆ, ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ನೋವಿದ್ದರೆ ಆ ನೋವಿನ ಸಿಗ್ನಲನ್ನು ಮೆದುಳಿಗೆ ತಗೊಂಡು ಹೋಗೋದು ಯಾರೋ ಸೆನ್ಸರಿ ನರ್ವ್ಸ್, ಜ್ಞಾನವಾಹಿನಿ ನರಗಳು. ಈ ನೋವಿನ ಮಾತ್ರೆ ತಿಂದಾಗ 5 ರಿಂದ 6 ಗಂಟೆಗಳ ಕಾಲ ಸೆನ್ಸರಿ ನರ್ವ್ಸ್ ತನ್ನ ಕೆಲಸವನ್ನು ನಿಲ್ಲಿಸ್ತದೆ. ನಿಮಗೆ ನೋವಿದೆ, ನೋವಿನ ಅನುಭವ ಆಗ್ತಾ ಇಲ್ಲ. ಯಾಕೆ ಹೇಳಿ? ಆ ಅನುಭವವನ್ನು ತಗೊಂಡು ಹೋಗುವಂಥ ನರ ಕೆಲಸ ಮಾಡ್ತಾ ಇಲ್ಲ. 5-6 ಗಂಟೆ ಆದ ನಂತರ ಮತ್ತೆ ಪುನಃ ನೋವು ಶುರುವಾಗ್ತದೆ ಅಲ್ವಾ? ಅಂದರೆ ಮತ್ತೆ ನೋವು ಪುನಃ ಶುರುವಾಗಿದ್ದ ಇಲ್ಲ, ನೋವು ಮುಂಚೆ ಇದೆ. ನೋವನ್ನು ತಗೊಂಡು ಹೋಗುವಂಥ ನರ ಆ್ಯಕ್ಟಿವೇಟ್ ಆಗಿದೆ ಅಷ್ಟೇ. ಅರ್ಥ ಆಯ್ತು ನಿಮಗೆ? ನೀವು ತಿನ್ನುವಂಥ ನೋವಿನ ಮಾತ್ರೆ ನಿಮ್ಮ ನೋವನ್ನು ಹೋಗಲಾಡಿಸುವುದಿಲ್ಲ, ಮರೆಮಾಚುತ್ತದೆ. ಅರ್ಥ ಆಯ್ತಾ? ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಇದ್ರ ಬಗ್ಗೆ. ಹಾಗಾದರೆ ನಮ್ಮ ಥೆರಪಿಯಿಂದ ಏನಾಗ್ತದೆ? ಪೇಯ್ನ್ ಮ್ಯಾನೇಜ್ಮೆಂಟ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೋಸ್ಕರ ಇರೋದು ಮೆಷಿನು. ಎಲ್ಲರಿಗೂ ಗಂಟು ನೋವು ಕಡಿಮೆ ಆಗಿದೆ. ಗಂಟು ನೋವು ಕಡಿಮೆ ಆಗಲಿಲ್ಲ ಅಂದರೆ ನೀವು ಬರೋದೇ ಇಲ್ಲ ಅಲ್ಲಿ. ಹೇಗೆ ಕಡಿಮೆ ಆಯಿತು? ಅಗೇನ್ ರಾಕೆಟ್ ಸೈನ್ಸ್ ಇಲ್ಲ, ಮ್ಯಾಜಿಕ್ ಇಲ್ಲ. ಏನಾಗಿದೆ ಇದರಲ್ಲಿ ಕೇಳಿದರೆ, ನೀವು ಒಂದೊಂದು ಥೆರಪಿ ತಗೊಳ್ಳುವಾಗ ಒಂದೊಂದು ನಿಮಿಷಕ್ಕೂ ಒಂದೊಂದು ಪ್ರೋಗ್ರಾಮ್ ಚೇಂಜ್ ಆಗ್ತಾ ಇರ್ತದೆ. ಅಬ್ಸರ್ವ್ ಮಾಡಿದ್ದೀರಾ? ಒಂದೊಂದು ನಿಮಿಷ ಆದಾಗೆ ಬೇರೆ ಬೇರೆ ಬರ್ತದೆ. ಅಬ್ಸರ್ವ್ ಮಾಡಿದಿರಲ್ಲ? ಇದನ್ನೇನಂತಾರೆ? ಸ್ಟಿಮ್ಯುಲೇಷನ್ ಅಂತ ಕರಿತೀವಿ. ಸ್ಟಿಮ್ಯುಲೇಷನ್ ಆದಾಗ ನಿಮ್ಮ ದೇಹದಲ್ಲಿ ಎಂಡೋರ್ಫಿನ್ ಎನ್ನುವಂಥ ಒಂದು ನ್ಯಾಚುರಲ್ ಪೇಯ್ನ್ ಕಿಲ್ಲರ್ ಉತ್ಪತ್ತಿಯಾಗಿ ನಿಮ್ಮ ನೋವು ನಿವಾರಣೆ ಆಗುವಂಥದ್ದು ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಈ ಥೆರಪಿಯನ್ನು ರೆಡಿ ಮಾಡಿರುವಂಥದ್ದೇ ಪೇಯ್ನ್ ಮ್ಯಾನೇಜ್ಮೆಂಟ್ಗೋಸ್ಕರ. ಓಕೆನಾ? ಓಕೆ, ಅದಾದಮೇಲೆ ಈ ನರಗಳ ಆರೋಗ್ಯದ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡುವ. ನರಗಳು ವೆರಿ ವೆರಿ ಇಂಪಾರ್ಟೆಂಟ್. ನರಗಳು ಹೇಗಂದರೆ, ಒಬ್ಬ ಮನುಷ್ಯನ ದೇಹದಲ್ಲಿರುವಂಥ ನರಗಳನ್ನೆಲ್ಲ ಹೊರಗೆ ತೆಗೆದು ಜಾಯಿಂಟ್ ಮಾಡಿದರೆ ಈ ಭೂಮಿಯನ್ನು 1.5 ಸುತ್ತ ಹಾಕ್ಬೋದಂತೆ, ಅಷ್ಟು ಉದ್ದ ನರಗಳಿದೆ ನಿಮ್ಮ ದೇಹದಲ್ಲಿ. ನರಮಂಡಲ ಅಂತ ಕರಿತೀವಿ. ಓಕೆನಾ? ನರಗಳೇನು ಮಾಡ್ತದೆ ಹೇಳಿ ನೋಡುವ? ನರಗಳೇನು ಮಾಡ್ತದೆ ನಮ್ಮ ದೇಹದಲ್ಲಿ? ನರಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದಿಲ್ಲ. ನಮ್ಮ ನರಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದು ಬ್ಲಡ್ ವೆಸಲ್ಸಲ್ಲಿ. ಯಾವುದರಲ್ಲಿ? ಬ್ಲಡ್ ವೆಸಲ್ಸ್, ರಕ್ತನಾಳಗಳಲ್ಲಿ. ನರಗಳ ಕೆಲಸ ಏನಂತ ನಾನು ಹೇಳ್ತೀನಿ ನೋಡಿ. 2 ವಿಧದ ನರ ಇದೆ. ಒಂದು ಸೆನ್ಸರಿ ನರ್ವ್ಸ್, ಇನ್ನೊಂದು ಮೋಟರಿ ನರ್ವ್ಸ್. ಈ ನರಗಳ ಸೆನ್ಸೇಷನ್ ಹೇಗಿದೆ ಅಂತೇಳಿ ನೀವು ಮೆಷಿನ್ ಮೇಲೆ ಕಾಲಿಟ್ಟಾಗ ನಮಗೆ ಗೊತ್ತಾಗ್ತದೆ. ನಿಮ್ಮ ನರಗಳು ಸೆನ್ಸೇಷನ್ ಹೇಗೆ ಇದೆ ಅಂತೇಳಿ ನೀವು ಮೆಷಿನ್ ಮೇಲೆ ಕಾಲಿಟ್ಟಾಗ ನಮಗೆ ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ ಕೇಳಿದರೆ, ಮೆಷಿನಲ್ಲಿ ನಂಬರ್ ಬರ್ತಿದೆ ಅಲ್ವಾ? ಫಸ್ಟ್ ಲೈನಲ್ಲಿ ಏನು ಬರ್ತಿದೆ? ಮೆಷಿನ್ ಡಿಸ್ಪ್ಲೇಯಲ್ಲಿ ಫಸ್ಟ್ ಲೈನಲ್ಲಿ ಎಂತ ಬರ್ತಿದೆ? ಟೈಮ್ ಬರ್ತಿದೆ. ಎಷ್ಟು ನಿಮಿಷ? 30 ನಿಮಿಷ, 30 ಮಿನಿಟ್ಸ್ ಅಲ್ವಾ? ಟೈಮ್ ಆದ ನಂತರ ಮತ್ತೊಂದು ಫುಟ್ ಅಂತ ಬರ್ತಿದೆ ನೋಡಿ ಮಧ್ಯದಲ್ಲಿ, ನೋಡಿದ್ದೀರಾ? ಫುಟು ಅದೆಷ್ಟಿರ್ತದೆ? 1 ರಿಂದ 99 ಇರ್ತದೆ. ಓಕೆನಾ? ಎಷ್ಟು? 1 to 99 ಇರ್ತದೆ. ನಿಮ್ಮ ನಂಬರ್ ನೋಡ್ಕೊಂಡಿದ್ದೀರಾ ನೀವೆಲ್ಲರೂ? ಎಲ್ಲರೂ ನೋಡಿದ್ದೀರಲ್ಲ? ಓಕೆ. ಒಬ್ಬರೊಬ್ಬರಿಗೆ ಕೇಳ್ತಾ ಹೋದರೆ ಸುಮಾರು ಹೊತ್ತಾಗ್ತದೆ. 10ರ ಒಳಗಡೆ ಯಾರ್ಯಾರು ತಗೊಂಡಿದ್ದೀರಾ ಕೈ ಎತ್ತಿ. ನನಗೆ 10ರ ಒಳಗೆ ಸೆನ್ಸ್ ಆಯ್ತು 100 ಕೈ ಎತ್ತಿ. 10ರ ಒಳಗೆ 5, 6ರಲ್ಲೇ ಗೊತ್ತಾಯ್ತು ನಂಗೆ 100 ಕೈ ಎತ್ತಿ. ಯಾರಿಲ್ವಾ? 10ಕ್ಕಿಂತ ಜಾಸ್ತಿ, 20ಕ್ಕಿಂತ ಕಡಿಮೆ, 15, 16ರಲ್ಲಿ ಗೊತ್ತಾದವು. ಓಕೆ. 20, 30ರ ಒಳಗಡೆ ಗೊತ್ತಾದವರು 25, 26 ಜಾಸ್ತಿ ಜನ ಇದ್ರಲ್ವಾ? 25, 26. ಓಕೆ. 30, 40ರ ಮಧ್ಯದಲ್ಲಿ 35, ಹೌದು, ಎಬವ್ 30, ಬಿಲೋ 40. 35, 40ರ ಒಳಗಡೆ ಗೊತ್ತಾಯಿತು ನನಗೆ 100 ಕೈ ಎತ್ತಿ. 40ಕ್ಕಿಂತ ಜಾಸ್ತಿ, 50ಕ್ಕಿಂತ ಕಡಿಮೆ ಯಾರಿದ್ದೀರ ಕೈ ಎತ್ತಿ. 45, 46. ಓಕೆ. 50, 60ರಲ್ಲಿ ಇದ್ದೀರಲ್ಲ? 50, 60ರಲ್ಲಿ ಗೊತ್ತಾಗ್ತಾ ಇದ್ದೀನಿ. 60, 70 ಇದ್ದೀರಾ? ಇಲ್ಲಲ್ಲ? 70, 99 ಯಾರೋ ಒಬ್ಬರಿದ್ರಾ? ಇಬ್ಬರಿದ್ದೀರಾ? ಇಬ್ಬರು ಮಾತ್ರ ಇದ್ದಾರಲ್ವಾ? 99 ಖುಷಿ ನೋಡಿ ಮತ್ತೆ ನಿಮಗಲ್ಲ? ಓಕೆ.
ಓಕೆ, ಎಲ್ಲರದು ಒಂದೇ ಥರ ಇದೆಯಾ? ಇಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಇದೆ ಅಲ್ವಾ? ಹೇಗೆ ಇದೆ ಹೇಳಿ ನೋಡುವ. ಇದು ಹೇಗೆ ವರ್ಕ್ ಆಗ್ತದೆ ಕೇಳಿದರೆ, ನಿಮ್ಮ ಸೆನ್ಸರಿ ನರ್ವ್ಸ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದರೆ ಒಂದು 10 ನಂಬರ್ ಒಳಗಡೆ ನಿಮಗೆ ಜುಮ್ ಆಗ್ತದೆ. 5, 6ರಲ್ಲಿ ನಿಮಗೆ ಎಂಥದ್ದು ಆಗ್ತಾಯಿದೆ ಅಂತೇಳಿ ಗೊತ್ತಾಗ್ತದೆ. ಓಕೆನಾ? ಇಲ್ಲದಿದ್ದರೆ ಒಂದು 15, 20 ಆದರೂ ಗೊತ್ತಾಗಬೇಕು. 25 ಇಟ್ಟರು ನನಗೇನು ಗೊತ್ತಾಗೋದಿಲ್ಲ, 30 ಇಟ್ಟರು ಗೊತ್ತಾಗೋದಿಲ್ಲ ಅಂದರೆ ನಿಮಗೆ ವಾಕಿಂಗ್ ಅವಶ್ಯಕತೆ ಇರ್ತದೆ, ರಕ್ತ ಸಂಚಾರದ ಅವಶ್ಯಕತೆ ಇರ್ತದೆ, ಒಳ್ಳೆ ನಿದ್ದೆಯ ಅವಶ್ಯಕತೆ ಇರ್ತದೆ, ನಿಮಗೆ ವ್ಯಾಯಾಮದ ಅವಶ್ಯಕತೆ ಇದೆ. 35, 40 ಇಟ್ಟರು ಗೊತ್ತಾಗೋದಿಲ್ಲ ಅಂದರೆ ಈ ಡಯಾಬಿಟಿಕ್ ನ್ಯೂರೋಪತಿ, ಶುಗರಿಂದಾಗಿ ಡಯಾಬಿಟಿಕ್ ನ್ಯೂರೋಪತಿ ಶುರುವಾದರೆ 35, 40 ಇಟ್ಟರು ಗೊತ್ತಾಗೋದಿಲ್ಲ. ಓಕೆನಾ? ಹಾಂ, ಅಂದರೆ 40, 50 ಇಟ್ಕೊಂಡ್ರೆ ತುಂಬ ಜಾಸ್ತಿ ಶುಗರ್ ಇರೋರಿಗೆ, 5-6 ವರ್ಷ ಆಗಿರೋರಿಗೆ ಶುಗರ್ ಆಗಿ ಮಂಡಿ ನೋವು, ಗಂಟು ನೋವೆಲ್ಲ ಆಗಿ ಈ ರೀತಿ ಇದ್ದರೆ ಸೆನ್ಸೇಷನ್ ಇರೋದಿಲ್ಲ ಕೆಲವರಿಗೆ. ಈ 80, 90, 99 ಕೆಲವರು ಮಾತ್ರ ಇದ್ದರು. ಇವರೆಲ್ಲ ಯಾರಂದರೆ ಡಯಾಬಿಟಿಕ್ ನ್ಯೂರೋಪತಿ, ಸುಮಾರು ವರ್ಷ ಶುಗರ್ ಇರೋರು, ಸುಮಾರು ವರ್ಷದಿಂದಾಗಿ ಡಯಾಬಿಟಿಕ್ ನ್ಯೂರೋಪತಿ, ಕಾಲಿನಲ್ಲಿ ಸ್ಪರ್ಶಜ್ಞಾನ ಕಡಿಮೆ ಆಗಿರೋರು. ಈ ರೀತಿ ಸ್ಪರ್ಶಜ್ಞಾನ ನಿಮ್ಮ ಲೆವೆಲ್ ಹೇಗಿದೆ ಅಂತೇಳಿ ಗೊತ್ತಾಗ್ತದೆ ಇದರಲ್ಲಿ. ಓಕೆನಾ? ಅಂದರೆ 5 10 ಇರೋರೆಲ್ಲ ನಾನು 100% ಪರ್ಫೆಕ್ಟ್ ಇದ್ದೀನ ಕೇಳಿದರೆ ನಿಮ್ಮ ಸೆನ್ಸರಿ ನರ್ವ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಅಂದರೆ ಎಲ್ಲದಕ್ಕೂ ಇದೇ ಮಾನದಂಡ ಅಲ್ಲ. ಅರ್ಥ ಆಯ್ತಾ ನಿಮಗೆ? ಹಾಗಾಗಿ ಒಬ್ಬೊಬ್ರದ್ದು ಒಂದೊಂದು ನಂಬರ್ ತಗೊಳ್ಳೋದು. ಆವಾಗ ಸುಮಾರು ಜನ 70, 80, 99 ಇಟ್ಕೊಂಡ್ರೆ ಡಯಾಬಿಟಿಕ್ ನ್ಯೂರೋಪತಿ ಎಕ್ಸ್ಟ್ರೀಮ್ ಲೆವೆಲ್. ಹಾಗಿದ್ರೆ ಶುಗರ್ ಇರೋರಿಗೆಲ್ಲ 40, 50 ತಗೊಂಡಿದೆ ಇಲ್ಲಿ ಸುಮಾರು ಜನರಿಗೆ ಅಲ್ವಾ? ಇವರಿಗೆಲ್ಲ ಫ್ಯೂಚರಲ್ಲಿ ನೀವು ಶುಗರ್ ಬರದೇ ಇರುವಾಗ ನೀವು ತಡೆಗಟ್ಟಬೇಕಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಈ ಥೆರಪಿಯನ್ನು ಯೂಸ್ ಮಾಡಬೇಕಾಗ್ತದೆ. ಈ ರೀತಿ ವರ್ಕ್ ಆಗ್ತದೆ ಇದು. ಅಂದರೆ ಸೆನ್ಸರಿ ನರ್ವ್ಸು, ಮೋಟರಿ ನರ್ವ್ಸ್ ಅಂತ 2 ನರ ಇದೆ. ಒಂದು ಮೋಟರಿ ನರ್ವ್ಸ್ ಹೇಗೆ ಕೆಲಸ ಮಾಡ್ತದೆ ಅಂದರೆ, ನಿಮ್ಮ ದೇಹದಲ್ಲಿ ಯಾವುದೇ ಭಾಗ ಚಲನೆ ಆಗಬೇಕಂದ್ರೆ ಮೋಟರಿ ನರ್ವ್ಸ್ ಕೆಲಸ ಮಾಡಬೇಕು. ಕನ್ನಡದಲ್ಲಿ ಕ್ರಿಯಾವಾಹಿನಿ ನರಗಳು ಅಂತ ಕರಿತೀವಿ. ಈ ಸೆನ್ಸರಿ ನರ್ವ್ಸ್ ಹೇಗೆ ಕೇಳಿದರೆ, ನಿಮ್ಮ ದೇಹದಲ್ಲಿ ನೀವು ಐಸ್ ಮುಟ್ಟಿದರೆ ಕೋಲ್ಡ್ ಸಿಗ್ನಲನ್ನು, ಬಿಸಿ ಮುಟ್ಟಿದರೆ ಬಿಸಿಯ ಸಿಗ್ನಲನ್ನು, ನೋವಾದರೆ ಕಾಲಿಗೆ ಮುಳ್ಳು ಚುಚ್ಚಿದರೆ ಆ ನೋವಿನ ಸಿಗ್ನಲನ್ನು ಮೆದುಳಿಗೆ ತಗೊಂಡೋಗಿ ಕೊಡುವಂಥದ್ದು ಸೆನ್ಸರಿ ನರ್ವ್ಸ್. ಮೋಟರಿ ನರ್ವ್ಸ್ ಅಥವಾ ಕ್ರಿಯಾವಾಹಿನಿ ನರ ಹೇಗೆ ಕೆಲಸ ಮಾಡ್ತದೆ ಕೇಳಿದರೆ, ನಿಮ್ಮ ಕೈ ಎತ್ತೋದು, ಕೈ ಬೆರಳು ಮಡಚೋದು, ಕಾಲಲ್ಲಿ ಹೆಜ್ಜೆ ಹಾಕಿ ನಡೆಯೋದು, ನಿಮ್ಮ ದೇಹದಲ್ಲಿ ಚಲನೆ ಆಗಬೇಕಂದ್ರೆ ಮೋಟರಿ ನರ್ವ್ಸ್ ಸಪೋರ್ಟ್ ಮಾಡಬೇಕು. ಅರ್ಥ ಆಯ್ತು ನಿಮಗೆ? ಈ ರೀತಿ ಇದು ವರ್ಕ್ ಆಗ್ತದೆ. ಈ ಸ್ಟ್ರೋಕ್ ಆಗಿರೋರಿಗೆ ಕೈ ಎತ್ತಲಿಕ್ಕೆ ಆಗೋದಿಲ್ಲ ಅಲ್ವಾ? ಸ್ಟ್ರೋಕ್ ಆದವರಿಗೆ ಕೈ ಎತ್ತಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಕೈ ನೋಡಲಿಕ್ಕೆ ಚೆನ್ನಾಗಿರ್ತದೆ, ನೋಡಲಿಕ್ಕೆ ಚೆನ್ನಾಗಿದೆ, ಆದರೂ ಯಾಕೆ ಎತ್ತಲಿಕ್ಕೆ ಆಗೋದಿಲ್ಲ? ಅವರ ಮೋಟರಿ ನರ್ವ್ಸ್ ಬ್ರೈನಿಂದ ಕನೆಕ್ಷನ್ ಕಟ್ ಆಗಿದೆ. ಅರ್ಥ ಆಯ್ತು ನಿಮಗೆ? ಇದರಿಂದ ವೆರಿ ವೆರಿ ಇಂಪಾರ್ಟೆಂಟ್. ಈ ನರಮಂಡಲದ ಆರೋಗ್ಯ ಎನ್ನುವಂಥದ್ದು ನಾವು ಚೆನ್ನಾಗಿ ಕಾಪಾಡ್ಕೋಬೇಕು. ನೀವು ರೆಗ್ಯುಲರ್ ಆಗಿ ಥೆರಪಿ ತಗೊಳ್ಳೋದ್ರಿಂದ ನಿಮ್ಮ ಸೆನ್ಸೇಷನ್ ಲೆವೆಲ್, ಮೋಟರಿ ನರ್ವ್ಸ್ ಎನ್ನುವಂಥದ್ದು, ಸೆನ್ಸರಿ ನರ್ವ್ಸ್ ಎನ್ನುವಂಥದ್ದು ಚೆನ್ನಾಗಿ ವರ್ಕ್ ಆಗ್ತದೆ. ಓಕೆನಾ? ಅದಾದ ನಂತರ ಸುಮಾರು ಜನ ವೆರಿಕೋಸ್ ವೇನ್ ಇರೋರು ಕೈ ಎತ್ತಿದ್ರಲ್ವ, ಕಾಲಲ್ಲಿ ಗಂಟಾಗಿರ್ತದೆ. ಹೌದು, ವೆರಿಕೋಸ್ ವೇನ್ ಇರೋರು. ಇದು ಜಾಸ್ತಿ ಬರೋದು ಯಾರಿಗೆ ಕೇಳಿದ್ರೆ, ಸುಮಾರು ವರ್ಷ ನಿಂತ್ಕೊಂಡು ಕೆಲಸ ಮಾಡೋರಿಗೆ, ಆರ್ಮಿಯಲ್ಲಿರೋರಿಗೆ, ಪೊಲೀಸ್ನವರಿಗೆ ಕೈ ಕೆಳಗೆ ಮಾಡಿ. ಅಂಗಡಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ನಿಂತು ಕೆಲಸ ಮಾಡ್ತಾರೆ ನೋಡಿ, ಅಂಥವರಿಗೆ. ಲೇಡೀಸ್ಗೆಲ್ಲ ಬರ್ತದೆ ಬೇಗ. ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಇದು ಕಾಮನ್ ಆಗಿ ಎಲ್ಲರಿಗೂ ಬರ್ತದೆ. ಕೆಲವರಿಗೆ ಡೆಲಿವರಿ ಆದಮೇಲೆ ಹೋಗ್ತದೆ, ಇನ್ನು ಕೆಲವರಿಗೆ ಹೋಗೋದಿಲ್ಲ, ಹಾಗೇ ಇರ್ತದೆ. ಇದು 2 ಥರ ಇರ್ತದೆ. ಕೆಲವರಿಗೆ ದಪ್ಪ ಗಂಟು ಥರ ಆಗಿರ್ತದೆ, ಇನ್ನು ಕೆಲವರಿಗೆ ಈ ಸ್ಪೈಡರ್ ವೆಬ್, ಜೇಡರ ಬಲೆ ಥರ ಸ್ಪ್ರೆಡ್ ಆಗಿರ್ತದೆ. ಎಲ್ಲಿ? ಕಾಲಿನಲ್ಲಿ ಕಾಫ್ ಮಸಲ್, ಮೀನಖಂಡದಲ್ಲಿ, ತೊಡೆಯಲ್ಲಿ, ತೈಸಲ್ಲಿ, ಪಾದದವರೆಗೆ ಸ್ಪ್ರೆಡ್ ಆಗಿರ್ತದೆ ಕೆಲವರಿಗೆ. ಇದರಿಂದ ಎಂತಾದರೂ ಪ್ರಾಬ್ಲಮ್ ಇದೆ ಕೇಳಿದರೆ, ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದರೆ ಮಾತ್ರ ಪ್ರಾಬ್ಲಮ್. 10 ವರ್ಷದಿಂದ ಎಲ್ಲೋ ಒಂದು ಕಡೆ ಒಂದೇ ಥರ ಇದೆ ಅಂದರೆ ಇದರಿಂದ ಯಾವುದೇ ರೀತಿಯ ನೋ ಪ್ರಾಬ್ಲಮ್, ಏನೂ ಆಗೋದಿಲ್ಲ. ವರ್ಷ ಸ್ವಲ್ಪ ಜಾಸ್ತಿ ಆದ ಹಾಗೆ ನಿಮಗೆ ಕಾಣ್ತಾ ಇದೆ ಅಂದರೆ, ಒಂದು ದಿನ ಸ್ನಾನ ಮಾಡುವಾಗ ಅಥವಾ ಎಂಥದ್ದು ಮೈ ತಿಕ್ಕೊಳ್ಳುವಾಗೆಲ್ಲ ಓಪನ್ ಆಯ್ತಂದರೆ ಬ್ಲೀಡಿಂಗ್ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಸರ್ ಆಗ್ತದೆ ಇದು. ಓಕೆನಾ? ದೇಹದ ಹೊರಗಡೆ ಅಲ್ಸರ್ ಆಗೋದು 2 ಕಾರಣಗಳಿಗೆ. ಒಂದು ವೆರಿಕೋಸ್ ವೇನ್ ಅಲ್ಸರ್, ಇನ್ನೊಂದು ಡಯಾಬಿಟಿಕ್ ನ್ಯೂರೋಪತಿಯಿಂದ ಗ್ಯಾಂಗ್ರೀನ್ ಆದಾಗ. ಓಕೆನಾ? ಇದು ನಮ್ಮ ಥೆರಪಿಯಿಂದ ನ್ಯಾಚುರಲ್ ಆಗಿ. ಇಲ್ಲಿ ಬಂದ ಮೇಲೆ ವೆರಿಕೋಸ್ ವೇನ್ ಕಡಿಮೆ ಆಗಿರೋರು ಯಾರಾದರೂ ಇದ್ದೀರಾ? ಇಲ್ಲಿ ಬಂದ ಮೇಲೆ ಎಷ್ಟು ದಿವಸ ಆಯಿತು? 10 ದಿವಸ ಆಯಿತಾ ಮೇಡಮ್? ಯಾರಿದ್ದಾರಾ ವೆರಿಕೋಸ್ ವೇನ್ ಕಡಿಮೆ ಆಗಿರೋರು? ಇದ್ದೀರಾ? ಓಕೆ, 10 ದಿವಸದಲ್ಲಿ ಕಡಿಮೆ ಆಗಿದೆಯಾ? ಓಕೆ, ಅಂದರೆ ಕಡಿಮೆ ಆಗ್ತದೆ. ಎಲ್ಲರಿಗೂ ಒಂದೇ ಸಲ ಆಗೋದಿಲ್ಲ, ಕೆಲವರಿಗೆ ಟೈಮ್ ತಗೊಳ್ತದೆ. ಅರ್ಥ ಇದೆ ನಿಮಗೆ? ವೆರಿಕೋಸ್ ವೇನ್ಗೆ ದಿ ಬೆಸ್ಟ್ ರಿಸಲ್ಟ್ ಇದೆ ನಮ್ಮ ಥೆರಪಿಯಿಂದ. ನೀವು ಡಾಕ್ಟ್ರ್ ಹತ್ರ ಹೋದರೆ ಹೋಗ್ಬೋದು, ಟ್ರೀಟ್ಮೆಂಟ್ ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಸರ್ಜರಿ ಮಾಡಿದ್ರೆ ಪುನಃ ಕಾಣಿಸ್ಕೊಂಡಿರುವಂಥ ಎಕ್ಸಾಂಪಲ್ಗಳು ಸುಮಾರಿದೆ.
ಟೈಟಾಗಿ ಸಾಕ್ಸ್ ಕೊಡ್ತಾರೆ, ಸ್ಟಾಕಿನ್ಸ್ ಕೊಡ್ತಾರೆ. ಅಗೈನ್ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ಪ್ರಾಬ್ಲಮ್ ಇದೆ. ಓಕೆನಾ? ನಮ್ಮ ಥೆರಪಿಯಿಂದ ನ್ಯಾಚುರಲ್ ಆಗಿ ಸುಮಾರಷ್ಟು ಜನರಿಗೆ ವೆರಿಕೋಸ್ ವೇನ್ ಅನ್ನೋದು ಕಡಿಮೆ ಆಗಿದೆ. ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೂ ಹಾಗೆ ನಮ್ಮ ಥೆರಪಿಯಿಂದ. ಥೈರಾಯ್ಡ್ ಇದೆ ಎಷ್ಟು ಜನರಿಗೆ? ಥೈರಾಯ್ಡ್ ಕಡಿಮೆ ಇದೆ ಅಲ್ವಾ? ಹೌದು. ಥೈರಾಯ್ಡಿಗೂ ಹಾಗೆ, ಥೈರಾಯ್ಡ್ ಗ್ಲ್ಯಾಂಡ್ ಗಂಟಲಲ್ಲಿ ಇರ್ತದೆ. ಲೇಡೀಸ್ಗೆ ಪ್ರಾಬ್ಲಮ್ ಜಾಸ್ತಿ ಥೈರಾಯ್ಡ್. ಥೈರಾಕ್ಸಿನ್ ಎನ್ನುವಂಥ ಇದು ಹಾರ್ಮೋನನ್ನು ರಿಲೀಸ್ ಮಾಡ್ತದೆ ಇದು ಥೈರಾಕ್ಸಿನ್. ಓಕೆನಾ? ನಮ್ಮ ಥೆರಪಿ ಕೈಗೆ 10 ನಿಮಿಷ ನೀವು ಥೆರಪಿ ತಗೊಳ್ಬೇಕು, ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಓಕೆನಾ? ನೀವು ಥೆರಪಿಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಾ, ಮೆಷಿನ್ ಇದಾದ ನಂತರ ನಾನು ಎಂತ ಮಾಡಬೇಕಂತ ಕೇಳಿದ್ರೆ, ನೀವು ಬೇಕಾದವರು ಮೆಷಿನನ್ನು ಪರ್ಚೇಸ್ ಮಾಡ್ಬೋದು. ಯಾರಿಗೂ ನಾವು ಫೋರ್ಸ್ ಮಾಡೋದಿಲ್ಲ. ನಿಮಗೆ ಚೆನ್ನಾಗಿ ಆಗಿದೆಯಾ, ಇಂಪ್ರೂವ್ಮೆಂಟ್ ಇದೆಯಾ, ರಿಸಲ್ಟ್ ಇದೆಯಾ, ನೀವು ಬೇಕಾದವ್ರು ಮೆಷಿನನ್ನು ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲಿ ಥೆರಪಿಯನ್ನು ತಗೊಳ್ಬೋದು. ಓಕೆನಾ? ಈ ಮನೆಗೆ ತಗೊಂಡೋಗ್ಬೇಕಂತೇಳಿ ಕೆಲವರು ಸುಮಾರು ಜನ ಕೇಳಿದ್ದಾರೆ. ಆ ರೀತಿ ತಗೊಂಡು ಹೋಗುವವರು ಮನೆಯಲ್ಲಿ ಹೇಗೆ ಯೂಸ್ ಮಾಡಬೇಕಂತೇಳಿ ಒಂದು 10 ನಿಮಿಷ ಹೇಳಿ ನಾನು ಮಾತು ಮುಗಿಸ್ತೀನಿ. 10 ನಿಮಿಷ. ಓಕೆನಾ? ಓಕೆ. ಮೆಷಿನು ನೀವು ಮನೆಗೆ ತಗೊಂಡೋಗ್ತಾ ಇದ್ದೀರಂದರೆ, ಪುರ್ಸೊತ್ತಿದೆ ಅಂತೇಳಿ ಬೆಳಗಿಂದ ಸಂಜೆವರೆಗೆ ಕಾಲಿಟ್ಕೊಂಡು ಕೂತ್ಕೊಂಡು ಥೆರಪಿ ತಗೊಳ್ಳುವ ಹಾಗೆ ಇಲ್ಲ. ಓಕೆನಾ? ಕೆಲವರಿಗೆ ಅಂತೇಳಿ ಇಲ್ಲಿ ಒಂದೇ ಸಲ ಕೊಡ್ತಾರೆ, ನಾಳೆಯಿಂದ ಮೆಷಿನ್ ನಂದಲ್ಲ, ಮೆಷಿನ್ ಓನರ್ ನಾನು, ಬೆಳಗಿಂದ ಸಂಜೆವರೆಗೆ ಒಳ್ಳೆ ಮಜಾ ಮಾಡುವ ಅಂತೇಳಿ ಕೆಲವರಿಗೆ ಖುಷಿ ಆಗ್ತದೆ. ಇದು ಹಾಗೆ ತಗೊಳ್ಳುವಾಗೆ ಇಲ್ಲ. ಒಂದು ಥೆರಪಿ ಅಂದರೆ ಅರ್ಧ ಗಂಟೆ. ಬೆಳಿಗ್ಗೆ ಒಂದು ಸಲ ತಗೊಂಡ್ರೆ ಮತ್ತು ಸಾಯಂಕಾಲ ಇನ್ನೊಂದು ಸಲ ಥೆರಪಿನ ತಗೊಳ್ಬೋದು. 2 ಸಲ ತಗೊಂಡ್ರೆ ಸಾಕು. ಎಷ್ಟು ನಂಬರ್ ಇಟ್ಕೊಳ್ಬೇಕು? ನಿಧಾನಕ್ಕೆ ಹೀಗೆ ಶೇಕ್ ಆಗ್ತದೆ, ನಿಮ್ಮ ಕಾಲು ಬೆರಳು ಶೇಕ್ ಆಗೋದು ಕಾಣ್ತದೆ, ಅಷ್ಟು ಮಾತ್ರ ಇಟ್ಕೊಳ್ಳಿ. ಕೆಲವರಿಗೆ ಅಂತೇಳಿ ಸ್ವಲ್ಪ ಪ್ರಶಾಂತ್ ಅವರು ಮೇಡಮಲ್ಲಿ ಆಚೆ ಈಚೆ ಹೋದರೆ ಎಂತ ಮಾಡೋದು ಹೇಳಿ, ಕೆಲವರು ಬಗ್ಗಿ ಜಾಸ್ತಿ ಮಾಡ್ಕೊಳ್ಳೋದಲ್ವಾ. ಇಲ್ಲಿವರೆಗೆ ಕುಣಿತಾ ಇದೆ, ನನಗೆ ಇಲ್ಲಿವರೆಗೂ ಕುಣಿಬೇಕಂತ ಆಸೆ. ಕೆಲವರಿಗೆ ಡ್ಯಾನ್ಸ್ ಮಾಡೋದು, ಕೆಲವರು 20ರಲ್ಲಾದರೆ 20 ಇಟ್ಕೊಳ್ಳಿ, 70ರಲ್ಲಾದರೆ 70 ಇಟ್ಕೊಳ್ಳಿ. ಆದರೆ 20 ಇರೋರು 70 ಇಟ್ಟು ನೋಡೋದು ಬೇಡ. ಓಕೆನಾ? ಹಾಗೆ. ಓಕೆ. ಒಂದ್ಸಲ ಇಟ್ಟರು ಎಂತ ಪ್ರಾಬ್ಲಮ್ ಎಂತ ಇಲ್ಲ, ಅಗತ್ಯ ಇಲ್ಲ. ಓಕೆ. ಅದಾದಮೇಲೆ ಎಷ್ಟು ವರ್ಷದ ನಂತರ ತಗೊಳ್ಬೋದು? ಹುಟ್ಟಿದಾಗಿಂದ ನರಗಳಲ್ಲಿ ಪ್ರಾಬ್ಲಮ್ ಇರ್ತದೆ ಕೆಲವರಿಗೆ. ಈ ಭಾಗದಲ್ಲಿ ಎಂಡೋಸಲ್ಫಾನ್ದೆಲ್ಲ ಕೆಲವೊಂದೆಲ್ಲ ಪ್ರಾಬ್ಲಮ್ ಇದೆ ನೋಡಿ, ಅಂಥವರಿಗೆಲ್ಲ ತುಂಬ ರಿಸಲ್ಟ್ ಆಗಿದೆ. ಕೆಲವರು ನಡಿಲಿಕ್ಕೆ ಶುರು ಮಾಡಿದ್ದಾರೆ. ಕೈಗಳಲ್ಲಿ ಕಾಲುಗಳಲ್ಲಿ ಮೂಮೆಂಟ್ ಶುರುವಾಗಿದೆ ತುಂಬ ಜನರಿಗೆ. 8 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ಥೆರಪಿ ತಗೋಬೋದು. ಡೈಲಿ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಕಾಯಿಲೆ ಇದ್ರೂ ಇಲ್ಲದಿದ್ದರೆ, ಅಂದರೆ ನಿಮ್ಮ ಮನೆಗೆ ಮಿಷಿನ್ ತಗೊಂಡೋಗಿದ್ದೀರಿ, ನಿಮ್ಮ 18 ವರ್ಷ ಆಗಿರುವಂಥ ಮಕ್ಕಳಿಗೆ ಯಾರಿಗಾದರೂ ಕಾಯಿಲೆ ಇಲ್ಲ, ಪಪ್ಪ ಅಮ್ಮ ನಾನು ಒಂದು ಸಲ ಥೆರಪಿ ತಗೊಳ್ಳ ಅಂತ ಕೇಳಿದರೆ, ನಿಂಗೆ ಎಂಥದ್ದು ಪ್ರಾಬ್ಲಮ್ ಇಲ್ಲ, ನೀನು ತಗೊಳ್ಳೋದು ಬೇಡ ಅಂತ ಹೇಳೋದು ಬೇಡ, ತಗೊಳ್ಬೋದು. ನನಗೆ ಎಂಥದ್ದು ಪ್ರಾಬ್ಲಮ್ ಇಲ್ಲ, ಕಳೆದ 11 ವರ್ಷದಿಂದ ನಿರಂತರವಾಗಿ ಬೆಳಿಗ್ಗೆ ಇದ್ದರೆ ಫಸ್ಟ್ ಥೆರಪಿಯೇ ತಗೊಳ್ಳೋದು. ನನ್ನ ಕಾರಲ್ಲಿ ಯಾವಾಗಲೂ ಒಂದು ಮೆಷಿನ್ ಇರ್ತದೆ. ಓಕೆನಾ? ನೋ ಪ್ರಾಬ್ಲಮ್. ನಂಗೆ ಅದನ್ನು ನಾನು ಥೆರಪಿ ತಗೊಳ್ತಾ ಇರ್ತೀನಿ ಡೈಲಿ. ಅದಾದ ಪ್ರಿವೆನ್ಷನ್ ಪರ್ಪಸ್ಗೂ ಥೆರಪಿಯನ್ನು ತಗೋಬೋದು. ಡೈಲಿ ಯಾರು ತಗೊಳ್ಬೇಕು? 40 ವರ್ಷ ಆಗಿರೋರು, ಕಾಯಿಲೆ ಇದ್ದರೂ ಇಲ್ಲದಿದ್ದರೂ ಡೈಲಿ ತಗೊಳ್ಳಿ ನೀವು. ಎಲ್ಲಿವರೆಗೆ? ನಾವು ಇರುವ ತನಕ ತಗೊಳ್ಬೋದು. ಓಕೆನಾ? 40 ವರ್ಷದ ನಂತರ ಯಾಕಂತ ನಾನು ಹೇಳೋದಂದರೆ, ನಮ್ಮ ದೇಹದಲ್ಲಿ ರೀಜನರೇಟಿವ್ ಸೆಲ್ಸ್ ಮತ್ತು ಡಿಜನರೇಟಿವ್ ಸೆಲ್ಸ್ ಅಂತ ಇರ್ತದೆ. ಒಂದು ದಿನದಲ್ಲಿ ಲಕ್ಷಾಂತರ ಜೀವಕೋಶಗಳು ನಮ್ಮ ದೇಹದಲ್ಲಿ ಹುಟ್ಟುಕೊಳ್ತದೆ, ಲಕ್ಷಾಂತರ ಜೀವಕೋಶಗಳು ಸಾಯ್ತದೆ. 40 ವರ್ಷದವರೆಗೆ ನಿಮ್ಮ ದೇಹದಲ್ಲಿ ಹುಟ್ಟಿಕೊಳ್ಳುವಂಥ ಜೀವಕೋಶಗಳ ಸಂಖ್ಯೆ ಜಾಸ್ತಿ, ಸಾಯುವಂಥ ಜೀವಕೋಶಗಳ ಸಂಖ್ಯೆ ಕಡಿಮೆ. 40 ವರ್ಷ ಆದ ನಂತರ ಸಾಯುವಂಥ ಜೀವಕೋಶಗಳ ಸಂಖ್ಯೆ ಜಾಸ್ತಿ, ಹುಟ್ಟಿಕೊಳ್ಳುವಂಥ ಜೀವಕೋಶಗಳ ಸಂಖ್ಯೆ ಕಡಿಮೆ. ಆವಾಗ ನಮಗೆ ಗೊತ್ತಾಗೋದು ವಯಸ್ಸಾಗಿದೆ ಅಂತೇಳಿ. ಅರ್ಥ ಆಯ್ತು ನಿಮಗೆ? ಅಂದರೆ ನಮಗೆ ದೇವರು 2 ಆಯಸ್ಸನ್ನು ಕೊಟ್ಟಿದ್ದಾನೆ. ಒಂದು ಕ್ರೋನಾಲಜಿಕಲ್ ಏಜ್ ಮತ್ತು ಬಯಾಲಜಿಕಲ್ ಏಜ್ ಅಂತ ಕರಿತೀವಿ. 2 ಆಯಸ್ಸು. ಹೇಗೆ ಗೊತ್ತಾ? ಒಂದು ಕ್ರೋನಾಲಜಿಕಲ್ ಏಜ್ ಮತ್ತು ಬಯಾಲಜಿಕಲ್ ಏಜ್ ಅಂತ ಕರಿತೀವಿ. ಕ್ರೋನಾಲಜಿಕಲ್ ಏಜ್ ಅಂತ ಹೇಳಿದರೆ ಹುಟ್ಟಿದ ದಿನಾಂಕದ ಪ್ರಕಾರ ನಿಮ್ಗೆ ಎಷ್ಟು ವಯಸ್ಸಾಗಿದೆ, ಅದು ಕ್ರೋನಾಲಜಿಕಲ್ ಏಜ್. ನಿಮ್ಮ ಬಾಡಿಗೆ ಎಷ್ಟು ವಯಸ್ಸಾಗಿದೆ ಅಂತ ನೋಡ್ಬೋದು, ನಿಮ್ಮ ದೇಹಕ್ಕೆ ಎಷ್ಟು ಏಜ್ ಆಗಿದೆ, ನಿಮ್ಮ ಆರ್ಗನ್ ಏಜ್ ಎಷ್ಟು ಅಂತ ನೋಡ್ಬೋದು. ಅರ್ಥ ಆಯ್ತಾ? ಇದು ಬಯಾಲಜಿಕಲ್ ಏಜ್. ಎಕ್ಸಾಂಪಲ್ಗೆ, ಸುಮಾರು ಜನ ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇರ್ತಾರೆ, 55-60 ವರ್ಷ ಆಗಿರ್ತದೆ, 40 ವರ್ಷ ಥರ ಕಾಣ್ತಾರೆ. ಎಕ್ಸಾಂಪಲ್, ಕನ್ನಡದಲ್ಲಿ ಹೀರೋ ಇದ್ದಾರೆ, ಕಿಚ್ಚ ಸುದೀಪ್. ಗೊತ್ತಲ್ಲ? ಸುದೀಪ್ ಗೊತ್ತಲ್ಲ? ಸುದೀಪ್ ಅವರಿಗೆ ಎಷ್ಟು ವರ್ಷ? 52 ವರ್ಷ. ನೋಡ್ಲಿಕ್ಕೆ ಎಷ್ಟು ವರ್ಷ ಥರ ಇದ್ದಾರೆ? ಸುದೀಪ್ ಎಷ್ಟು ವರ್ಷ ಥರ ಇದ್ದಾರೆ ನೋಡೋದಕ್ಕೆ? ಸ್ವಲ್ಪ ಒಂದು 40 ವರ್ಷ ಥರ ಇಲ್ವಾ? 40 ವರ್ಷ ಥರ ಇದ್ದಾರೆ. ಅಂದರೆ ಅವರ ಬಯಾಲಜಿಕಲ್ ಏಜ್ 40 ಇದೆ, ಅವರ ಆರ್ಗನ್ ಏಜ್ 40 ಇದೆ, ಅವರ ನಿಜವಾದ ಏಜು ಕ್ರೋನಾಲಜಿಕಲ್ ಏಜ್ ಎಷ್ಟು? 52. ಅರ್ಥ ಆಯ್ತು ನಿಮಗೆ? ಯಾರು ಒಳ್ಳೆ ವ್ಯಾಯಾಮ ಮಾಡ್ತಾರೆ ಡೈಲಿ, ಯಾರು ಒಳ್ಳೆ ನಿದ್ದೆ ಮಾಡ್ತಾರೆ, ಯಾರು ಒಳ್ಳೆ ಫುಡ್ ಹ್ಯಾಬಿಟನ್ನು ಹೊಂದಿದ್ದಾರೆ, ಇವರಿಗೆಲ್ಲ ಒಳ್ಳೆ ಶಿಸ್ತಿನ ಜೀವನವನ್ನು ನಡೆಸ್ತಾರೆ, ಅವರು 50 ವರ್ಷದವರು 40 ವರ್ಷ ಥರ ಕಾಣ್ತಾರೆ. ಅವರ ನಿಜವಾದ ವಯಸ್ಸು 50 ಆದರೂ ಅವರ ಬಾಡಿ ಏಜ್ ಎಷ್ಟಾಗಿರ್ತದೆ? 40 ಆಗಿರ್ತದೆ. ಯಾರು ಓವರ್ನೈಟ್ ಪಾರ್ಟಿ ಮಾಡಿ ಬಂದು 1 ಗಂಟೆ ರಾತ್ರಿಗೆ ಮಲಗ್ತಾರೆ, ಯಾರು ದಾರಿಯಲ್ಲಿರುವಂಥ ಫ್ರೈಡ್ ರೈಸ್, ಗೋಬಿ ಮಂಚೂರಿ, ಕಬಾಬ್ ಎಲ್ಲ ತಿಂದು ಬಂದು ರಾತ್ರಿ ಮತ್ತೆ ಊಟ ಮಾಡಿ ಮಲಗ್ತಾರೆ,
ಯಾರು ವ್ಯಾಯಾಮ ಅಂದರೆ ಲೈಫಲ್ಲಿ ಇಷ್ಟರೊಳಗಡೆ ಮಾಡಿಯೇ ಇಲ್ಲ, ಯಾರು ಶಿಸ್ತಿನ ಜೀವನವನ್ನು ನಡೆಸೋದಿಲ್ಲ, ಅವರು 40 ವಯಸ್ಸಿನವರು 80 ಒಂದು 50-55 ಥರ ಕಾಣ್ತಾರೆ ಅಲ್ವಾ. ನಾನು ಮೊನ್ನೆ ಒಂದು ತುಮಕೂರಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದ್ದೆ, 38 ವರ್ಷ ಅಂದರೆ ಲಿಟ್ರಲಿ ನೋಡೋದಕ್ಕೆ 60 ವರ್ಷ ಥರ ಇದ್ದಾರೆ, 38 ವಯಸ್ಸಂತೆ. ಅರ್ಥ ಆಯ್ತು ನಿಮಗೆ? ಅಂದರೆ ದೇವರು ನಮಗೆ ಹಣೆ ಬರೆಯುವಾಗ ಒಂದು ಪೇಜ್ ಬರೆದಿದ್ದಾನಂತೆ, ಇನ್ನೊಂದು ಪೇಜು ಖಾಲಿ ಇಟ್ಟಿದ್ದಾನೆ. ಯಾಕೆ ಹೇಳಿ? ನೀನೇ ಬರ್ಕೋ ಅಂತೇಳಿ. ನಾವು ಎಂತ ಬರ್ಕೋತೀವಿ ನಮಗೆ ಬಿಟ್ಟಿದ್ದು. ಇದನ್ನು ಕರೆಕ್ಟಾಗಿ ಬರೆದಿರೋದು ಜಪಾನ್ ಅವರು. ಅರ್ಥ ಆಯ್ತಾ? ದೇವರು ಒಂದು ಪೇಜ್ ಖಾಲಿ ಖಾಲಿ ಇಟ್ಟು ಕಳಿಸಿದ್ದಾನಲ್ಲ, ಅದನ್ನು ಕರೆಕ್ಟ್ ಬರೆದಿರೋದು ಜಪಾನ್ ಅವರು. ಜಪಾನ್ ಅವರು 95 ವರ್ಷ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವರು ಕೊಟ್ಟಿರುವಂಥ ಗಿಫ್ಟ್ ಅಲ್ಲ, ಅವರು ಅರ್ನ್ ಮಾಡಿರೋದನ್ನು. ಅರ್ಥ ಆಯ್ತಾ ನಿಮಗೆ? ಹೇಗೆ? ಜೀವನ ಪದ್ಧತಿ, ತಿನ್ನುವಂಥ ಆಹಾರ, ಓಕೆನಾ, ಒಳ್ಳೆ ವ್ಯಾಯಾಮ, ಒಳ್ಳೆ ನಿದ್ದೆ, ಒಳ್ಳೆ ಶಿಸ್ತಿನ ಜೀವನ, ಟೆನ್ಷನ್ ಫ್ರೀ ಲೈಫ್, ಈ ರೀತಿಯಾಗಿ ಅವರು ಲೈಫ್ ಎಕ್ಸ್ಪೆಕ್ಟೆನ್ಸಿ 95 ಅವರು ದೇವರು ಕೊಟ್ಟಿರುವಂಥದ್ದಲ್ಲ, ಅವ್ರು ಅರ್ನ್ ಮಾಡಿರುವಂಥದ್ದು. ನಮ್ಗೆ 68 ವರ್ಷ, ಭಾರತೀಯರು 40 ವರ್ಷದವ್ರು ನೋಡೋದಕ್ಕೆ 50 ವರ್ಷ ಥರ ಕಾಣ್ತಾರೆ, ಜಪಾನ್ ಅವರು ಕೊರಿಯರವರು 60 ವರ್ಷದವ್ರು 40 ವರ್ಷ ಥರ ಕಾಣ್ತಾರೆ. ಅರ್ಥ ಆಯ್ತು ನಿಮಗೆ? ಇದೇ ಟಾಪಿಕ್ ನಾನು ಮಾತಾಡುವಾಗ ಮೊನ್ನೆ ಬೆಂಗಳೂರಲ್ಲಿ ಒಂದ್ಸಲ ಟೈಮ್ಸ್ ಆಫ್ ಇಂಡಿಯಾದ ಒಬ್ಬರು ಮಾಜಿ ಪತ್ರಕರ್ತರು ಒಂದು ವಿಚಾರವನ್ನು ಹೇಳಿದರು. ಅವ್ರು ಏನು ಹೇಳಿದ್ರು ಕೇಳಿದರೆ, ವೀರಪ್ಪನ್ ಗೊತ್ತಲ್ಲ ನಿಮಗೆ? ವೀರಪ್ಪನ್ನ ಸತ್ತಾಗ ಅವರ ವೀರಪ್ಪನ್ ಪೋಸ್ಟ್ ಮಾರ್ಟಮ್ ಮಾಡಿರುವಂಥ ಡಾಕ್ಟರು ಈ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಪತ್ರಕರ್ತರ ಫ್ರೆಂಡ್ ಅಂತೆ. ಆ ಡಾಕ್ಟ್ರು ಒಂದು ವಿಚಾರ ಏನು ಹೇಳಿದ್ರು ಕೇಳಿದರೆ, ವೀರಪ್ಪನ ಲಂಗ್ಸ್ ಇದೆ ನೋಡಿ, ಶ್ವಾಸಕೋಶ, 25 ವರ್ಷದ ಹುಡುಗನ ಶ್ವಾಸಕೋಶ ಥರ ಇದೆ ಇದು. 25 ಇಯರ್ಸ್ ಏಜ್ ಅಂತೆ. ವೀರಪ್ಪನಿಗೆ ವಯಸ್ಸು ಎಷ್ಟು ಗೊತ್ತಾ? ಅವಾಗ ಸಾಯುವಾಗ 60-66 ವರ್ಷ ಆಗಿತ್ತು ಅಲ್ವಾ. ಅವರ ಲಂಗ್ಸ್ ಏಜ್ ಎಷ್ಟಾಗಿತ್ತು? 25 ಇಯರ್ಸ್. ಅರ್ಥ ಆಯ್ತು ನಿಮಗೆ? ಈ ದೇಹವನ್ನು ನಾವು ಚೆನ್ನಾಗಿ ಕಾಪಾಡಿಕೊಂಡ್ರೆ, ಈ ಲಂಗ್ಸ್ ಏಜ್ ಆ ರೀತಿ ಇದೆ ಅಂತ ಹೇಳಿದ್ರೆ, ಅಂದರೆ ಆ ಲಂಗ್ಸ್ ಜೀವಮಾನದಲ್ಲಿ ಹೊಗೆನೇ ನೋಡಲಿಲ್ಲ ಅಲ್ವಾ. ಅಂದರೆ ಪ್ಯೂರ್ ಆಕ್ಸಿಜನನ್ನು ಮಾತ್ರ ತಗೊಂಡಿದೆ, ಅಷ್ಟು ಪ್ಯೂರ್ ಆಗಿದೆ ಅದು, ಕಾಡಿನಲ್ಲಿ ಮಾತ್ರ ಇದೆ. ಅರ್ಥ ಇದೆ ನಿಮಗೆ? ಹಾಗಾಗಿ ಈ ದೇಹವನ್ನು ನಾವು ಮೇಂಟೈನ್ ಮಾಡಿದರೆ ನಮ್ಮ ಆಯಸ್ಸು ಇರ್ಬೋದು, ಆರೋಗ್ಯ ಇರುವಂಥದ್ದು ವೃದ್ಧಿ ಆಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು, ಓಕೆನಾ? ಓಕೆ. ಅದಾದಮೇಲೆ ಯಾರು ಈ ಥೆರಪಿ ತಗೋಬೇಕಾದಾಯಿತು, 2 ವರ್ಷ ವಾರಂಟಿ ಇರ್ತದೆ ಮಿಷಿನ್ಗೆ. ಎಂತಾದರೂ ಆದರೆ 2 ವರ್ಷ ಫ್ರೀ ಸರ್ವಿಸ್, ನೋ ಪ್ರಾಬ್ಲಮ್, ಓಕೆನಾ? ಅದಾದಮೇಲೆ ಕರೆಂಟ್ ಥೆರಪಿನ ಕೇಳ್ತಾರೆ ಕೆಲವರು ಅಲ್ವಾ. ಜುಮ್ ಆಗ್ತದೆ, ಶಾಕ್ ಹೊಡೆದಾಗ ಆಗ್ತದೆ ಅಲ್ವಾ. ಇದರಲ್ಲಿ ಯೂಸ್ ಮಾಡೋದು ಓನ್ಲಿ 5 ವೋಲ್ಟ್ಸ್ ಮಾತ್ರ ಕರೆಂಟ್ ಎಲೆಕ್ಟ್ರಿಕಲ್ ಫ್ರೀಕ್ವೆನ್ಸಿ. ಒಟ್ಟು 110 ರೀತಿಯ ಎಲೆಕ್ಟ್ರಿಕಲ್ ಫ್ರೀಕ್ವೆನ್ಸಿ ಇದೆ. ಅದರಲ್ಲಿ 2 ಮಾತ್ರ ಥೆರಪಿಗೆ ಯೂಸ್ ಮಾಡ್ತಾರೆ, ಒಂದು ಟೆನ್ಸ್, ಇನ್ನೊಂದು EMS. ಇದು ಯಾವುದು ಗೊತ್ತಾ? ಆರೆಂಜ್ ಕಲರ್ ಮಿಷಿನ್ ಇದೆ ನೋಡಿ ಇಲ್ಲಿ ಥೆರಪಿ ಕೊಡುವಾಗ, ಇದು EMS ಥೆರಪಿ. ನೀಲಿ ಕಲರ್ ಮಿಷಿನ್ ಇದೆ ನೋಡಿ, ಇದು ಟೆನ್ಸ್ ಥೆರಪಿ. ಓಕೆ. ಈ ಥೆರಪಿಯನ್ನು ಯಾರು ಯೂಸ್ ಮಾಡ್ತಾರೆ? ಇನ್ನು ನಮ್ಮ ಕಂಪ್ನಿದಲ್ಲ ಈ ಥೆರಪಿ, ಇದು ಆಲ್ರೆಡಿ ಮೆಡಿಕಲ್ ಸೈನ್ಸಲ್ಲಿದೆ. ಯಾರು ಯೂಸ್ ಮಾಡ್ತಾಯಿದ್ರು? ನ್ಯೂರೋಫಿಸಿಷಿಯನ್, ಫಿಸಿಯೋಥೆರಪಿಸ್ಟ್. ಹಾಸ್ಪಿಟಲಲ್ಲ ನೀವು ನೋಡಿದ್ರಲ್ಲ, ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಪ್ಯಾಚಸ್ ಯಾರು ತೊಗೊಂಡು ಬಂದಿದ್ದೀರಾ? ಸೊಂಟ ನೋವು ಅಂತೇಳಿ, ಕಾಲು ನೋವು, ಕುತ್ತಿಗೆ ನೋವು ಅಂತೇಳಿ ಯಾರಾದರೂ ಪ್ಯಾಚಸ್ ಥೆರಪಿ ತೊಗೊಂಡವ್ರು ಇದ್ದೀರಾ ಇಲ್ಲಿ? ಫಿಸಿಯೋಥೆರಪಿಸ್ಟ್ ಹತ್ರ ಯಾರಿಲ್ವಾ? ಫಿಸಿಯೋಥೆರಪಿಸ್ಟ್ ಹತ್ರ ಹೋಗೋದೇ ಇಲ್ಲ. ಓಕೆ. ಅವರೊಂದು ಪ್ಯಾಚಸ್ ಕೊಡ್ತಾರೆ ಫಿಸಿಯೋಥೆರಪಿಸ್ಟ್, ಅದು ಇದೇ ಥೆರಪಿ. ಟೆನ್ಸ್ ಅಂದರೆ ಟ್ರಾನ್ಸ್ಕ್ಯುಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಟರ್ ಅಂತ ಕರೀತಾರೆ, ಓಕೆನಾ? EMS ಅಂದರೆ ಎಲೆಕ್ಟ್ರಿಕಲ್ ಮಸಲ್ ಸ್ಟಿಮ್ಯುಲೇಟರ್. ಇದು ಆಲ್ರೆಡಿ ಮೆಡಿಕಲ್ ಸೈನ್ಸಲ್ಲಿದೆ. ಈ ರೀತಿ ಮೆಷಿನ್ ರೂಪದಲ್ಲಿ ಡಿಸೈನ್ ಮಾಡಿರುವಂಥದ್ದು ರಿವೈಟಿವ್ ಎನ್ನುವಂಥ ಒಂದು ಇಂಗ್ಲೆಂಡ್ನ ಕಂಪ್ನಿ. 2015ನೇ ಇಸ್ವಿಯಲ್ಲಿ ಭಾರತದ ಒಂದು ಸಂಸ್ಥೆ ಟೆಕ್ನಾಲಜಿಯನ್ನು ಬೈ ಮಾಡಿ ಭಾರತದಲ್ಲಿ ಮೆಷಿನನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಶುರು ಮಾಡಿದರು. 40 ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾಯಿದೆ. 100% ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು. ವೋಲ್ಟ್ಸು 5 ವೋಲ್ಟ್ಸು ವಾಟ್ಸಲ್ಲಿ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತೇಳಿ ಹೇಳಿದರೆ, ಈಗ ಒಂದು ಹೊಸ ಮೆಷಿನ್ ಬಂದಿದೆ, ಬ್ಯಾಟ್ರಿ ಆಪ್ರೇಟೆಡ್, ಓಕೆನಾ? ಅದರಲ್ಲಿ ಇಷ್ಟುದ್ದ ಲಿಥಿಯಂ ಅಯಾನ್ ಬ್ಯಾಟ್ರಿ ಇರ್ತದೆ. ಒಂದು ಸಲ ಚಾರ್ಜ್ ಮಾಡಿದರೆ ಮೊಬೈಲ್ ಚಾರ್ಜ್ ಮಾಡಿದ ಹಾಗೆ ಚಾರ್ಜ್ ಮಾಡ್ಬೋದು, ಆ ರೀತಿ ಮೆಷಿನ್ ಬಂದಿದೆ. ಅದಾದ ನಂತರ ಇನ್ನೊಂದು ಪ್ಯಾಚಸ್ ಥೆರಪಿ ಅಂತ ಇದೆ. ನಿಮಗೆ ಇಷ್ಟರವರೆಗೆ ಕೊಡಲಿಲ್ಲ ನಾವಿಲ್ಲಿ. ಮೆಷಿನ್ ಮನೆಗೆ ತಗೊಂಡು ಹೋಗೋರಿಗೆ ನಾಳೆಯಿಂದ ಕೊಡ್ತೀರಲ್ವ, ಡೆಮೋ ಕೊಡ್ತೀರಾ? ಮೆಷಿನ್ ತಗೊಂಡು ಹೋಗೋರಿಗೆ ಡೆಮೋ ಕೊಡ್ತೀವಿ. ಆ ಪ್ಯಾಚಸನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ತೀನಿ. ಈ ಥೆರಪಿಯಿಂದ ಇನ್ನೂ ನಿಮಗೆ ಕಾಲು ನೋವು ಕಡಿಮೆ ಆಗಿಲ್ಲ, ಮಂಡಿ ನೋವು ಕಡಿಮೆ ಆಗಿಲ್ಲ, ಸೊಂಟ ನೋವು ಕಡಿಮೆ ಆಗಿಲ್ಲ, ಕುತ್ತಿಗೆ ನೋವು ಕಡಿಮೆ ಆಗಿಲ್ಲ ಅಂತ ಹೇಳಿದರೆ ಈ ಪ್ಯಾಚಸ್ ಥೆರಪಿಯನ್ನು ತಗೋಬೋದು. ಈ ಪ್ಯಾಚಸ್ ಥೆರಪಿಯನ್ನು ಹೇಗೆ ತಗೊಳ್ಬೋದು ಅಂತ ಹೇಳಿದರೆ, ಈ ರೀತಿಯ 4 ಪ್ಯಾಚಸ್ ಬರ್ತದೆ ನಿಮಗೆ ಮೆಷಿನ್ ಜೊತೆಯಲ್ಲಿ. ಇದನ್ನು ನೀವು ಫಿಸಿಯೋಥೆರಪಿಸ್ಟ್ ಹತ್ರ 10 ನಿಮಿಷ ತಗೊಂಡ್ರೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. 10 ದಿವಸ ಹೋದರೆ 5,000 ರೂಪಾಯಿ ಚಾರ್ಜ್ ಆಗ್ತಿದೆ. ನಮ್ಮ ಮೆಷಿನಲ್ಲಿ ಅನ್ಲಿಮಿಟೆಡ್ ಫ್ರೀ ನಿಮಗೆ. ಇದನ್ನು ಹೇಗೆ ತಗೊಳ್ಳೋದು ಅಂತ ತೋರಿಸ್ತೀನಿ ನಾನು. 500 ಟೈಮ್ಸ್ ಈ ಪ್ಯಾಚಸ್ಸನ್ನು ನೀವು ಯೂಸ್ ಮಾಡ್ಬೋದು. ಹೇಗೆ ಗೊತ್ತಾ? ಈ ರೀತಿ ಪ್ಯಾಚಸ್ ಇರ್ತದೆ.
ಈ ರೀತಿ ವಯರ್ ಇರ್ತದೆ. ಈ ವಯರನ್ನು ಎಂತ ಮಾಡಬೇಕು ನೀವು, ಒಂದು ತುದಿಗೆ ಹೀಗೆ ಸಿಕ್ಕಿಸಬೇಕು, ಇನ್ನೊಂದು ತುದಿಯನ್ನು ಮತ್ತೊಂದು ಪ್ಯಾಚಸ್ಗೆ ಹೀಗೆ ಸಿಕ್ಕಿಸಬೇಕು. ಅದಾದಮೇಲೆ ಈ ಪ್ಯಾಚಸ್ ತೆಗೆದು ನಿಮಗೆ ಸೊಂಟ ನೋವಿದ್ರೆ ಸೊಂಟಕ್ಕೆ, ಕೈ ನೋವಿದ್ರೆ ಕೈಗೆ, ಕುತ್ತಿಗೆ ನೋವಿದ್ರೆ ಕುತ್ತಿಗೆಗೆ, ಕಾಲು ನೋವಿದ್ರೆ ಕಾಲಿಗೆ ಹೀಗೆ ಅಂಟಿಸಬೇಕು. ಓಕೆ. ಇನ್ನೊಂದು ತುದಿಯನ್ನು ಮೆಷಿನಲ್ಲಿ ಮಧ್ಯದಲ್ಲಿರೋದು ಚಾರ್ಜರ್. ಓಕೆನಾ. ಅಕ್ಕಪಕ್ಕದಲ್ಲಿ 2 ಚಿಕ್ಕ ಚಿಕ್ಕ ಸ್ಲಾಟ್ ಇದೆ ನೋಡಿದಿರಲ್ಲ, ಆ ಚಿಕ್ಕ ಸ್ಲಾಟಿಗೆ ಈ ಥರ ಹೀಗೆ ಸಿಕ್ಕಿಸಬೇಕು. ಓಕೆ. ಅದಾದಮೇಲೆ ಮೆಷಿನನ್ನು ಆನ್ ಮಾಡಿ. ಫಸ್ಟ್ ಲೈನಲ್ಲಿ ಎಂತ ಬರ್ತಿದೆ ಮೆಷಿನಲ್ಲಿ, ಟೈಮ್ ಅಲ್ವಾ. ಟೈಮ್ ಆದ ನಂತರ ಮಧ್ಯದಲ್ಲಿ ಒಂದಿದೆ ನೋಡಿ, ಅದೇನು ಫುಟ್ ಅಲ್ವಾ. ಅಂದರೆ ನೀವು ಕಾಲಿಗೆ ಎಷ್ಟು ನಂಬರಲ್ಲಿ ಥೆರಪಿ ತಗೊಳ್ತಾ ಇದ್ದೀರ ಅಂತೇಳಿ ತೋರಿಸ್ತದೆ ಅದಲ್ವಾ. ಓಕೆ. ಲಾಸ್ಟಲ್ಲಿ ಒಂದು ಬಾಡಿ ಅಂತ ಇದೆ ನೋಡಿದಿರಲ್ಲ. ಫುಟ್ ಆದ ನಂತರ ಲಾಸ್ಟಲ್ಲಿ ಒಂದು ಬಾಡಿ ಅಂತ ಇದೆ ನೋಡಿದಿರಲ್ಲ. ಇದು ಎಂತ ಅಂತ ಗೊತ್ತಿಲ್ಲಲ್ಲ ನಿಮಗೆ, ಅದಿದೆ. ಓಕೆನಾ. ಈಗ ನೀವೆಂತ ಮಾಡಬೇಕು, ಪ್ಯಾಚಸ್ಸು ಬಾಡಿ ಅಂತ ಇದೆ ನೋಡಿ, ಅದರಲ್ಲಿ ನಂಬರ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಪ್ರಶಾಂತ್ ಅವರು ಕೈ ಈಗ ಹಾಕ್ತಾ ಇದ್ದಲ್ವಾ, ಅವ್ರು ಮಾಡೋದಲ್ಲ, ಅದು ಆಗ್ತಾ ಇರೋದು. ಓಕೆನಾ. ಪರ್ಟಿಕ್ಯುಲರ್ ಆಗಿ ನೋವಿರುವಂಥ ಜಾಗದಲ್ಲಿ ಪ್ಯಾಚಸ್ ಏನು ಮಾಡುತ್ತೆ, ಇನ್ಸ್ಟೆಂಟಾಗಿ ನಿಮಗೆ ರಿಲೀಫ್ ಮಾಡಿ ಕೊಡ್ತದೆ. ಓಕೆನಾ. ಕಾಲು ನೋವಿದ್ರೆ ಕಾಲು ಇಮಿಡಿಯೇಟ್ ರಿಲೀಫ್ ಆಗ್ತದೆ. ನಿಮಗೆ ಗೊತ್ತಾಗ್ಬಿಡ್ತದೆ, ಸೊಂಟ ನೋವು ಕುತ್ತಿಗೆ ನೋವಲ್ಲ, ನೋವು ಇಮಿಡಿಯೇಟ್ ಚೇಂಜ್ ಆಗೋದು ಗೊತ್ತಾಗ್ತದೆ. ಅದಾದ ನಂತರ ತೆಗೆದಾದ್ಮೇಲೆ ಈ ಪ್ಯಾಚಸ್ಸನ್ನು ಕ್ಲೀನಾಗಿ ನೀವೆಂತ ಮಾಡಬೇಕು, ಮೊದಲು ತೆಗೆದಿದ್ದಲ್ಲೇ ಕ್ಲೀನಾಗಿ ಅಂಟಿಸಬೇಕು. ಹಾಗೆ ತೆಗೆದು ಗೋಡೆಗೆ ಅಂಟಿಸೋದಲ್ಲ, ಟೇಬಲಿಗೆ ಚೇರಿಗೆ ಅಂಟಿಸಿದ್ರೆ ಒಂದೇ ದಿವಸ. ಆಚೆಗೆ ಇನ್ನೊಂದು ಸೆಟ್ ಹಾಕ್ಬೋದು. ಹಾಂ, ಆ ಸೈಡಿಗೆ ಹಾಕ್ಬೋದು. ಓಕೆ, ಅರ್ಥ ಆಯ್ತಾ. ಕ್ಲೀನಾಗಿ ಪ್ಲಾಸ್ಟಿಕ್ ಮೇಲೆ ಅಂಟಿಸಿದ್ರೆ 500 ಟೈಮ್ಸ್ ಯೂಸ್ ಮಾಡ್ಬೋದು. ಓಕೆ. ಗೋಡೆಗೆ ಅಂಟಿಸಿದ್ರೆ ಒಂದೇ ಸಲ. ಓಕೆ, ಮೇಂಟೈನ್ ಮಾಡಬೇಕು. ಅದಾದಮೇಲೆ 500 ಸಲ ಆದಮೇಲೆ ನೆಕ್ಸ್ಟ್ ಸಿಗ್ತದೆ. ತುಂಬ ಜಾಸ್ತಿ ರೇಟ್ ಅಂತ ಇಲ್ಲ, ಅದು ಕಡಿಮೆ ಇದೆ, 1000 ಒಳಗಡೆ ಇರ್ತದೆ. ಓಕೆ. ನಿಮಗೆ ಆ ರೀತಿ ಇದು ಹಾಗೆ ತಲೆನೋವಿದೆ ಅಂತೇಳಿ ಮುಖದ ಮೇಲೆಲ್ಲ ಅಂಟಿಸ್ಕೊಳ್ಬಿಡಿ. ಆಮೇಲೆ ಮನೆಗೆ ಹೋಗಿ ಅದು ಹೇಗೆ ಅಂಟಿಸ್ಬೇಕಂತ, ಮೈಗ್ರೇನ್ ಇರೋರಿಗೆ ಹೋಗ್ತದೆ. ಮೈಗ್ರೇನಿಗೆ ಎಲ್ಲಿ ಗೊತ್ತುಂಟು, ಮೇಡಮ್ ಹೇಳ್ತಾರೆ ನಿಮ್ಗೆ. ಓಕೆನಾ. ಲಾಸ್ಟಲ್ಲಿ ಹೋಗುವಾಗ ಸೊಂಟ ನೋವಿದ್ರೆ ಎಕ್ಸಾಕ್ಟ್ ಆ ಬೋನ್ ಮೇಲೆ ಅಂಟಿಸೋದಲ್ಲ, ಮಸಲ್ಸ್ ಇರ್ತದೆ, ಅಕ್ಕಪಕ್ಕದಲ್ಲಿ ಮಾಂಸಖಂಡಗಳಿರ್ತದೆ. ಈ ಕಾಲು ನೋವಿದ್ರೆ ಅಕ್ಕಪಕ್ಕದಲ್ಲಿ ಸೈಡಲ್ಲಿ ಮಸಲ್ಸ್ ಇರ್ತದೆ, ಅಲ್ಲಿ ಅಂಟಿಸ್ಬೇಕು. ಓಕೆ. ಯಾರು ಈ ಥೆರಪಿಯನ್ನು ತಗೊಳ್ಬಾರ್ದು, ಸೈಡ್ ಎಫೆಕ್ಟ್ ಇದೆಯಾ ಅಂತ ಡೌಟ್ ಇದೆ ನಿಮ್ಗಲ್ವಾ. ಸೈಡ್ ಎಫೆಕ್ಟ್ ಇದೆಯಾ, ಕರೆಂಟ್ ಶಾಕ್ ಹೊಡೆದಂಗೆ ಆಗ್ತದೆ, ಇದು ಸುಮಾರು ವರ್ಷ ತಗೊಂಡ್ರೆ ಎಂತಾದರೂ ಆಗ್ತದಾ ಈ ರೀತಿ. ಇದು ಸೈಡ್ ಎಫೆಕ್ಟ್ ಇಲ್ಲ ಈ ಥೆರಪಿಯಿಂದ, ಆದರೆ ಕಾಂಟ್ರಾ ಇಂಡಿಕೇಶನ್ ಇದೆ. ಕಾಂಟ್ರಾ ಇಂಡಿಕೇಶನ್ ಅಂದರೆ ಏನು ಹೇಳಿ, ಯಾರು ಈ ಥೆರಪಿಯನ್ನು ತಗೋಬಾರ್ದು ಅಂತೇಳಿ ಮೆಡಿಕಲ್ ಸೈನ್ಸ್ ಹೇಳಿದೆ. ಓಕೆನಾ. ಯಾರು ಈ ಥೆರಪಿಯನ್ನು ತಗೋಬಾರ್ದು ಅಂತೇಳಿ ಮೆಡಿಕಲ್ ಸೈನ್ಸ್ ಹೇಳಿದೆ. ಅದೇ ಪ್ರಕಾರ ಇವರಿಗೆ ಟ್ರೈನಿಂಗ್ ಆಗಿದೆ, ಹಾಗೆ ನಿಮಗೆ ಥೆರಪಿ ಕೊಡು. ಯಾರು ಥೆರಪಿ ತಗೋಬಾರ್ದು, ಒಂದನೇದು ಪ್ರೆಗ್ನೆಂಟ್ ಲೇಡೀಸ್ ಈ ಥೆರಪಿಯನ್ನು ತಗೊಳ್ಬಾರ್ದು ಡ್ಯೂರಿಂಗ್ ಪ್ರೆಗ್ನೆಂಟ್ ಇರುವಾಗ. ಒನ್ಸ್ ಡೆಲಿವರಿ ಆಗಿ ಸ್ವಲ್ಪ ಟೈಮ್ ಆದಮೇಲೆ ಥೆರಪಿಯನ್ನು ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಯಾರು ತಗೊಳ್ಬಾರ್ದು, ರೆಗ್ಯುಲರ್ ಎಪಿಲೆಪ್ಸಿ ಪ್ರಾಬ್ಲಮ್ ಇರೋರು. ಫಿಟ್ಸ್ ಬರ್ತಿದೆ ನೋಡಿ, ಮೂರ್ಛೆ ರೋಗ, ಫಿಟ್ಸ್ ಗೊತ್ತಲ್ಲ, ಇವರು ಈ ಥೆರಪಿಯನ್ನು ತಗೊಳ್ಬಾರ್ದು. ಮೂರನೇದು ಯಾರು, ಪೇಸ್ ಮೇಕರ್ ಅಂತ ಒಂದು ಮೆಷಿನ್ ಹಾಕಿರ್ತಾರೆ ಕೆಲವ್ರ ದೇಹದಲ್ಲಿ. ಪೇಸ್ ಮೇಕರ್ ಅಂದರೆ ಏನು ಹೇಳಿ, ಒಂದು ಮೆಷಿನ್ ಹಾಕ್ತಾರೆ ಅಲ್ಲಿ, ಸ್ಟಂಟ್ ಅಲ್ಲ. ಪೇಸ್ ಮೇಕರ್ ಅಂದರೆ ಯಾರದ್ದು ಹಾರ್ಟ್ ಬೀಟ್ ಕಡಿಮೆ ಇರ್ತದೆ ನೋಡಿ, ಡಾಕ್ಟ್ರು ಒಂದು ಮೆಷಿನ್ ಹಾಕ್ತಾರೆ, ಅದರಲ್ಲಿ ಸೆಲ್ ಇರ್ತದೆ. ಆ ಪೇಸ್ ಮೇಕರ್ ನಿಮ್ಮ ಹಾರ್ಟಿಗೆ ಕರೆಂಟ್ ಸಪ್ಲೈ ಮಾಡ್ತಾ ಇರ್ತದೆ, ನಿಮ್ಮ ಹಾರ್ಟ್ ಬೀಟ್ ಕಡಿಮೆ ಇರೋರಿಗೆ. ಆ ರೀತಿ ಮಿಷಿನ್ ಏನಾದರೂ ನಿಮ್ಮ ದೇಹದಲ್ಲಿದ್ದರೆ ನೀವು ಈ ಥೆರಪಿಯನ್ನು ತಗೊಳ್ಳುವಾಗಿಲ್ಲ. ಈ 3 ಜನ ತಗೊಳ್ಬಾರ್ದು. ಮತ್ತು ಕೆಲವೊಂದು ಕಾಮನ್ ಸೆನ್ಸ್ ಅಂತ ಇದೆ. ಕಾಮನ್ ಸೆನ್ಸ್ ಏನು ಹೇಳಿ, ಪಾರ್ಟಿ ಮಾಡಿ ಬರ್ತಾರೆ ಕೆಲವರು, ರಾತ್ರಿ ಎಣ್ಣೆ ಹೊಡೆದು ಬರ್ತಾರೆ. ಥೆರಪಿ ತಗೊಳ್ಬೋದಾ ರಾತ್ರಿ ಹೊತ್ತಲ್ಲಿ ಎಣ್ಣೆ ಹೊಡೆದು? ಥೆರಪಿ ತಗೊಳ್ಳೋಂಗಿಲ್ಲ, ಇದು ಕಾಮನ್ ಸೆನ್ಸ್. ಬೆಳಿಗ್ಗೆ ಕುಡಿದ್ರೆ ತಗೊಳ್ಬೋದಾ ಕೇಳ್ತಾರೆ ಕೆಲವರು, ಅದು ಇಲ್ಲ. ಓಕೆನಾ. ಅದಾದಮೇಲೆ ಕಿಮೋಥೆರಪಿ ಆಗ್ತಾಯಿದೆ, ಯಾರಿಗೋ ಕ್ಯಾನ್ಸರ್ ಇದೆ, ಕ್ಯೂರ್ ಆದ ನಂತರ ನೀವು ಕಂಟಿನ್ಯೂ ಮಾಡ್ಬೋದು ಟ್ರೀಟ್ಮೆಂಟ್. ಕಿಮೋ ಎಲ್ಲ ಆಗುವಾಗ ತಗೊಳ್ಳೋದು. ಜ್ವರ ಇದೆ, ಆ 2 ದಿನ ಥೆರಪಿಯನ್ನು ತಗೊಳ್ಳೋದು ಬೇಡ. ಗೊತ್ತಾಯ್ತು ನಿಮ್ಗೆ, ಇದೆಲ್ಲ ಕಾಮನ್ ಸೆನ್ಸ್, ಇದು ಗೊತ್ತಿರಬೇಕು ನಿಮಗೆ. ಓಕೆ. ಬಾಕಿ ತಗೊಳ್ಬಾರ್ದು ಈ 3 ಜನ ಮಾತ್ರ. ಬಾಕಿ ಉಳಿದವ್ರು ಯಾರು ಬೇಕಾದರೂ ಈ ಥೆರಪಿನ ತಗೋಬೋದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಎನ್ನುವಂಥದ್ದು ಇಲ್ಲ.
ಓಕೆ, ಅದಾದ ನಂತರ ಏನಾದರೂ ಪ್ರಶ್ನೆಗಳು ಕೇಳೋದಿದೆಯಾ? ವಾರಂಟಿ ಆಯಿತು, ಯಾರು ತೊಗೊಳ್ಬಾರ್ದಾಯಿತು. ಮಾತ್ರೆಗಳನ್ನು ಬಿಡ್ಬೋದಾ ನಾನು ಕೇಳ್ತಾರೆ. ನೀವು ನೋವಿನ ಮಾತ್ರೆ ತಿಂತಾಯಿದ್ರೆ, ನಿದ್ದೆಗೆ ಮಾತ್ರೆ ತಿಂತಾಯಿದ್ರೆ ನೀವೆಲ್ಲ ಬಿಟ್ಟು ನೋಡ್ಬೋದು, ಎಂಥದೂ ಆಗೋದಿಲ್ಲ. ಆದರೆ ಬಿ ಪಿ ಶುಗರ್ ನಿಮಗೆ ಕಡಿಮೆ ಆಗ್ತದೆ, ಆದರೆ ಮಾತ್ರೆಯನ್ನು ನಿಮ್ಮ ಡಾಕ್ಟ್ರನ್ನ ಕೇಳಿಕೊಂಡು ಅವರ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಮಾತ್ರೆ ಬಿಡಬೇಕು ಹೊರತು ನೀವಾಗಿ ಬಿಡುವ ಹಾಗೆ ಇಲ್ಲ. ಓಕೆನಾ? ಬೇರೆ ಏನಿಲ್ಲಲ್ಲ? ಓಕೆ. ಇನ್ನೂ ಎಷ್ಟು ದಿವಸ ಇದೆ ಸರ್? 4 ದಿವಸ ಇದೆಯಾ? ಹೌದು. ಈಗ ನೋಡಿ, ನಾನು ಆವಾಗಲೇ ಕೆಲವೊಂದು ಯಾರು ಈ ಥೆರಪಿ ತಗೋಬೇಕು, ಸುಮಾರು ಕಾಯಿಲೆಗೆ ಇದರಲ್ಲಿ ಮಾತ್ರ ಇರ್ತದೆ ಸೊಲ್ಯೂಷನ್ ಅಂತ ಹೇಳಿದೆ. ಯಾವುದಕ್ಕೆ? ಡಯಾಬಿಟಿಕ್ ನ್ಯೂರೋಪತಿ ನಂಬರ್ 1. ಶುಗರಿಂದಾಗಿ ಕಾಲಲ್ಲಿ ಸ್ಪರ್ಶಜ್ಞಾನ ಕಡಿಮೆ ಆಗಿದೆ. ಸ್ಪರ್ಶಜ್ಞಾನ ಬರಬೇಕಂದ್ರೆ ಇದರಲ್ಲಿ ಮಾತ್ರ ಸೊಲ್ಯೂಷನ್. ಓಕೆನಾ? ಈ ಗ್ಯಾಂಗ್ರೀನ್ ಅಂತ ಒಂದು ಪ್ರಾಬ್ಲಮ್ ಇದೆ ನೋಡಿ, ಗೊತ್ತಾ ನಿಮಗೆ? ಗ್ಯಾಂಗ್ರೀನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಪ್ರಪಂಚದಲ್ಲಿ ಇರೋದು ಇದಕ್ಕೆ ಮಾತ್ರ. ಕಳೆದ 10 ವರ್ಷದಲ್ಲಿ 4,000ಕ್ಕಿಂತ ಜಾಸ್ತಿ ಜನರ ಗ್ಯಾಂಗ್ರೀನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ ನಾವು. ಓಕೆ, ಮೊಬೈಲ್ ಕೊಡಿ ಸರ್. 10 ವರ್ಷದಲ್ಲಿ 4,000ಕ್ಕಿಂತ ಜಾಸ್ತಿ ಜನರ ಗ್ಯಾಂಗ್ರೀನನ್ನು ಇದು ಮಾಡಿದ್ದೀವಿ. ನಿನ್ನೆ ಕಾಸರಗೋಡಲ್ಲಿ ಒಂದು ರಿಸಲ್ಟ್ ತೋರಿಸ್ತೀನಿ ನೋಡಿ. ಕಾಸರಗೋಡಲ್ಲಿ ಒಬ್ಬರು ವ್ಯಕ್ತಿಗೆ ಶುಗರ್, ಅವರಿಗೆ ಡಯಾಬಿಟಿಕ್ ನ್ಯೂರೋಪತಿ. ಕಾಲು ಹೇಗಿತ್ತೇಳಿ ಕಾಣ್ತಾ ಇದೆಯಲ್ಲ, ಕಾಲಿನ ಬಣ್ಣ. ಇದನ್ನು ಸರಿ ಮಾಡಲಿಕ್ಕೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ತಿಂದರೆ ಆಗೋದಿಲ್ಲ. ನಮ್ಮ ಥೆರಪಿಯಲ್ಲಿ 7 ದಿನದ ಥೆರಪಿಯಲ್ಲಿ ನೋಡಿ, ಕಾಣ್ತಾ ಇದೆಯಲ್ಲ, 7 ದಿನದಲ್ಲಿ. ಸರ್ ಅವ್ರ ವೈಫಿಗೆ ಹಾಗೆ ಆಯ್ತಲ್ವಾ? ಸರ್ ಅವರ ವೈಫಿಗೆ, ಮುಸ್ತಫಾ ಸರ್ ಅವರ ವೈಫಿಗೆ ಸೇಮ್ ಹೀಗೆ ಇರೋದು, ಇದೇ ಥರ ಇದ್ದಿದ್ದು 1 ವಾರದಲ್ಲಿ ಹೀಗೆ ಆಗಿರೋದು. ಓಕೆನಾ? ಮತ್ತು ಮೂಡುಬಿದ್ರೆಯಲ್ಲಿ ಅಬೂಬಕರ್ ಅಂತ ಒಬ್ಬರು ಬಂದಿದ್ದು ನಮ್ಮ ಥೆರಪಿಗೆ. ಅವರದ್ದು 10ಕ್ಕೆ 10 ಬೆರಳು ತೆಗೆದಿದ್ದು. ಎಷ್ಟು ಹೇಳಿ? ಅಬೂಬಕರ್ ಅವರ 10ಕ್ಕೆ 10 ಬೆರಳು ಕಟ್ ಮಾಡಿದ್ದಾರೆ. ಇನ್ನು 1 ತಿಂಗಳಲ್ಲಿ ಅವರ ಕಾಲು ಕಟ್ ಮಾಡಬೇಕಾಗಿತ್ತು ಅವರು. ಗ್ಯಾಂಗ್ರೀನ್. ಈ ಗ್ಯಾಂಗ್ರೀನ್ ಬಗ್ಗೆ ಯಾಕೆ ಹೇಳೋದು ನಾನು? ಹೀಗೆ ಅಂದರೆ ಗ್ಯಾಂಗ್ರೀನ್ ಅವರನ್ನು ನೋಡ್ಕೊಳ್ಳೋದು ಸುಲಭ ಅಲ್ಲ. ಮನೆಯಲ್ಲಿ ಜ್ವರ ಬಂದವರನ್ನು ನೋಡ್ಕೊಂಡಾಗೆ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ ಇವರನ್ನು. ಇವರು ಕಾಲಿಗೆ ಡೈಲಿ ಡ್ರೆಸ್ಸಿಂಗ್ ಆಗಬೇಕು. ಇದು ಸ್ಮೆಲ್ ಬರ್ತಾ ಇರ್ತದೆ. 1 ತಿಂಗಳು 2 ತಿಂಗಳು ಮಕ್ಕಳು ನೋಡ್ತಾರೆ, 3ನೇ ತಿಂಗಳಿಗೆ ಅಂತ ಹೇಳ್ತಾರೆ ಹೇಳಿ. ಬಾಯಿ ಬಿಟ್ಟು ಹೇಳದಿದ್ರು ಮನಸ್ಸಲ್ಲಿ ಯಾವಾಗ ಹೋಗ್ತಾನೋ ಏನೋ ಹಾಗೆ ಆಗ್ತದಲ್ವಾ? ಹೌದು. ಅದಕ್ಕೆ ಗ್ಯಾಂಗ್ರೀನು. ಅಬೂಬಕರ್ ಅವರು ನಮ್ಮ ಥೆರಪಿಗೆ ಬರುವಾಗ ಅಬೂಬಕರ್ ಅವರ ಕಾಲು ಹೇಗಿತ್ತೇಳಿ ಹೀಗೆ ಇತ್ತು. ದುಡ್ಡಿದೆ ಬೇಕಾದಷ್ಟು. 3 ಜನ ಮಕ್ಕಳು ದುಬೈಯಲ್ಲಿದ್ದಾರಂತೆ. ಮನೆಯಲ್ಲಿ ನೋಡ್ಕೊಳ್ಳಿಕ್ಕೆ ಕೆಲಸದವ್ರು ಮಾತ್ರ ಇದ್ದಾರೆ. ಓಕೆ, ಇವರಿಗೆ ನಾವು ಥೆರಪಿ ಕೊಡುವಾಗಿಲ್ಲ. ಇಷ್ಟು ದೊಡ್ಡ ಗಾಯ ಇರೋರಿಗೆ ಇವ್ರು ಎಂತ ಹೇಳಿದ್ರು? ನಾನು ರಿಸ್ಕಲ್ಲಿ ಕೊಡಿ, ನಾನು ತಗೊಳ್ತೀನಿ. ಹೇಗಿದ್ರು ಕಾಲು ಕಟ್ ಮಾಡ್ತಾರೆ, ಈ ಕಟ್ ಮಾಡುವ ಕಾಲಿಗೆ ಒಂದ್ಸಲ ಇದನ್ನು ಕೊಟ್ಟು ನೋಡುವ ಅಂತೇಳಿ ಹೇಳಿದರು. ನಾವು ಅಲ್ಲೇ ಕೊಡಲಿಲ್ಲ, ಅವ್ರ ಮನೆಗೆ ಒಂದು ಮೆಷಿನ್ ಕೊಟ್ವಿ. 1 ತಿಂಗಳಾದ ನಂತರ ದಪ್ಪ ಇರೋದೆಲ್ಲ ಚಿಕ್ಕದಾಯಿತು. ಮಾಂಸ ಎಲ್ಲ ಹೊರಗೆ ಬರೋ ಥರ ಇದ್ದಿದ್ದೆಲ್ಲ ಸ್ವಲ್ಪ ಹೇಲಾಯಿತು 1 ತಿಂಗಳಲ್ಲಿ. ಕಾಲಿನ ಬಣ್ಣ ಸರಿ ನಾರ್ಮಲ್ಗೆ ಬಂತು. 4.5 ತಿಂಗಳು ಥೆರಪಿ ಆದ ನಂತರ ಗಾಯ ಇದೆಯಾ? ಇಲ್ಲ. ವ್ಯಕ್ತಿ ಯಾರು ಕೇಳಿದರೆ ಇವ್ರಿಗೆ ಕಾಲ್ ಮಾಡಿ ನೀವು ಮಾತಾಡ್ಬೋದು ಬೇಕಿದ್ರೆ. ಓಕೆ, ಎಲ್ಲರಿಗೂ ಮಾತಾಡ್ತಾರೆ ಇವರು. ಎಲ್ಲಿ ಬೇಕಿದ್ರೆ ನನ್ನ ನಂಬರ್ ಕೊಡಿ ಅಂತ ಹೇಳಿದ್ದಾರೆ ಇವರು ಮತ್ತೆ. ಓಕೆ, ಅದಾದ ನಂತರ ನಿಮ್ಮ ಸುಳ್ಯದ ಮಾಜಿ MLA ಕುಶಲ್ ಅಂತ ಒಬ್ಬರು MLA ಇದ್ರು, ಗೊತ್ತಾ? ಮಾಜಿ MLA ಸುಳ್ಯದಲ್ಲಿ, ಗೊತ್ತಾ? ಕುಶಲ್ ಅಂತೇಳಿ ಸುಳ್ಯದಲ್ಲಿ ಮಾಜಿ MLA ಒಬ್ಬರು ಕುಶಲ್ ಅಂತ ಇದ್ರು, ಗೊತ್ತಾ? ಇವರಿಗೂ ಆಗಿದೆ. 2 ಬೆರಳು ಕಟ್ ಮಾಡಿದ್ರು. ಓಕೆ, ನಮ್ಮ ಥೆರಪಿಯಿಂದ ಕಾಲು ಕಟ್ ಮಾಡೋದು ಬೇಡ ಆಯ್ತು. ಈಗ ರುಕ್ಮಯ್ಯ ಪೂಜಾರಿ ಅಂತೇಳಿ ಒಬ್ಬರು MLA ಇದ್ರು, ಗೊತ್ತಾ ನಿಮಗೆ? ರುಕ್ಮಯ್ಯ ಪೂಜಾರಿ ಗೊತ್ತಲ್ಲ? ಡಯಾಬಿಟಿಕ್ ನ್ಯೂರೋಪತಿ ಪ್ರಾಬ್ಲಮ್. ಎಲ್ಲೇ ಟ್ರೀಟ್ಮೆಂಟ್ ಮಾಡಿದ್ರು ಸರಿಯಾಗಲಿಲ್ಲ. ನಮ್ಮ ಥೆರಪಿಯಿಂದ ಸರಿಯಾದರು. ಇವ್ರ ಹತ್ರ ದುಡ್ಡಿಲ್ವಾ? MLA ಬೇಕಾದಷ್ಟು ದುಡ್ಡಿದ್ದವರು. ಯಾಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ? ಟ್ರೀಟ್ಮೆಂಟ್ ಇಲ್ಲ. ಓಕೆನಾ? ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ. ವೆಂಕಟರಮಣ ಭಟ್ ಅಂತೇಳಿ ಮೈಸೂರಲ್ಲಿ ಡಾಕ್ಟರ್. ಎಂಥ ಡಾಕ್ಟ್ರು? ಇದೇ ಡಯಾಬಿಟಿಕ್ ಡಾಕ್ಟ್ರು. ಕಾಲು ಕಟ್ ಮಾಡಿದ್ದಾರೆ. ಓಕೆನಾ? ಬೆರಳು ಕಟ್ ಮಾಡಿದ್ದಾರೆ. ನಮ್ಮ ಥೆರಪಿಯಿಂದ ಸರಿಯಾದರು ಡಾಕ್ಟರ್. ಓಕೆನಾ? ಯಾಕೆ ಕೇಳಿದರೆ, ಈ ಕಾಲು ಗ್ಯಾಂಗ್ರೀನು, ಕಾಲು ಕಪ್ಪು, ಇಷ್ಟಿಷ್ಟು ದಪ್ಪ ಆಗಿರ್ತದೆ ಕಾಲು, ಸ್ವೆಲ್ಲಿಂಗು, ಬೇಕರಿಯಲ್ಲಿರೋ ಬಂತರ ಹೀಗೆ ಊದಿಕೊಂಡಿರ್ತದೆ. ಇದಕ್ಕೆಲ್ಲ ಮೆಡಿಕಲ್ ಸೈನ್ಸಲ್ಲಿ ಪ್ರಾಪರ್ ಸೊಲ್ಯೂಷನ್ ಇಲ್ಲ. ಡಯಾಬಿಟಿಕ್ ನ್ಯೂರೋಪತಿ ಇರೋರಿಗೆ ನೋಡಿ, ಶುಗರ್ ಇರೋರಿಗೆ ಪಾದ ಉರಿ ಶುರುವಾಗೋದು, ಇದಾದ ನಂತರ ಸ್ಪರ್ಶಜ್ಞಾನ ಕಡಿಮೆ ಆಗೋದು, ನಿಮ್ಮ ಕಾಲು ಬೆರಳು ನೀವು ಮುಟ್ಟಿದರೆ ನಿಮಗೆ ಗೊತ್ತಾಗೋದಿಲ್ಲ, ಅದಾದ ನಂತರ ನಿಮ್ಮ ಕಾಲು ಬಣ್ಣ ಕಪ್ಪಾಗೋದು. ಓಕೆನಾ?
ಅದಾದ ನಂತರ ದಪ್ಪ ಆಗೋದು, ಇದೆಲ್ಲ ಡಯಾಬಿಟಿಕ್ ನ್ಯೂರೋಪತಿಯ ಲಕ್ಷಣ. ಸ್ಪರ್ಶಜ್ಞಾನ ಜಾಸ್ತಿ ಕಾಲು ಬೆರಳು ಮುಟ್ಟಿದ್ರೆ ಇದು ನೆಕ್ಸ್ಟ್ ಗ್ಯಾಂಗ್ರೀನ್ ಆಗುವಂಥದ್ದು. ಈ ಗ್ಯಾಂಗ್ರೀನ್ ನಮ್ಮ ಥೆರಪಿಯಿಂದ ನಿಮಗೆ ಗ್ಯಾಂಗ್ರೀನ್ ಬರೋದೇ ಇಲ್ಲ, ಕಾಲು ಕಪ್ಪಾಗೋದೇ ಇಲ್ಲ. ಓಕೆನಾ? ಈ ರೀತಿಯ ಸುಮಾರಷ್ಟು ಬೆನಿಫಿಟ್ಸ್ಗಳು ನಿಮಗಿದೆ. ಸುಮಾರು ಜನರಿಗೆ ಅಸ್ತಮ ಕಡಿಮೆ ಆಗಿದೆ, ಸುಮಾರು ಜನರಿಗೆ ಅಸಿಡಿಟಿ ಕಡಿಮೆ ಆಗಿದೆ. ಅದಾದಂಥ ಅದ್ರ ಜೊತೆಗೆ ನೀವು ಸ್ವಲ್ಪ ಆಹಾರ ಪದ್ಧತಿಯಲ್ಲೆಲ್ಲ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಓಕೆನಾ? ಯಾವಾಗ ಊಟ ಮಾಡಬೇಕು? ಹಸಿವಾದಾಗ ಊಟ ಮಾಡಬೇಕು. ಇಂಡಿಯನ್ಸ್ ಹೇಗೆ ಊಟ ಮಾಡೋದು ಹೇಳಿ? ಅಲ್ಲೆಲ್ಲೋ ಮಸಾಲೆ ಪುರಿ ಚೆನ್ನಾಗಿ ಮಾಡ್ತಾರಂತೆ ತಿನ್ನೋದು, ಮಸಾಲೆ ದೋಸೆ ಅಲ್ಲಿ ಯಾವುದೋ ಹೋಟ್ಲಲ್ಲಿ ಚೆನ್ನಾಗಿದೆ ಅಂತೇಳಿ ತಿನ್ನೋದು. ಹಸಿವೆ ಆಗಬೇಕಂತೇಳಿ ಇಲ್ಲ ಅಲ್ವಾ? ಚೆನ್ನಾಗಿದೆ ಅಂತೇಳಿ ತಿನ್ನುವಂಥದ್ದು. ಯಾವಾಗ ತಿನ್ನಬೇಕು? ಹಸಿವೆ ಆದಾಗ ತಿನ್ನಬೇಕು. ಓಕೆನಾ? ಫುಡ್ ಹ್ಯಾಬಿಟ್ ವೆರಿ ವೆರಿ ಇಂಪಾರ್ಟೆಂಟು. 23% ನಮ್ಮ ದೇಹಕ್ಕೆ ಏನು ಸೇರಬೇಕು? ಫಸ್ಟಿಗೆ ನಾರು ಸೇರಬೇಕು. ಎವ್ರಿ ಮೀಲ್ಗೆ ನಾವು ಸಲಾಡ್ ತಿನ್ನಬೇಕಂತೆ. ಪ್ರತಿಯೊಂದು ಊಟಕ್ಕಿಂತ ಮುಂಚೆ ಏನು ತಿನ್ನಬೇಕು? ತರಕಾರಿಯನ್ನು ತಿನ್ನಬೇಕಂತೆ. ಯಾರೂ ಫಾಲೋ ಮಾಡೋದಿಲ್ಲ. ನಾವೆಂತ ಮಾಡೋದು ಹೇಳಿ? ಅನ್ನ ಸಾರು, ಕಾರ್ಬೋಹೈಡ್ರೇಟ್ ಮಾತ್ರ, ಪ್ರೋಟೀನ್ ಇಲ್ಲ, ನ್ಯೂಟ್ರಿಷನ್ಸ್ ಇಲ್ಲ, ಪ್ರೋಬಯೋಟಿಕ್ ಇಲ್ಲ, ಏನೂ ಇಲ್ಲ. ಈ ರೀತಿ ಫುಡ್ ಹ್ಯಾಬಿಟನ್ನು ಹೊಂದಿದ್ದೀವಿ. ಆರೋಗ್ಯದ ಬಗ್ಗೆ ಆಹಾರದ ಪದ್ಧತಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕಿ ಅಂತ ಹೇಳ್ತಾ, ಮೆಷಿನ್ ರೇಟ್ ಎಷ್ಟಿದೆ ಕೇಳ್ತಾರೆ ಸುಮಾರು ಜನ. ನಿಮಗೋಸ್ಕರ ಸ್ಪೆಷಲ್ ಆಫರನ್ನು ರೆಡಿ ಮಾಡಿದ್ದೀವಿ. ನಾವು ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ನಿಮಗೆ ಚೆನ್ನಾಗಾಗಿದೆಯಾ ಮೆಷಿನನ್ನು ತಗೊಳ್ಳಿ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಮೆಷಿನನ್ನು ಫ್ರೀ ಕೊಡೋದಿಲ್ಲ, ಆದರೆ ಕಂತುಗಳ ಮೂಲಕ ಹೌದು, ಇನ್ಸ್ಟಾಲ್ಮೆಂಟಲ್ಲಿ ನಾವು ಕೊಡೋದಿಲ್ಲ. ನಮ್ಮ ಕಂಪ್ನಿ ಬಜಾಜ್ ಫೈನಾನ್ಸ್ ಜೊತೆ ಟೈಅಪ್ ಆಗಿದೆ. ಬಜಾಜ್ ಫೈನಾನ್ಸ್, ನೀವು ಬಜಾಜ್ ಫೈನಾನ್ಸ್ ಮೂಲಕ ಬೇಕಿದ್ರೆ ಥೆರಪಿಯನ್ನು ಮಿಷಿನನ್ನು ಪರ್ಚೇಸ್ ಮಾಡ್ಬೋದು. 0 ಇಂಟ್ರೆಸ್ಟ್ ಇಲ್ಲ, ಸ್ವಲ್ಪ ಪ್ರೊಸೆಸಿಂಗ್ ಚಾರ್ಜ್ ಇರ್ತದೆ ಅಷ್ಟೇ. ಬಜಾಜ್ ಫೈನಾನ್ಸ್ ಮೂಲಕ ನೀವು ಥೆರಪಿ ತಗೋಬೋದು. ಮೆಷಿನ್ ರೇಟ್ ಹಾಕಿದ್ದಾರೆ ನೋಡಿ. ನೀವು ಇಲ್ಲಿ ಬೇಸಿಕ್ ಮೆಷಿನ್ ಇಲ್ಲಿ ಥೆರಪಿ ತಗೊಳ್ತಾ ಇದ್ದೀರಲ್ಲ, ಕರೆಂಟಿಗೆ ಹಾಕಿಯೇ ತಗೊಳ್ಳೋದು. ಆ ಥರ ಮೆಷಿನ್ ಬೇಕಾದರೆ ಮೆಷಿನ್ ಕಾಸ್ಟ್ ಬಂದುಬಿಟ್ಟು 16,100 ರೂಪಾಯಿ ಆಗ್ತದೆ. 4 ಸೆಟ್ ಪ್ಯಾಚಸ್ಸು ಬ್ಯಾಗ್ ಬರ್ತದೆ. ನಿಮ್ಗೆ ಆಫರಲ್ಲಿ 15,500 ರೂಪಾಯಿ, 15,500 ರೂಪಾಯಿಗೆ ನಿಮಗೆ ಆಫರಲ್ಲಿ ಕೊಡ್ತೀವಿ. ನಾನು ನಿಮಗೆ ರೆಕಮೆಂಡ್ ಮಾಡೋದು ಯಾವುದು ಕೇಳಿದರೆ ಈ ಮೆಷಿನನ್ನು ಇಲ್ಲಿ ಕಾಣ್ತಾ ಇದೆ ನೋಡಿ. ಇದು ಬಾಡಿ ಪಲ್ಸ್ ನೆಕ್ಸ್ಟ್ ಅಂತ ಕರಿತೀವಿ. ನೀವು ತಗೊಳ್ಳುವಂಥ ಆರೆಂಜ್ ಕಲರ್, ನೀಲಿ ಕಲರ್ 2 ಮಿಷಿನ್ ಇದರಲ್ಲೇ ಇದೆ. ಓಕೆನಾ? 2 in 1. ಅದು 2 ತಗೊಳ್ಳೋದಾದರೆ 30,000 ಆಗ್ತದೆ. ಅದು 2 in 1. ಮತ್ತು ಇದು ಅಡ್ವಾನ್ಸ್ಡ್ ಮಿಷಿನು, ಬ್ಯಾಟ್ರಿ ಆಪರೇಟೆಡ್. ಮೊಬೈಲ್ ಚಾರ್ಜ್ ಮಾಡಿದ ಹಾಗೆ ಇದನ್ನು ಚಾರ್ಜ್ ಮಾಡಿದರೆ ಆಯಿತು. ಓಕೆನಾ? ಎಲ್ಲಿಗೆ ಬೇಕಾದರೂ ತೊಗೊಂಡು ಹೋಗ್ಬೋದು. ಫ್ಲೈಟಲ್ಲಿ ಬೇಕಿದ್ದರೂ ಕ್ಯಾರಿ ಮಾಡ್ಬೋದು, ನೋ ಪ್ರಾಬ್ಲಮ್. ಫ್ಲೈಟಲ್ಲಿ ತಗೊಂಡು ಹೋಗೋರು ಹ್ಯಾಂಡ್ ಬ್ಯಾಗಲ್ಲಿ ಮಾತ್ರ, ಕ್ಯಾಬಿನ್ ಬ್ಯಾಗಲ್ಲಿ ಮಾತ್ರ ತಗೊಂಡು ಹೋಗಬೇಕು, ಲಗೇಜಲ್ಲಿ ಹಾಕುವಾಗಿಲ್ಲ. ಓಕೆನಾ? ಇದರ ಕಾಸ್ಟ್ ಬಂದುಬಿಟ್ಟು 2 ಮೆಷಿನ್ ಇದರಲ್ಲೇ ಇದ್ರೂ ಇದರ ರೇಟು 30 ಅಲ್ಲ 18,499 ರೂಪಾಯಿ. ಅದ್ರ ಜೊತೆಗೆ 4 ಸೆಟ್ ಪ್ಯಾಚಸ್ಸು ಬ್ಯಾಗು ಆಫರಲ್ಲಿ ನಿಮಗೆ 18,000 ರೂಪಾಯಿಗೆ ಈ ಮಿಷಿನನ್ನು ಕೊಡ್ತಾ ಇದ್ದೀವಿ ನಾವು. ಓಕೆ? ಇನ್ನೂ ಎಷ್ಟು ದಿವಸ ಇದೆ? ಇನ್ನೂ 4 ದಿವಸ ಇದೆ. ಯಾರ್ಯಾರು ಬಿಟ್ಟೋಗಿದ್ದೀರ ಎಲ್ಲರೂ ಬನ್ನಿ. ಚೆನ್ನಾಗಾಗಿರೋರು, ಇಂಪ್ರೂವ್ಮೆಂಟ್ ಆಗಿರೋರು, ಬದಲಾವಣೆ ಆಗಿರೋರು, ಡಯಾಬಿಟಿಕ್ ನ್ಯೂರೋಪತಿ ಇರೋರು, ಮೈಗ್ರೇನ್ ಇರೋರು ಎಲ್ಲರಿಗೂ ತುಂಬ ಚೆನ್ನಾಗಾಗ್ತದೆ. ಫಸ್ಟ್ ಟೈಮ್ ಯಾವುದ್ಯಾವುದಕ್ಕೂ ಖರ್ಚು ಮಾಡಿದ್ದೀರಾ, ಹೆಲ್ತ್ಗೋಸ್ಕರ ಖರ್ಚು ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಈ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಈ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಗೌರವಾಧ್ಯಕ್ಷರು, ಬಂದಿರುವಂಥ ಅತಿಥಿಗಳು, ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹೌದಾ? ಹೌದಾ? ಓಕೆ. ನಾನು ಪಂಡ ಅಷ್ಟೇ ಪನ್ಪೇನು ಸುರುಡು ಪನ್ಪೇನು ಪಂಡ ಏನು ಇನ್ನಿ ಕೊಡದ ಸಮಸ್ಯೆ 21 ವರ್ಷ ಪಂಡ ಮಿತ್ತಿರೋದು ಬೂರ್ದಾಗ ಬೆರ್ತ ಫೈನಲ್ ಕೊಡದ ಎಂದ ಬೆಂಡ ನರ ಹಿಡಿಯಕ್ಕೆ போதில் டாக்டர் போதில் சென்று போயினார். மூலிய ஊழியர் புஸ்தம் பேர் கொண்டது எங்கள் நடப்பேற ಪಂಡ ರಟ್ಟೆ 10 ತೋಂದಿರ್ತೇವೆ. 3 ದಿನ ರಟ್ಟೆ ಕಾಲ ಬಳ್ಳಾಯಿಸಿ ಆಸ್ಪತ್ರೆ 3 ತಿಂಗಳಿದ್ದ ಕಣ್ಣಾಡಿಟ್ಟು ದಾದಾಪು ಹೆಚ್ಚಾಗಿ ಅಪ್ಪಗ 900 ರೂಪಾಯಿ ಆ ಟೈಮ್ 2004ನೇ ಸರಿ ಅಪ್ಪಗ 13 ಇಂಜೆಕ್ಷನ್ 1 ಇಂಜೆಕ್ಷನ್ ಕೊಟ್ಟು ದಾಲಾಗಿ ಸರ್ರ ಬಾತ್ ఒక ఆపరేషన్ అవ్వడం మంగళకు పోయి సుధాకర్ సిట్టిన పద్ధతి 6 గంటలు ಬೇರೆ ಆಪರೇಷನ್ ಅవ్ವడం 24 ಗಂಟೆಗಳಲ್ಲಿ ತುಂಬ ಆವಡಿತು ಅಂಚ ಮಂಗಲಕ್ಕೆ ಹೋಗಿ ಅಲ್ಪ ಒಂಜಿ ತಿಂಗಳಿದ್ದೆ ತೊಲಿದಿಗೆ ಲೆಕ್ಕ ನೋಡಿ ಒಂಜಿ ತಿಂಗಳಿದ್ದೆ ಸೀದಾ ಅಲ್ಪ ಆಯ್ತು ಇದಕ್ಕೆ ಸುಧಾಕರ್ ಸಿಟ್ಟಿನ ಸಿಟಿ ಹಾಸ್ಪಿಟಲ್ ಬಂದೆ. ಅವ್ರು 2 ತಿಂಗಳಿದ್ದೆ ಫುಲ್ ಬೆಡ್ ರೆಸ್ಟ್ 1 ವರ್ಷ ಜೆತ್ತಿನಲ್ಪ ಬೆಡ್ ಪೂರ
కొంచెం మొదలై యానికి మనసులకు ఇచ్చాను దాని పడిన ఇంక దేవి రాదు జాను కొరికి చెప్పుడిచి వాక్ మంటారు ఇంచాల పొంగ రెండు వాక్ తడిపిట ఫోన్ ఇస్తే ಆತ ಓದಿದ್ದೆ ಹೋದಾಗ ಆಂಗ್ಲ ಸಾಧಾರಣ ಸ್ಪರ್ಶ ಬತ್ತನು ಸ್ಪರ್ಶ ಒಂದುಂಡು ಸ್ಪರ್ಶ ಬತ್ತನು ಬತ್ತದಾಂಡಾಗ ಪಕ್ಕಳಂಚ ಆತನಿಗೆ ಅಡೆಗೆ ಮರ್ದು ಇದು ಮರ್ದ್ರೆ ಮಾತ್ರ ಪರ್ದು ಗುಡಿ ನಿಂಗೆ ಮಸಾಜ್ ಮಂತೇವೆ ಮಸಾಜ್ ಅನ್ನಾಗ ಕಾಕುಜಿ ಮಾಡಿ ಅಲ್ಪ ಸಾಧಾರಣ ನಡಪ್ಪುಳ್ಳಗ ಅಂಡು ಸಾಧಾರಣ ಬೆತ್ತ ಬತ್ತದ ಎನ್ನ ಕೆಲಸ ಪತ್ತೊಂದು ಹೋಗ್ಬೇಕು ಅವಳ ಗೋಡೆ ಚಂಡಿ ಪತ್ತೊಂದು ಹೋಗಿದ್ದೆ ಹೋದಾಗ ಆತನಿಗೆ ಮಾತಾಡಿದ್ದು ಮುರಳಿ ಬಂದ ಮುಂಚೆ ತೆರಪಿನ ಪೂಲೆ ಅಂಚೆ ಬತ್ತದ ಒಂಜೇ ದಿನ ಹಿಂಗೆ ರಿಸಲ್ಟ್ ದಿಕ್ಕನು ದಾದ ಫುಲ್ ಈಗ ರಡ್ನೆ ಸರ್ದಿ ಬತ್ತೆ ರಡ್ನೆ ಫಸ್ಟ್ ದಾಟ ಅಂದ್ಕೊಂಡ ಎಂಕ್ ಗಡಿಗೆ ಮೂತ್ರ ಹೋಗ್ತಿತ್ತು ರಾತ್ರಿ 1 ಗಂಟೆ ಜಪ್ಪು ಲಕ್ಕೊಂಡು ತಿರಬಹುದು 1 ಗಂಟೆ ಜಪ್ಪು ಇತ್ತೆ ಆ ಸಮಸ್ಯೆ ಇಚ್ಚಿ ಕಾಲು ರಡ್ಡೇ ಸರ್ತಿ ಐಟ್ಲೇಗೆ ಸಕ್ಸಸ್ ಬೇಕಾದ್ರೆ ಎನ್ನ ಪಾದ ಉರಿ ಬರೋದಿತ್ತು ಗ್ಯಾಸ್ಟ್ರಿಕ್ ಇತ್ತು ಗ್ಯಾಸ್ಟ್ರಿಕ್ ಮಾತ್ರ ದಿನಾಳಿತ್ತು ಗೋಡೆ ನೋಡಿದಾಗ ಪೆಲತ್ತಾರಿಯಿಂದ ಗೊತ್ತಿರಲಿ ಪೆಲತ್ತಾರಿ ಆ ಪೆಲತ್ತಾರಿ ತಿಂದು ಮಾತ್ರ ಗ್ಯಾಸ್ ಆಗೋದು ಇಂಕ ಮಾತ್ರ ಮುನ್ನಡೆದಾಗ ಪೆಲತ್ತಾರಿ ತಿಂದು 2 ದಿನ ದಾಲಜ್ಜಿ ಗ್ಯಾಸ್ ಪ್ರಾಬ್ಲಮ್ ಇಚ್ಚಿ ಅವಾಗ 2 ದಿನ ಟಂಗ ಈಸಿ ದುಡ್ಡು ಮನ್ಕರ ಅಲ್ಪ ಮುಗಿಲ್ಲ ಅಂಚೆ ಈಗ ನಾನು ಮಿಷನ್ ಕೊಂಡೇರೆ ಬರ್ತದೆ ಅಂಚೆ ಯಾವ ಪ್ರಕಾರ ಬೇರೆ ಏನು ಬನ್ನಿ ಮಿಷನ್ ತೋಳಿ ಅಂಚೆ ಈಗ ಐತಂಜಿ ಆತ್ಮ ಮನಸ್ಸು ಆತ್ಮೋಡು ವಿಶ್ವಾಸ ನಮಕ್ ಮಿಷನ್ ಕೊಡೋದು ಮುಖ್ಯ ನಮಕ್ ಮನಸ್ಸು ಆತ್ಮೋಡು ವಿಶ್ವಾಸ ಇತ್ತು ಮಾತ್ರ ನಮಗೆ ಗೋವುಲ ಸಕ್ಸಸ್ ಆಗ್ತದೆ ಇಜ್ಜಿನ ದಾಳ ಪೂಜಿ ಕೊಂಡ ಯಾರು ಮಿಷನ್ ಕೊಂಡೆ ಪೊಕ್ಕಲಿ ದಾಲಿಚ್ಚಿ ದಾಲ ಬತ್ತಿ ಪೂಜಿ ದೊಡ್ಡ ಆವದು ನಮಕ್ ಮೈಗಡಿ ಆತ್ಮ ವಿಶ್ವಾಸ ಇತ್ತು ಮಾತ್ರ ನಮಗೆ ಹೂ ಕೆಲಸ ನಡ್ಕೊಂಡು ಅಂಚೆ ದಿಕ್ಕಲು ಮಾತೆಲ್ಲ ಯಾನ್ ಪಣ್ಪುಣ ಎಂದ ಇಂಚ ಪಳ್ಳೆಂದು ಬಂತದ್ದು ಮೇರೆ ಬಂತಿದ್ದೀರಿ ಕಾಸೆಲ್ಲ ಕೊಡ್ತಿದ್ದೀರಿ ಯಾನ್ ಎನ್ನ ಇಸೋನು ನಿಖಲ್ ನಾನು ತುಂಬ ಪಂಡೆ ಎನ್ನ ಅನುಭವ ಎಲ್ಲ ಪಂಡೆ ಹಂಗೆ ತೀರ್ನ ಅಂಚೆನೆ ಮಾತೆಲ್ಲ ತೀರ್ನ ಯಾನ್ ಅಂಚೆನಿಂದ ಪೈಸೆ ಇಚ್ಚಿ ತುರೆ ನಡಪ್ಪೆರ ಬೆಂದು ದುಪ್ಪಂದೆ ಪಂಡ ಮಾತೆಲ್ಲ 5 ಸಾವಿರಕ್ಕೆ 80 ಬರ್ತದೆ ಇಲ್ಲಿ ನಿಮಿಷ ಅನ್ಕೊಂಡಕ್ಕ ಅಂಚೆ ಕೊಡ್ತೇವೆ ಅಂಚೆ ಇಲ್ಲಿ ಕೊನೆ ಅಂಚೆ ನಿಖಲ್ ಮಾತಿರಲ್ಲ ಆಯ್ನಾತು ಈ ಮಿಷನ್ ಬೇರೆ ವಿಧದಲ್ಲಿ ಈಗಲೇ ಉಪಯೋಗ ಅಂಚೆ ಬಂದು ನನ್ನ ಈ 2 ಪಾತ್ರೆ ಮುಂದಾಗ ನಮಸ್ತೆ. ಇದು ಕಂಪ್ಯಾನಿಯೋ ಅಂತ ನಮ್ಮ ಒಂದು ಇದರ ಹೆಸರು, ಥೆರಪಿಯ ಹೆಸರು. ಕಳೆದ 10 ವರ್ಷದಿಂದ ನಿರಂತರವಾಗಿ ದಕ್ಷಿಣ ಭಾರತದಲ್ಲಿ ನಮ್ಮ ಥೆರಪಿಯನ್ನು ಮಾಡ್ತಾಯಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ವರ್ಷದಿಂದ ನಿರಂತರವಾಗಿ ನಮ್ಮ ಥೆರಪಿಯನ್ನು ಮಾಡ್ತಾಯಿದ್ದೀವಿ. ಹತ್ತಿರದಲ್ಲಿ ನಮ್ಮ ನೆಮ್ಮದಿ ವೆಲ್ನೆಸ್ ಸೆಂಟರ್ ಅಂತ ಪುತ್ತೂರಿನಲ್ಲಿ ನಮ್ಮ ಆಫೀಸ್ ಇದೆ. ಕರ್ನಾಟಕದಲ್ಲಿ ಒಟ್ಟು ನಮ್ಮದು 66 ಶಾಖೆಗಳಿವೆ. ದಕ್ಷಿಣ ಭಾರತದಲ್ಲಿ ಒಟ್ಟು 256 ಶಾಖೆಗಳಿವೆ. ಈ ಥೆರಪಿಯನ್ನು ನಾವು ಎಲ್ಲ ಕಡೆಗಳಲ್ಲಿ ಕೊರೋನಾಗಿಂತ ಮುಂಚೆ ನಮ್ಮ ಆಫೀಸ್ಗಳಲ್ಲಿ ಮಾತ್ರ ಥೆರಪಿಯನ್ನು ಕೊಡ್ತಾ ಇದ್ದೆವು. ಈ ಕೊರೋನಾ ಆದ ನಂತರ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಇದು ಎಲ್ಲ ಜನರನ್ನು ರೀಚ್ ಆಗಲಿಕ್ಕೆ ಆಗೋದಿಲ್ಲ ಎನ್ನುವಂಥ ಉದ್ದೇಶದಿಂದ ರೋಟ್ರಿ ಕ್ಲಬ್, ಲಯನ್ಸ್ ಕ್ಲಬ್, ಗ್ರಾಮ ಪಂಚಾಯಿತಿ, ಕೋಪರೇಟಿವ್ ಸೊಸೈಟಿ ಮತ್ತು ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ, ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ನಾವು ಈ ಥೆರಪಿಯನ್ನು ಫ್ರೀಯಾಗಿ ಥೆರಪಿಯನ್ನು ಎಲ್ಲ ಕಡೆಗಳಲ್ಲಿ ಮಾಡ್ತಾಯಿದ್ದೀವಿ. ಯಾಕೆ ಫ್ರೀ ಥೆರಪಿ ಮಾಡ್ತೀವಿ ಅಂತ ಹೇಳಿದರೆ, ಇದು ಎಲ್ಲ ಜನರಿಗೆ ಇದು ರೀಚ್ ಆಗಲಿ ಎನ್ನುವಂಥ ಉದ್ದೇಶದಿಂದ. ಕೆಲವೊಂದು ಕಾಯಿಲೆಗಳಿಗೆ ಇದು ತುಂಬ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಇದರಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಇದು ರೀಚ್ ಆದರೆ ಈ ಥೆರಪಿಯ ಒಂದು ಫಲಾನುಭವಿಗಳು ಜಾಸ್ತಿ ಆಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತುಂಬ ರಿಸಲ್ಟ್ಗಳು ನಮ್ಗೆ ಇದರಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಥೆರಪಿಯನ್ನು ಎಲ್ಲ ಕಡೆಗಳಲ್ಲಿ ನಾವು ಮಾಡ್ತಾಯಿದ್ದೀವಿ. ಈಗ ಉಪ್ಪಳದಲ್ಲಿ ನಾವು ಈ ಥೆರಪಿಯನ್ನು ಕಳೆದ 10 ದಿನಗಳಿಂದ ಮಾಡ್ತಾ ಇದ್ದೇವೆ. ಇನ್ನು 4 ದಿನಗಳು 5 ದಿನಗಳ ಕಾಲ ಥೆರಪಿ ಇರ್ತದೆ, ಫ್ರೀಯಾಗಿ ಥೆರಪಿ ಇರ್ತದೆ. ಯಾರ್ಯಾರಿಗೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದೆ, ಬ್ಲಡ್ ಸರ್ಕ್ಯುಲೇಷನ್ ರಿಲೇಟೆಡ್, ನರ್ವ್ಸ್ ರಿಲೇಟೆಡ್ ಪ್ರಾಬ್ಲಮ್ ಇರೋರು ಇದರ ಉಪಯೋಗವನ್ನು ಪಡೆಯಬಹುದು. ಇದು ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳೋದಾದರೆ, ಈ ಮಿಷಿನ್ ಮೇಲೆ ಅರ್ಧ ಗಂಟೆಗಳ ಕಾಲ ನೀವು ಕಾಲಿಟ್ಟುಕೊಂಡು ಕೂತ್ಕೊಂಡಾಗ 5 ಕಿಲೋಮೀಟರ್ ವಾಕಿಂಗ್ ಮಾಡಿದಾಗ ನಿಮ್ಮ ದೇಹದಲ್ಲಿ ಎಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಆ ಪ್ರಮಾಣದ ಬ್ಲಡ್ ಸರ್ಕ್ಯುಲೇಷನ್ ಈ ಥೆರಪಿಯಿಂದ ಆಗ್ತದೆ. ಇದು ಫ್ರೀಕ್ವೆನ್ಸಿ ಟೆನ್ಸ್ ಮತ್ತು EMS ಎನ್ನುವಂಥ 2 ಫ್ರೀಕ್ವೆನ್ಸಿ ಆಧಾರವಾಗಿಟ್ಟುಕೊಂಡು ನಿಮಗೆ ಥೆರಪಿಯನ್ನು ಕೊಡ್ತಾ ಇರುವಂಥದ್ದು. ಈ ಫ್ರೀಕ್ವೆನ್ಸಿ ಎನ್ನುವಂಥದ್ದು ಮೆಡಿಕಲಿ ಪ್ರಮಾಣಿತವಾಗಿರುವಂಥ ಫ್ರೀಕ್ವೆನ್ಸಿ ಆಗಿರ್ತದೆ. ಇದರಿಂದಾಗಿ ಯಾವ ಕಾಯಿಲೆಗಳಿಗೆ ಉಪಯೋಗ ಆಗ್ತದೆ ಅಂತ ಕೇಳೋದಾದರೆ, ಡಯಾಬಿಟಿಸ್ ಇರ್ಬೋದು, ಡಯಾಬಿಟಿಕ್ ನ್ಯೂರೋಪತಿ, ಶುಗರಿಂದಾಗಿ ಕಾಲು ಉರಿ, ಅದಾದ ನಂತರ ಸ್ವೆಲ್ಲಿಂಗ್ ಇರ್ತದೆ ಶುಗರಿಂದಾಗಿ, ಫ್ರೀಕ್ವೆಂಟ್ ಯೂರಿನೇಷನ್, ಪದೇ ಮೂತ್ರಕ್ಕೆ ಹೋಗುವಂಥ ಸಮಸ್ಯೆ ಇರ್ಬೋದು,
ಕಾಲಿನಲ್ಲಿ ಗಂಟು ನೋವು, ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ಬೋದು, ರೊಮ್ಯಾಟೆಡ್ ಆರ್ಥರೈಟಿಸ್ ಪ್ರಾಬ್ಲಮ್ ಇರ್ಬೋದು, ಸರ್ವೈಕಲ್ ಸ್ಪಾಂಡಲೈಸಿಸ್ ಮತ್ತು ಸಯಾಟಿಕಾ ರೀತಿಯ ಪ್ರಾಬ್ಲಮ್ಗಳು ಇದರಿಂದ ಸ್ವಲ್ಪ ಗುಣಮುಖರಾಗ್ತಾರೆ. ಈ ರೀತಿಯ ಪ್ರಾಬ್ಲಮ್ಗಳಿಗೆ ಪರಿಣಾಮಕಾರಿಯಾಗಿ ಈ ಮೆಷಿನು, ಈ ಥೆರಪಿ ಕೆಲಸ ಮಾಡ್ತದೆ. ಆರಂಭಿಕ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆ ಕಾಣಿಸ್ಕೊಳ್ತದೆ ಕೇಳಿದರೆ, ನಿದ್ದೆ ಚೆನ್ನಾಗಿ ಬರ್ತದೆ, ಗಾಢವಾದಂಥ ನಿದ್ದೆ ಬರ್ತದೆ. ಅದಾದ ನಂತರ ಶುಗರ್ ಇರೋರಿಗೆ ಪಾದವರಿ ಕಡಿಮೆ ಇರ್ಬೋದು, ಮಂಡಿ ನೋವು ಕಡಿಮೆ ಆಗುವಂಥದ್ದು ಇರ್ಬೋದು, ವೆರಿಕೋಸ್ ವೇನ್ ಕಡಿಮೆ ಆಗ್ತಾ ಇರೋದಿರ್ಬೋದು. ಈ ರೀತಿಯ ಬದಲಾವಣೆಗಳನ್ನು ನೀವು 5-6 ದಿನಗಳಲ್ಲಿ ನೀವು ಗಮನಿಸ್ತೀರ. ಅದಾದ ನಂತರ 15 ದಿನಗಳ ಕಾಲ ನಿರಂತರವಾಗಿ ಥೆರಪಿಗೆ ಬಂದು ಇಷ್ಟ ಆಗಿರೋರು ಇದರಿಂದ ಎಲ್ಲೋ ಸುಮಾರು ಕಡೆಗಳಲ್ಲಿ ನೀವು ಟ್ರೀಟ್ಮೆಂಟನ್ನು ಮಾಡಿ ಉಪಯೋಗ ಆಗದೆ ಇದರಲ್ಲಿ ಬಂದ ನಂತರ ನಿಮಗೆ ಉಪಯೋಗ ಆಗಿದೆ ಅಂತ ಹೇಳಿದರೆ ಈ ಮೆಷಿನನ್ನು ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲಿ ಥೆರಪಿಯನ್ನು ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಆಪ್ಷನ್ ಇರ್ತದೆ. ನಮ್ಮಲ್ಲಿ ಯಾವುದೇ ರೀತಿಯ ನಿಮಗೆ ಮೆಷಿನ್ ತಗೊಳ್ಬೇಕಂತೇಳಿ ಫೋರ್ಸ್ ಮಾಡೋದಿರ್ಬೋದು, ಥೆರಪಿ ಬಂದಿರೋರು ಕಂಪಲ್ಸರಿ ತಗೊಳ್ಬೇಕಂತ ಒತ್ತಾಯ ಮಾಡುವಂಥದ್ದು ಇರ್ಬೋದು, ಆ ರೀತಿ ಯಾವುದೂ ಇಲ್ಲ. ಯಾರ್ಯಾರಿಗೆ ಬದಲಾವಣೆ ಆಗಿದೆ, ಯಾರ್ಯಾರಿಗೆ ಚೇಂಜಸ್ ಆಗಿದೆ, ಅವರು ಮಾತ್ರ ಈ ಮೆಷಿನನ್ನು ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲಿ ಥೆರಪಿಯನ್ನು ಕಂಟಿನ್ಯೂ ಮಾಡ್ಬೋದು. ಯಾರು ಈ ಥೆರಪಿಯನ್ನು ತಗೊಳ್ಬಾರ್ದು ಅಂತ ಹೇಳಿದರೆ, ಪ್ರೆಗ್ನೆಂಟ್ ಲೇಡೀಸು ಪ್ರೆಗ್ನೆಂಟ್ ಇರುವಾಗ, ಮತ್ತು ಪ್ರೆಗ್ನೆಂಟ್ ಇರುವಾಗ ಈ ಥೆರಪಿಯನ್ನು ತಗೊಳ್ಬಾರ್ದು. ಅದಾದ ನಂತರ ಪೇಸ್ ಮೇಕರ್ ಅಂತ ಒಂದು ಡಿವೈಸ್ ದೇಹದಲ್ಲಿರುವವರು, ಅದಾದ ನಂತರ ರೆಗ್ಯುಲರ್ ಎಪಿಲೆಪ್ಸಿ ಫಿಟ್ಸ್ ಗೊತ್ತಿರ್ಬೋದು ನಿಮ್ಗೆ, ರೆಗ್ಯುಲರ್ ಎಪಿಲೆಪ್ಸಿ ಪ್ರಾಬ್ಲಮ್ ಇರೋರು ಈ ಥೆರಪಿಯನ್ನು ತಗೊಳ್ಳುವಾಗಿಲ್ಲ. 8 ವರ್ಷಕ್ಕಿಂತ ಮೇಲ್ಪಟ್ಟವರು, ಹುಟ್ಟಿದಾಗಿಂದ ನರಗಳಲ್ಲಿ ಪ್ರಾಬ್ಲಮ್ ಇದ್ದರೆ 8 ವರ್ಷಕ್ಕಿಂತ ಮೇಲ್ಪಟ್ಟವರು ತಗೋಬೋದು. ಇಲ್ಲದಿದ್ದರೆ 18 ವರ್ಷದ ನಂತರದವರು ಈ ಥೆರಪಿಯನ್ನು ಯಾರು ಬೇಕಾದರೂ ಥೆರಪಿಯನ್ನು ತಗೋಬೋದು. ಯಾವುದೇ ಸೈಡ್ ಎಫೆಕ್ಟ್ ಎನ್ನುವಂಥದ್ದಿಲ್ಲ. ನಾವು ಜೀವನ ಪರ್ಯಂತ ಈ ಥೆರಪಿಯನ್ನು ಉಪಯೋಗಿಸುವುದರಿಂದಾಗಿ ರಕ್ತ ಸಂಚಾರ ಸಂಬಂಧಿತ, ನರಗಳ ಸಂಬಂಧಿತ ಕಾಯಿಲೆಗಳು ನಮಗೆ ಕಡಿಮೆ ಆಗ್ತದೆ. ಉಪ್ಪಳದಲ್ಲಿ ಏನೋ ಫುಟ್ ಪಲ್ಸ್ ಥೆರಪಿ ಅನ್ನುವಂಥದ್ದು ನಡೀತಾ ಇದೆ ಶಿಬಿರ. ಕಳೆದ 10 ದಿನಗಳಿಂದ ನಡೀತಾ ಬರ್ತಾ ಇದೆ. ಇದನ್ನು ಆಯೋಜನೆ ಮಾಡಿದಂಥ ಆಯೋಜಕರಲ್ಲಿ ಪ್ರಮುಖರಾದಂಥ ಪ್ರಭಾಕರ್ ಸಾಲಿಯನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಉಪ್ಪಳದಲ್ಲಿ ಇದು ಪ್ರಥಮ ಬಾರಿಗೆ ಉಚಿತವಾಗಿ ಈ ರೀತಿಯ ಒಂದು ಶಿಬಿರ ನಡೀತಾ ಇದೆ. ಉಚಿತವಾಗಿ ಅಂತ ಹೇಳಿದರೂ ಕೂಡ ಆಯೋಜಕರಿಗೆ ಒಂದಷ್ಟು ಖರ್ಚುಗಳಿದೆ. ಅದನ್ನು ಸಂಪೂರ್ಣವಾಗಿ ನಮ್ಮ ಅಯ್ಯಪ್ಪ ಮಂದಿರ ವಹಿಸ್ತಾ ಇದೆಯಾ? ಜೊತೆಯಲ್ಲಿ ಇವತ್ತು ಏನು 10 ದಿನಗಳಿಂದ ಜನಗಳು ಬರ್ತಾ ಇದ್ದಾರೆ, ಹೇಗೆ ಉಪ್ಪಳದ ಜನತೆ ಇದಕ್ಕೆ ಸ್ಪಂದಿಸ್ತಾರೆ ಅಂತ? ಕಳೆದ 4 ವರ್ಷಗಳಿಂದ ಪುತ್ತೂರಿನಲ್ಲಿ, ಬಲುವಾರಿನಲ್ಲಿ ನೆಮ್ಮದಿ ವೆಲ್ನೆಸ್ ಸೆಂಟರ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಪುತ್ತೂರು, ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ ಈ ಕಡೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ 125 ಉಚಿತ ಶಿಬಿರಗಳನ್ನು ಮಾಡಿ ಈಗ ಕಾಸರಗೋಡಿನತ್ತ ನಾವು ಬಂದಿದ್ದೇವೆ. ಕಾಸರಗೋಡಿನಲ್ಲಿ ಇದು 9ನೇ ಈ ಉಪ್ಪಳ ಅಯ್ಯಪ್ಪ ಮಂದಿರದಲ್ಲಿ 9ನೇ ಉಚಿತ ಫುಟ್ಪಾಲ್ಸ್ ಥೆರಪಿ ಶಿಬಿರ. 132 ಶಿಬಿರಗಳ ಮೂಲಕ 55,000 ಜನರಿಗೆ 2,25,000 ಥೆರಪಿಯನ್ನು ಕೊಡುವ ಮುಖಾಂತರ ಗುಣವಾಗದ ಕಾಯಿಲೆಯನ್ನು ಗುಣಪಡಿಸಿ 15 ದಿವಸ ನಾವು ಇಲ್ಲಿ ಒಂದು ಕ್ಯಾಂಪನ್ನು ಮಾಡಿ ಯಾವುದೇ ಕಾಯಿಲೆ ಇದ್ದರೂ ಅದನ್ನು ಮೆಡಿಸಿನ್ ಇಲ್ಲದೆ ಗುಣ ಮಾಡಿ ಅವರನ್ನು ನಿದ್ದೆ ಇಲ್ಲದವರಿಗೆ ನಿದ್ದೆ ಬರಿಸಿ, ಯಾವುದೇ ಕಾಯಿಲೆ BP, ಶುಗರ್ ಯಾವ ಕಾಯಿಲೆ ಉಂಟು ಯಾವುದೇ ಕಾಯಿಲೆಗೆ ಮೆಡಿಸಿನ್ ಇಲ್ಲದೆ ಅವರಿಗೆ ಥೆರಪಿ ಕೊಡುವ ಮೂಲಕ ನಾವು ಜನರ ಮನಸ್ಸನ್ನು ಗೆದ್ದಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷವಾಗ್ತದೆ. ಯಾಕೆಂದರೆ ಈಗ 55,000 ಜನರಿಗೆ ಒಂದು ಉಚಿತ ಥೆರಪಿಯನ್ನು ನೀಡಿದೆ ಒಂದು ಯಾರಿಗೂ ನಾವು ಫೋರ್ಸ್ ಮಾಡಲಿಲ್ಲ. ಅವರ ರಕ್ತ ಸಂಚಾರ, ಪ್ರತಿಯೊಬ್ಬ ಮನುಷ್ಯನಿಗೆ ಬರುವುದು ರಕ್ತ ಸಂಚಾರ ಕಡಿಮೆ ಆದರೆ ಮಾತ್ರ. ಈ ರಕ್ತ ಸಂಚಾರ ಇದಕ್ಕೆ ನಮ್ಮ ಮಿಷಿನಿಗೆ ಕಂಪಾನಿಯ ಸಂಸ್ಥೆಯು 2014ರಲ್ಲಿ ಗುಜರಾತಿನ ಅಹಮದಾಬಾದಿನಲ್ಲಿ ಕಂಪಾನಿಯ ಎಂಬ ಹೆಸರಿನೊಂದಿಗೆ ಇದು ಪ್ರಾರಂಭವಾಗಿದೆ. ದಕ್ಷಿಣ ಭಾರತದಲ್ಲಿ ಈಗ ಅನೇಕ ಕಡೆಗಳಲ್ಲಿ ಉಚಿತ ಫುಟ್ಪಾಲ್ಸ್ ಥೆರಪಿ ಶಿಬಿರ ನಡೀತಾ ಇದೆ. ನಾವು ಯಾಕೆ ಈ ಉಚಿತ ಫುಟ್ಪಾಲ್ಸ್ ಶಿಬಿರ ಮಾಡ್ತಾ ಇದ್ದೇವೆ, 15 ದಿವಸ ಇದು ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ, ಕೆಲವರ ಶರೀರದಲ್ಲಿ ನಾವು ಮೆಡಿಸಿನ್ ತೆಗೆದುಕೊಂಡದ್ದು ಶರೀರದಲ್ಲಿ ಇರ್ತದೆ. ಈ ಥೆರಪಿಯಲ್ಲಿ ಮಿಷಿನಲ್ಲಿ ನಾವು ಥೆರಪಿಯನ್ನು ಮಾಡಿದಾಗ ಅರ್ಧ ಗಂಟೆ ಥೆರಪಿಯನ್ನು ಮಾಡಿದರೆ ಚಪ್ಪಲ್ ಹಾಕದೆ 5 ಕಿಲೋಮೀಟರ್ ವಾಕ್ ಮಾಡಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ. ಆ ಬ್ಲಡ್ ಸರ್ಕ್ಯುಲೇಷನ್ ಆಗುವಾಗ ನಮ್ಮ ಶರೀರದಲ್ಲಿರುವ ಕಲ್ಮಶಗಳು ಅದು ನಿಲ್ಲಕ್ಕೆ ಬಿಡುವುದಿಲ್ಲ. ಅದು ಮಲ ಮೂತ್ರ ರೂಪದಲ್ಲಿ ಹೊರಗೆ ಹೋಗ್ತದೆ. ಹೊರಗೆ ಹೋಗಿ 4-5 ದಿವಸ ನಂತರ ಇದರ ರಿಸಲ್ಟ್ ಸಿಗಲಿಕ್ಕೆ ಪ್ರಾರಂಭವಾಗ್ತದೆ. 1-2 ದಿವಸದಲ್ಲಿ ಇದರಲ್ಲಿ ಯಾವುದೇ ರಿಸಲ್ಟ್ ಸಿಗೋದಿಲ್ಲ. ಅದಕ್ಕಾಗಿ ನಾವು 15 ದಿವಸ ಇದಕ್ಕೆ ರಿಸಲ್ಟ್ ಸಿಗಲಿಕ್ಕೆ ಕಾರಣ ಆಗ್ತದೆ. ಉಪ್ಪಳದಲ್ಲಿ ಈಗ 10 ದಿವಸದಿಂದ ನಾವೀಗ ಥೆರಪಿಯನ್ನು ಮಾಡ್ತಾ ಇದ್ದೇವೆ. 17 ದಿವಸ ಇದು ಕೊನೆಗೊಳ್ತದೆ. ಇಲ್ಲಿ ಅಯ್ಯಪ್ಪ ಮಂದಿರದವರು ನಮಗೆ ಸ್ಥಳವನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಖರ್ಚೆಲ್ಲ ನಾವು ಕಂಪನಿಯಿಂದಲೇ ನಾವೇ ಭರಿಸೋದು. ನಾವು ಯಾರ ಹತ್ರವೂ ನೀವು ಹಣ ಕೊಡಿ ಅಂತೇಳಿ ನಾವು ಕೇಳುವುದಿಲ್ಲ. ಯಾರಾದರೂ ಅದರ ವೆಚ್ಚವನ್ನು ಯಾರಾದರೂ ಭರಿಸಿದ್ರಿಂದ ನಾವು ತೊಂದರೆ ಇಲ್ಲ, ಒಪ್ಪಿಕೊಳ್ತೇವೆ. ಆದರೆ ನಾವು ಯಾರ ಹತ್ರವೂ ಕೇಳುವುದಿಲ್ಲ.
ಅದರ ಪ್ರಕಾರ ನಾವು ಇದನ್ನು ನಡ್ಕೊಂಡು ಹೋಗ್ತೇವೆ. ಯಾರಿಗೆ ಒಳ್ಳೆಯದಾಗಿದೆ, ಯಾರಿಗೆ ಇಂಪ್ರೂವ್ಮೆಂಟ್ ಆಗಿದೆ, ಯಾರಿಗೆ ಹುಷಾರು ಆರೋಗ್ಯ ಬೇಕಂತ ಉಂಟು ಅವರಿಗೆ ಮಿಷಿನ್ ಕೊಡ್ತೇವೆ. ಆ ಮಿಷಿನ್ ಬೇಕಾದ್ರಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೇವೆ. ಆದರೆ ನಮ್ಮದು ಒಂದೇ ಒಂದು ಆಸೆ ಏನಂದರೆ, ಮೆಡಿಸಿನ್ ಇಲ್ಲದೆಯೂ ನಾವು ಬದುಕಲಿಕ್ಕೆ ಸಾಧ್ಯ ಉಂಟಾ ಇಲ್ಲೋ ಅಂತೇಳಿ ಎಲ್ಲ ಜನರಿಗೆ ಇದನ್ನು ತಿಳಿಸಿಕೊಡುವಂಥ ಒಂದೇ ಒಂದು ನಮಗೆ ಧ್ಯೇಯವನ್ನು ಇಟ್ಟುಕೊಂಡು ನಾವು ಈಗ 2 ಕಡೆಗಳಲ್ಲಿ ನೆಮ್ಮದಿ ವೆಲ್ನೆಸ್ ಸೆಂಟರ್ನಲ್ಲಿ 2 ಕಡೆಗಳಲ್ಲಿ ಏಕಕಾಲದಲ್ಲಿ ಥೆರಪಿಯನ್ನು ಮಾಡುವಂಥ ವ್ಯವಸ್ಥೆ ಇದೆ. ಆದ್ದರಿಂದ ಎಲ್ಲ ಜನಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಕೆಲವು ಕಡೆಗಳಲ್ಲಿ ನಾವು ಹೋದಾಗ ಬ್ಯಾಡ್ ಒಪಿನಿಯನ್ ಬಂದಿದೆ. ಯಾಕೆಂದರೆ ಅದರಲ್ಲಿ ಕರೆಂಟ್ ಕೊಡೋದು, ಅದು ಹಾಗೆ ಆಗ್ತದೆ ಹೀಗೆ ಆಗ್ತದೆ. ದಯವಿಟ್ಟು ಸಾರ್ವಜನಿಕರಿಗೆ ನಾನು ಒಂದು ಕಿವಿ ಮಾತು ಹೇಳುವುದೆಂದರೆ, ನೋಡಿ, ಯಾವುದೇ ಒಂದು ಥೆರಪಿಯನ್ನು ಮಾಡಲಿಕ್ಕೆ ಹೋಗೋದಾದರೆ ಅದಕ್ಕೆ ಸರಿಯಾದ ಒಂದು ವೈದ್ಯಕೀಯ ಪರೀಕ್ಷೆ ಆಗಿ ಅದು ಹೊರಗೆ ಬರೋದು. ನಾವು ಮಾಡಿದ್ದು ನಾವು ಮನೆಯಲ್ಲಿ ಮಾಡಿದ್ದಲ್ಲ. ಇದಕ್ಕೆ ISO ಸರ್ಟಿಫಿಕೇಟ್ ಉಂಟು, ಇಂಡಿಯಾದ ಸರ್ಟಿಫಿಕೇಟ್ ಉಂಟು, ಎಲ್ಲ ಸರ್ಟಿಫಿಕೇಟ್ ನಮ್ಮ ಹತ್ರವೇ ಇದೆ. ಯಾರಿಗೂ ಬೇಕಾದರೂ ಥೆರಪಿಗೆ ಬರುವವರು ಆ ಸರ್ಟಿಫಿಕೇಟನ್ನು ನೋಡ್ಬೋದು. ಎಲ್ಲ ಥೆರಪಿಯಲ್ಲಿ 2 ಕಡೆಯಲ್ಲಿ ಥೆರಪಿಯಲ್ಲಿ ಇದ್ದು ನಾವು ಸರ್ಟಿಫಿಕೇಟನ್ನು ಇದ್ದುಕೊಂಡೇ ನಾವು ಮಾಡೋದು. ಯಾರಿಗೂ ಒಂದೇ ಒಂದು ಅನ್ಯಾಯ ಮಾಡಲಿಕ್ಕಿಲ್ಲ. ಯಾಕೆಂದರೆ ಇಷ್ಟರವರೆಗೆ 55,000 ಜನರಿಗೆ ಏನು ನಾವು ಥೆರಪಿಯನ್ನು ಕೊಟ್ಟಿದ್ದೇವೆ, ಯಾವುದೇ ಒಬ್ಬನಿಗೆ ನನಗೆ ಆಗಲಿಲ್ಲ, ನನಗೆ ಅದು ಆಗೋದಿಲ್ಲ ಅಂತೇಳಿ ಯಾರೂ ಹೇಳಲಿಲ್ಲ. ಆದ ಕಾರಣ ನಮಗೆ ತುಂಬ ಖುಷಿ ಏನಂದರೆ, ಜನರಿಗೆ ಇದರಿಂದ ಪ್ರಯೋಜನ ಉಂಟು, ಎಲ್ಲರಿಗೂ ಇದರ ಪ್ರಯೋಜನ ಸಿಗ್ತದೆ ಅಂತ ಹೇಳುವಾಗ ನಮಗೆ ತುಂಬ ಸಂತೋಷ ಆಗ್ತದೆ. ನಾವು ಹುಟ್ಟಿದ್ದು ಇಲ್ಲಿ ಸಾರ್ಥಕ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತದೆ. ಸರ್, ಇನ್ನಷ್ಟು ನಮ್ಮ ಕಾಸರಗೋಡು, ಕೇರಳ ಸೇರಿದಂತೆ ದಕ್ಷಿಣ ಕನ್ನಡ, ಕರ್ನಾಟಕ ಎಲ್ಲ ಕಡೆ ಇದರ ಪ್ರಯೋಜನ ಜನರಿಗೆ ಸಿಗುವಂತಾಗಲಿ. ಇನ್ನಷ್ಟು ಕೇಂದ್ರಗಳಲ್ಲಿ ಈ ಪ್ರಯೋಜನವನ್ನು ಜನರಿಗೆ ಸಿಗುವಂಥ ಅವಕಾಶ ಸಿಗಲಿ. ಥ್ಯಾಂಕ್ ಯು ಸರ್. ಅದೇ ನಾನು ಈಗ ಏನಂದರೆ, ಈಗ ಕಾಸರಗೋಡಿಗೆ 9 ಕ್ಯಾಂಪ್ ಮುಖಾಂತರ ಕಾಸರಗೋಡಿಗೆ ನಾನು ಬಂದಿದ್ದೇನೆ. ಕಾಸರಗೋಡಿನಲ್ಲಿ ನನಗೆ ಕರ್ನಾಟಕದಿಂದಲೂ ಜಾಸ್ತಿ ಜನರ ಸ್ಪಂದನೆ ಕಾಸರಗೋಡಿನಲ್ಲಿ ಉಂಟು. ತುಂಬ ಖುಷಿ ಆಗ್ತದೆ ನನಗೆ. ಅಷ್ಟು ಪುತ್ತೂರಿಂದ ಅಷ್ಟು ದೂರದಿಂದ ಇಲ್ಲಿ ಬಂದು ನನಗೆ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಮತ್ತು ನಾವು ಥೆರಪಿಯನ್ನು ಕೊಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಜನಗಳು ಇದು ಏನು ಅಂದು ಬಂದು ನೋಡ್ತಾರೆ, ನಮಗೆ ಅದರ ಪ್ರಯೋಜನವನ್ನು ಪಡ್ಕೊಳ್ತಾರೆ. ಕಾಸರಗೋಡನ್ನು ಮುಗಿಸಿದ ನಂತರ ನಾವು ಕೇರಳದಲ್ಲಿ ಸಂಪೂರ್ಣವಾಗಿ ಮುಗಿಸಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಧನ್ಯವಾದಗಳು. ಸ್ವತಃ ಈ ಥೆರಪಿಯಿಂದ ಪ್ರಯೋಜನವನ್ನು ಪಡ್ಕೊಂಡವರು ನಮ್ಮ ಸಮಾಜ ಸೇವಕರು, ರಾಜಕೀಯ ನೇತರಾದಂಥ ಮುಸ್ತಫಾ ಕಡಂಬರ್ ನಮ್ಮ ಜೊತೆ ಇದ್ದಾರೆ. ಸರ್, ಯಾಕೆ ಈ ಥೆರಪಿಯನ್ನು ತಗೊಳ್ಬೇಕು, ಅಥವಾ ಈ ಥೆರಪಿಯಿಂದ ನೀವು ಸ್ವತಃ ಅನುಭವಗೊಂಡದ್ದು ಏನು? ನಾನು ಈ ಥೆರಪಿಯಿಂದ ಮೊನ್ನೆ ಮಜ್ಬೈಲ್ ಕೋಆಪರೇಟಿವ್ ಬ್ಯಾಂಕಿಂದ ನಮ್ಮ ಬ್ಯಾಂಕಿನ ನೇತೃತ್ವದಲ್ಲಿ ಪುತ್ತೂರು ವೆಲ್ನೆಸ್ ಥೆರಪಿಯವರು ಶಿಬಿರ ಮಾಡಿಸಿದರು. ಅದರಲ್ಲಿ ನನಗೆ ವಿಷಯ ಗೊತ್ತಾಯಿತು. ನಾನು ಹೋದೆ. ಹೋದ ತಕ್ಷಣವೇ ಅಲ್ಲಿ ನಾನು ಈ ಮಿಷಿನ್ಗೆ ಕೂತ್ಕೊಂಡೆ, ನಾನು ಮತ್ತು ನನ್ನ ಮಿಸ್ಸಸ್ ಕೂತ್ಕೊಂಡಾಗ ಮರು ದಿವಸವೇ ನನಗೆ ಅದರ ಪ್ರಯೋಜನ ಬಂತು. ಅದು ಬಂದಾಗ ನಾನು ಅದನ್ನು ನನ್ನ ಮನಸ್ಸಲ್ಲಿ ಆಯಿತು, ನನಗೆ ಸಿಕ್ಕಿದಂಥ ಒಂದು ಆರೋಗ್ಯಕ್ಕೆ ಸಿಕ್ಕಿದಂತಹ ಒಂದು ಆ ಉಪಕರಣ, ಈ ಥೆರಪಿ ಇನ್ನೊಬ್ಬರಿಗೆ ಹೇಳಿ ನನ್ನಿಂದ ಆಗುವಂಥ ಒಂದು ಸೇವೆ ಆಗಬೇಕಂತ ಹೇಳಿ ನಾನು ಆ ಥರ ಮನಸ್ಸಿನಲ್ಲಿ ಇಟ್ಕೊಂಡೆ. ಅಲ್ಲಿಂದ ಇವತ್ತು ಇಲ್ಲಿಗೆ ಬಂದೆ. ನೋಡುವಾಗ ಇಲ್ಲಿ ಸೇವಾ ಸಮಿತಿ ಭಜನಾ ಮಂದಿರ, ತುಂಬ ಸಂತೋಷ ಆಯಿತು ಆ ಒಂದು ಭಜನಾ ಮಂದಿರದಲ್ಲಿ ನಡೆಸುವಂಥ ಈ ಒಂದು ಥೆರಪಿ. ಏಕೆಂದರೆ ಭಜನಾ ಮಂದಿರ ಎಂದರೆ ಅದು ದೇವರ ಒಂದು ಪೂಜಿಸುವಂತಹ ಒಂದು ಜಾಗ ಇರುತ್ತದೆ. ಅಲ್ಲಿ ಮನುಷ್ಯ ಮಕ್ಕಳು ಬಂದು ಎಲ್ಲರೂ ಒಟ್ಟಿಗೆ ಒಂದು ತಾಯಿಯ ಮಕ್ಕಳಾಗಿ ಸೇರಿಕೊಂಡು ಇವತ್ತು ಅಲ್ಲಿ ಥೆರಪಿ ನಡೀತಾ ಇದೆ. ಆವಾಗ ನನ್ನ ಹತ್ರ ಇಷ್ಟು ಮಾತಾಡಲಿಕ್ಕೆ ಹೇಳಿದರೆ ನಾನು ಮಾತಾಡಿದೆ. ನಾನು ಒಂದು ಹೇಳ್ತೇನೆ, ಆರೋಗ್ಯ ಅಂದರೆ ಒಂದು ಮನುಷ್ಯನ ಜೀವಮಾನದಲ್ಲಿ ಅತಿ ದೊಡ್ಡ ಸಂಪತ್ತು. ಅದಕ್ಕಿಂತ ಬೇರೆ ಯಾವುದೂ ಇಲ್ಲ. ಆರೋಗ್ಯ ಅಂದರೆ ಅದು ಅವನ ಜೀವಮಾನದಲ್ಲಿ ದೊಡ್ಡ ಸಂಪತ್ತು. ಮಕ್ಕಳಿಗಿಂತ, ಮನೆಗಿಂತ, ಕಾರಿಗಿಂತ ಎಲ್ಲ ಸಂಪತ್ತು ಯಾವುದು? ಅವನ ಆರೋಗ್ಯ ಅಲ್ವಾ? ಆ ಆರೋಗ್ಯ ಈ ಫಿಸಿಯೋಥೆರಪಿಯಿಂದ, ಈ ಶಿಬಿರದಿಂದ ಸತ್ಯವಾಗಿ ಜನರಿಗೆ ಸಿಗ್ತದೆ. ನಾನು ಕಲಿಸಿದಲ್ಲಿ ನಾನು ಮಜ್ಬೈಲಲ್ಲಿ 10-30 ಜನ ಕಲಿಸಿದ್ದೇನೆ. ಈಗ ನೀವು ನೋಡಿರ್ಬೋದು, ಸದರ್ನ ಒಂದು ವಾಯ್ಸ್ ಅವರು ಕೂಗಿ ಮಾತಾಡಿದರು. ಇಂತಹ ಎಷ್ಟೋ ಜನರಿಗೆ ಈ ಥೆರಪಿಯಿಂದ ಗುಣಪಟ್ಟಿದೆ. ನನ್ನ ಮಿಸ್ಸಸ್ ಒಂದು 20 ವರ್ಷದಿಂದ ನಡೀಲಿಕ್ಕೆ ಆಗದೆ ನಾನು ಯಾವುದೆಲ್ಲ ನೋಡಿದೆ, ಆಯುರ್ವೇದಿಕ್ ನೋಡಿದೆ, ಅಲೋಪತಿ ನೋಡಿದೆ. ಆದರೂ ಯಾವುದೇ ಒಂದು ಇದರಲ್ಲೂ ನನಗೆ ಆರೋಗ್ಯ ಅಂತ ಸಿಕ್ಕಲಿಲ್ಲ. ಎದ್ದು ನಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ನೋಡಿ, ಅವರು ಮೊನ್ನೆ ಆ ಬ್ಯಾಂಕಿಗೆ 2ನೇ ಮಾಳಿಗೆಯಲ್ಲಿದ್ದದ್ದು. ಕೈ ಹಿಡ್ಕೊಂಡು ಇಬ್ಬರು ನಾವು ಹೋಗಿದ್ದೇವೆ. 2 ದಿವಸವೇ ಥೆರಪಿ ಮಾಡಿದಾಗ ಮರು ದಿವಸ ಕೈ ಬಿಟ್ಟು ಅವ್ರು ನಡ್ಕೊಂಡು ಬಂದರು. ಎಲ್ರಿಗೂ ಸಂತೋಷ ಆಯಿತು.
ನಾನು ಆವಾಗ ದೇವರಿಗೆ ತತ್ವಸ ಮಾಡಿದೆ, ಏಕೆಂದರೆ ಅಷ್ಟು ಸಂತೋಷ ಆಯಿತು. ಇಂತಹ ಒಂದು ಉಪಕಾರ ಪುತ್ತೂರಿಂದ ಬಂದು ಈ ಶಬೀರ ಒಂದು ಇಲ್ಲಿ ಇವರಲ್ಲಿ ಕೇರಳದಲ್ಲಿ ಕೊಟ್ಟು ಜನರಿಗೆ ಒಂದು ಇಷ್ಟು ಒಂದು ಆರೋಗ್ಯಕ್ಕೆ ಬೇಕಾಗಿ ಹೋರಾಡುವಂತಹ ಇವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಈ ಶಬೀರ, ಈ ಫಿಸಿಯೋಥೆರಪಿ ಶಬೀರ ನನ್ನ ಒಂದು ಮನಸ್ಸಲ್ಲಿ ನಾನು ಇರುವವರೆಗೂ ಇದನ್ನು ಎಲ್ರಿಗೂ ಹೇಳ್ತಾ ಇರ್ತೇನೆ. ಅಷ್ಟು ಸಂತೋಷವಾಗಿದೆ. ಏಕೆಂದರೆ ಇದು ನಮಗೆ ಬೇಕು. ಕೇರಳದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಾನು ಹೇಳೋದು ಇಂಡಿಯಾದಲ್ಲಿ ಎಲ್ರಿಗೂ ಇದು ತಲುಪಬೇಕು. ಇಂಥ ಒಂದು ಥೆರಪಿ ಇದೆ ಅಂತ ಹೇಳಿ ಇಂಡಿಯಾದಲ್ಲಿ ತಲುಪಬೇಕು. ಏಕೆಂದರೆ ಇಂಡಿಯಾದಲ್ಲಿ ಈಗ 80% ರೋಗಿಗಳು ಇದು ನೋಡಿ, ನನ್ನ ಒಂದು ರೋಗಕ್ಕೆ ಮಾತ್ರ ಅಲ್ಲ ನೋಡಿ, ಇದು ಮೂತ್ರಕಲ್ಲು ರೋಗರಿಗೆ ಬಂತು, ಮತ್ತು ಬ್ರೈನ್ ಹೋದವರಿಗೆ ಬಂತು. ಈಗ ಒಬ್ಬರಿಗೆ ನಾನು ಮಾತಾಡಿದೆ, ಅವರು ಹೇಳಿದರು ನನಗೆ ಬ್ರೈನ್ಗೆ ಒಂದು ಮಾತು ಮಾತಾಡಿ ಮತ್ತೊಂದು ಮಾತಾಡುವಾಗ 2 ನಿಮಿಷ ಬೇಕು, ಅಲ್ಲದ್ರೆ ಅವ್ರು 3-4 ಸೆಕೆಂಡ್ ಬೇಕು. ಈಗ ಹಾಗೆಲ್ಲ 7 ದಿವಸ ನಾನು ಕೂತ್ಕೊಂಡೆ, ನನಗೆ ಮಾತು ಹೇಳಿಕೆ ಆಗ್ತದೆ ಅಂತ ತುಂಬ ಸಂತೋಷ ಆಯಿತು. ಆ ಥರ ಅವರು ನನಗೆ ಹೇಳುವಾಗ ಅದನ್ನು ಮತ್ತೊಬ್ಬರಿಗೆ ನಾನು ಹೇಳುವಾಗ ಅದಾಗಿರುತ್ತದೆ ದೊಡ್ಡ ಒಂದು ಸೇವೆ. ನನಗೆ ಸಿಕ್ಕಿದಂಥ ಒಂದು ಆರೋಗ್ಯವನ್ನು ಮತ್ತೊಬ್ಬರಿಗೆ ಹೇಳುವಾಗ ನೋಡಿ, ಇದು ಫ್ರೀಯಾಗಿ ಕೊಡ್ತಾರೆ ನೋಡಿ. ಬೇರೆ ಯಾವುದಾದ್ರೂ ಒಂದು ಬ್ರೈನ್ಗೆ ಅಲ್ಲದ್ರೆ ಒಂದು ಸ್ಪಾಟ್ ಅದಂತ ಹೇಳಿ ಅವರಿಗೆ ಒಂದು MR ಸ್ಕ್ಯಾನ್ ಮಾಡಬೇಕಾದ್ರೆ ಎಷ್ಟು ಬೇಕು? ಈಗ 8,500 ಅಲ್ವಾ ಒಂದು ಸ್ಪಾಟಲ್ಲಿ. ಅವರು ಅಲ್ಲಿಂದ ಸರಿಯಾಗಿ ಬರಲಿಕ್ಕೆ 30,000, 20,000, 5,000, 30 ಲಕ್ಷ 30 ಲಕ್ಷ ಖರ್ಚು ಮಾಡಿ ಸಮೇತ ಇವತ್ತು ಮಜಿಬೈಲಲ್ಲಿ ಮಲಗಿದವರು ಇದ್ದಾರೆ. ಅವ್ರು ತೀರಿದರು, ನಾನೇ ಮಂಗಳೂರಿಗೆ ತಗೊಂಡೋಗಿ ತೀರಿದರು. ಅಂತಹ ಒಂದು ಸಂದರ್ಭದಲ್ಲಿ ಇದು 1 ವರ್ಷಕ್ಕೆ ಮೊದಲೇ ಇಲ್ಲಿಗೆ ಬರ್ತಿದ್ರೆ ಎಷ್ಟೋ ಜನರಿಗೆ ಆರೋಗ್ಯ ಒಂದು ಸರಿಯಾಗಿತ್ತು ಎಂಬ ಒಂದು ಭಾವನೆ ನನ್ನ ಮನಸ್ಸಲ್ಲಿ ಮೂಡಿ ಬರ್ತದೆ. ಏಕೆಂದರೆ ಇದಕ್ಕೆ ನೀವು ಸಲಹೆ ಕೊಡುವಾಗ ನಿಮ್ಮನ್ನು ಸಹ ನನಗೆ ಎಷ್ಟು ಅಭಿನಂದಿಸಿದ ಸಾಲದು ಅಂತ ನನ್ನ ಮನಸ್ಸಲ್ಲಿ ಆಗ್ತಾರೆ. ಏನು ಯಾವುದೇ ಇದ್ದರೂ ನಮ್ಮ ಇಲ್ಲಿ ಬಂದು ಅದನ್ನು ನನಗೆ ಈಗ ಸಹ ನೆನಪಾಗ್ತಾ ಇದೆ. ಅಲ್ಲಿ ಒಂದು ಮರ ಬಿದ್ದಾಗ ಇವರು ತುಂಬ ಹೆಲ್ಪ್ ಮಾಡಿದರು ನಮ್ಮೊಟ್ಟಿಗೆ ನಿಂತ್ಕೊಂಡು. ಆದರೆ ನೀವು ಸಹ ಇದರಲ್ಲಿ ಕೈ ಜೋಡಿಸಿದ್ದೀರಲ್ವ ಅಂತ ಹೇಳುವಂಥ ಒಂದು ತುಂಬ ಸಂತೋಷ ನನ್ನ ಮನಸ್ಸಲ್ಲಿದ್ದೇನೆ. ಇದರಿಗೆ ಯಾರು ಬಂದರೂ ದೇವರವರಿಗೆ ಆರಾಮ ಕೊಡಲಿ, ಆರೋಗ್ಯ ಕೊಡಲಿ ಅಂತ ಯಾವಾಗಲೂ ದೇವರ ಹತ್ರ ನಾನು ಪ್ರಾರ್ಥಿಸ್ತೇನೆ. ನೀವು ಸ್ವತಃ ಪ್ರಯೋಜನವನ್ನು ಪಡ್ಕೊಂಡಿದ್ದೀರ, ಜೊತೆಯಲ್ಲಿ ಅದನ್ನು ಮತ್ತಿತರಿಗೆ ಸಜೆಸ್ಟ್ ನನಗೆ ಸಿಕ್ಕಿದಂಥ ಆರೋಗ್ಯ, ಇದರಿಂದ ನನಗೆ ಸಿಕ್ಕಿದಂಥ ಆರೋಗ್ಯವನ್ನು, ನನ್ನ ಮಿಸ್ಸಸ್ಸಿಗೆ ಸಿಕ್ಕಿದಂಥ ಆರೋಗ್ಯವನ್ನು ನಾನು ಮತ್ತೊಬ್ಬರಿಗೆ ಹೇಳಿ, ಈಗ ಬಂದ ಸದನ್ನ ಅವರಿಗೆ ನೋಡಿ ಕೂಗಿ ಹೇಳಿದರು, ಅವರಿಗೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ, ಈಗ ಬೆತ್ತ ಹಿಡಿದು ನಡೀತಾರೆ ಅವರು. ಇದನ್ನು ಮತ್ತೊಬ್ಬರಿಗೆ ಹೇಳಿ ಅದರಿಂದ ಸಿಕ್ಕುವಂಥ ಪುಣ್ಯವನ್ನು ಪಡ್ಕೊಳ್ಬೇಕಂತ ತುಂಬ ಆಸೆ ಪಡ್ತಾ ಇದ್ದೇನೆ. ಹೀಗೆ ನಿಮ್ಮ ಸಮಾಜ ಸೇವೆ ಮುಂದುವರಿಲಿ. धन्यवाद। मेरा नाम शहनाज बेगम, मुझे 42 ईयर्स है और मुझे 22 ईयर्स से अस्थमा पेशेंट हूँ। मुझे बहुत से दवाई, इन्हेलर, नेबुलाइज़र, बहुत सी ऐसी चीज़ें कि जो अस्थमा में होनी चाहिए वो वाला था। मुझे चलने नहीं हो रहा था। मुझे अब जब भी मैं सीढ़ियाँ चढ़ती हूँ तब भी ज़्यादा अस्थमा अटैक आता है, तब पे पैनिक होती हूँ तब भी मुझे अटैक आता है। जब कोई चीज़ें ना दिखाई दे इस वजह से मुझे पैनिक होता है। पैनिक से जैसे गैस्ट्रिक होना या फिर अस्थमा अटैक आना, ऐसा बहुत सी चीज़ें। जब मेरे आपा ने कहा कि यहाँ ऐसा चीज़ आता है कि आपको पैरों में कुछ मशीन है, तो आप इस तरह से मैं आई तब मुझे एहसास हुआ कि बहुत ही अल्हम्दुलिल्लाह बहुत बहुत सुकून है। अभी मैं चल के जाती हूँ कहीं भी और मैं अब जो सीढ़ी चढ़ती हूँ या मुझे पैनिक अटैक भी नहीं आता। मेंटली भी थोड़ा रिलैक्स है और फिज़िकली भी बहुत अच्छा है ये चीज़। मैं यही कहना चाहूँगी कि आप सभी से कि आप अगर अस्थमा पेशेंट है, कुछ ऐसे पेशेंट है कि आपको दवाई लेके थक चुके हैं, तो प्लीज़ मेरे कहने पर एक बार आप ट्राई तो कीजिए, आपको रिज़ल्ट डेफिनेटली आपको मिल जाएगा। शुक्रिया। ಅಸ್ಸಲಾಮು ನಮಸ್ತೆ, ಸಸ್ಯಕಾಲ ಎಲ್ಲರಿಗೆ ನಾನು ಹೇಳಿದ್ದು ಮಾತು ಅಂತ ಹೇಳಿದರೆ ಅಷ್ಟು ಇದು ಒಳ್ಳೆಯದೊಂದು ಥೆರಪಿ ಉಂಟು. ನನ್ನ ಕಾಲು ನೋವಿತ್ತು, ಈಗ ದೇವರ ಕೃಪದಿಂದ, ಅಲ್ಲನ ಕೃಪದಿಂದ, ಎಲ್ಲರ ಕೃಪದಿಂದ ದಯವಿಟ್ಟು ಸುಮಾರಾಗಿದೆ. ನಾನು ಹೇಳೋದು ನಲ್ಲೇ ಒಂದು ಥೆರಪಿ ಇದು, ಎಲ್ಲರೂ ಬರಬೇಕು, ಎಲ್ಲರೂ ಇದರ ಒಂದು ಪರೀಕ್ಷೆ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗ್ತದೆ ಇದರಲ್ಲಿ. ನೀವೆಲ್ಲರೂ ಇದು ಮಾಡಿ, ಏನಾದರೂ ನಮಗೆ ಒಳ್ಳೆಯದಾಗಿದೆ ದೇವರ ಕೃಪದಿಂದ. ಆಯಿತು, ನಮಸ್ತೆ. ಮುಂದೆ ಅಂತದ್ದು ಎಟ್ಟಾಯಿರ ಕರ್ಗಂಡಿ ಎಲ್ಲರೂ ನನ್ನ ಕೈ ಚಿಲ್ತಾರೆ ನನಗೆ. ನಾನು ಈ ತರಫಿಗೆ ಬಂದು 7 ದಿವಸ ಆದಷ್ಟೇ. ನನಗೆ ನಿದ್ರೆ ಬರ್ತಿರಲಿಲ್ಲ.
ಈಗ ಒಳ್ಳೆ ನಿದ್ರೆ ಬರ್ತದೆ. ಮತ್ತು ಕಾಲು ಕೈ ಗಂಟೆಲ್ಲ ನೋವಿತ್ತು, ಸ್ವಲ್ಪ ಕಾಲಿನಲ್ಲಿ ಊತಲಾಗಿತ್ತು, ಅದು ಸ್ವಲ್ಪ ಕಡಿಮೆ ಆಗಿದೆ ಈಗ. ಮತ್ತು ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಸರಿಯಾಗಿದೆ. ನಮಸ್ತೆ. ನಾನು ಈ ಥೆರಪಿಯ ಬಗ್ಗೆ ನನಗೆ ಫಸ್ಟ್ ಗೊತ್ತಿರಲಿಲ್ಲ. ನಮ್ಮ ಹತ್ತಿರ ಆದರೂ ನನಗೆ ಗೊತ್ತಿರಲಿಲ್ಲ. ನನ್ನ ನೇಬರೊಬ್ಬರು ಬಂದು ಆಮೇಲೆ ನನಗೆ ಕಾಲ್ ಮಾಡಿ ಮಾತಾಡುವಾಗ ಇದರ ಬಗ್ಗೆ ಹೇಳಿದರು. ಆಗ ನನಗೆ ಫುಲ್ ಡಿಟೇಲ್ಡಾಗಿ ಅವರು ಹೇಳಿದರು. ಹಾಗೆ ಮತ್ತು ನಾನು ಕೂಡ ಬಂದೆ. ನನಗೆ ಕಾಲು ಅಡಿಭಾಗದಲ್ಲಿ ನೋವಿತ್ತು, ಮತ್ತು ಕೈ ಕೂಡ ಹಾಗೆ ಇರುವೆ ಕಚ್ಚಿದಾಗೆ ಹಾಗೆಲ್ಲ ಆಗ್ತಾಯಿತ್ತು. ಅಂದರೆ ನಾವು ಸ್ಕೂಟಿ ಎಲ್ಲ ಬಿಡುವಾಗ ಕೈಯೆಲ್ಲ ಸ್ಟ್ರಕ್ ಆದಾಗೆ ಆಗ್ತಾಯಿತ್ತು. ಹಾಗೆ ನಾನು ಬಂದೆ ನೋಡುವ ಅಂತೇಳಿ. ನಾನು ಇವತ್ತಿಗೆ 6 ದಿವಸ ಆಯಿತು ಬರೋದು. ಇವತ್ತು ಥೆರಪಿ ತಗೊಂಡ್ರೆ ಒಳ್ಳೆ ನಿದ್ದೆ ಬರ್ತದೆ, ಮೈನಾಗಿ ನಿದ್ದೆ ಬರ್ತದೆ ಒಳ್ಳೆ. ಆಮೇಲೆ ಕೈ ಕೂಡ ಹಾಗೆ ಈಗ ಅದೇ ಇರುವೆ ಹರಿದಾಗೆ ಆಗ್ತದಲ್ಲ, ಅದೆಲ್ಲ ಕಮ್ಮಿ ಆಗಿದೆ. ಕಾಲು ಕೂಡ ಹಾಗೆ ತುಂಬ ಇದರಿಂದ ನಮಗೆ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯೋಗ ಉಂಟು.